ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇಡೀ ನಮ್ಮ ತುಳುನಾಡು ಸದ್ಯ ಚರ್ಚೆ ಮಾಡ್ತಾ ಇದೆ. ಯಾಕಂದ್ರೆ ತುಳುನಾಡು ಅಂತ ಬಂದಾಗ ಈ ಮಣ್ಣು ನಾಗನಿಗೆ ಸೇರಿದ್ದು, ಜೊತೆಗೆ ಈ ಭೂಮಿ ಅನ್ನುವಂಥದ್ದು, ತುಳುನಾಡು ಅನ್ನುವಂಥದ್ದು ಇದು ದೈವಗಳಿಗೆ ಸೇರಿದ್ದು ಅನ್ನುವಂತಹ ಒಂದು ನಂಬಿಕೆ. ಯಾಕಂದ್ರೆ ತುಳುನಾಡಿನ ಮಣ್ಣಿನ ಸತ್ವ ಅದು ನಮ್ಮ ದೈವಗಳು, ಕಾರಣಿಕ ತೋರಿಸುವಂತಹ ಕಾರಣಿಕದ ಶಕ್ತಿಗಳು, ಕಾರಣಿಕದ ಸತ್ಯಲು ಪಂದಪನ್ಪ ತುಳುನಾಡದ ದೈವಗಳು. ನಾವುಗಳು ದೇವರನ್ನ ಎಷ್ಟು ನಂಬುತ್ತೀವಿ ಗೊತ್ತಿಲ್ಲ, ಆದರೆ ದೈವನ ಬಹಳಷ್ಟು ನಂಬ್ತೀವಿ. ದೈವ ಅಂತ ಬಂದಾಗ ಅದು ನಮ್ಮ ಮನೆಯ ಸೊತ್ತು, ನಮ್ಮವರು, ನಮ್ಮ ಜೊತೆ ಇರುವವರು, ನಮ್ಮನ್ನು ಕಾಪಾಡುವಂತಹ, ಪೋಷಿಸುವಂತಹ, ರಕ್ಷಿಸುವಂತಹ ಶಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬದುಕ್ತಾ ಇರುವವರು. ಆ ರೀತಿ ಇದ್ದಾಗ ತುಳುನಾಡಿನ ಮಣ್ಣಿನಲ್ಲಿ ದೈವಗಳಿಗೆ ಅವಮಾನ, ಅವಹೇಳನ, ಅಪಹಾಸ್ಯ ಯಾವತ್ತೂ ಕೂಡ ಸಲ್ಲದು. ಆ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ. ತುಳುನಾಡಿನ ಜನತೆ ಮಾತಾಡ್ತಿರುವಂತಹ ವಿಚಾರವೂ ಕೂಡ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇರುವಂತಹ ವಿಡಿಯೋ, ಕಾಂತಾರ ಅನ್ನುವಂತಹ ಚಲನಚಿತ್ರ ಬಂದಿತ್ತು. ಆ ಚಲನಚಿತ್ರದಲ್ಲಿ ಒಬ್ಬ ವ್ಯಕ್ತಿ, ಜಮೀನ್ದಾರ ಆಗಿರುವಂತಹ ವ್ಯಕ್ತಿ, ಅಂದರೆ ಚಲನಚಿತ್ರದಲ್ಲಿ ತೋರಿಸಿದಂತಹ ವ್ಯಕ್ತಿ ದೈವ ಎದುರಿಗೆ ಬಂದಾಗ ಕಾಲಿನ ಮೇಲೆ ಕಾಲನ್ನ ಹಾಕಿಕೊಂಡು ಉದ್ದಟತನವನ್ನು ತೋರಿಸಿದಂಥದ್ದು, ಜೊತೆಗೆ ದೈವಕ್ಕೆ ನೇರವಾಗಿ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿರುವಂಥದ್ದು ನೀವುಗಳು ಆ ಚಿತ್ರದಲ್ಲಿ ನೋಡಿದ್ದೀವಿ. ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ವಿ. ದೈವಗಳಿಗೆ ಈ ರೀತಿಯ ಉದ್ದಟತನ ತೋರಿಸ್ತಾರ ಅನ್ನುವಂಥದ್ದು ಇದು ಚಲನಚಿತ್ರದ ಕತೆ. ಆವಾಗಲೇ ನಮ್ಗಳಿಗೆ ತಡ್ಕೊಳಕ್ಕಾಗಿಲ್ಲ. ಇಂಥದ್ದೇ ಒಂದು ಘಟನೆ ನೈಜ ಜೀವನದಲ್ಲಿ ನಡೆದ್ರೆ ನಮ್ಗಳಿಗೆ ತಡ್ಕೊಳಕ್ಕಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟುಕೊಂಡು ಇವತ್ತಿನ ಚರ್ಚೆ. ಯಾಕಂದ್ರೆ ಇಂತಹ ಘಟನೆ ನಡೆದಿರುವಂಥದ್ದು ಚಲನಚಿತ್ರದಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಮ್ಮ ತುಳುನಾಡಿನ ಬೆಳ್ಳಾರಿಯಲ್ಲಿ ನಡೆದಿರುವಂತಹ ಒಂದು ಕೋಲ. ಅಲ್ಲಿ ನಡೆದಿರುವಂತಹ ದೈವ ನರ್ತನ ಸೇವೆಯಲ್ಲಿ ತುಳುನಾಡಿನ ಕಾರಣಿಕ ಶಕ್ತಿ ಕೊರತಿ ದೈವದ ಮುಂದೆ ಒಬ್ಬ ವ್ಯಕ್ತಿ ತುಂಬಾ ಉದ್ದಟತನದಿಂದ, ತುಂಬಾ ಅಹಂ ಭಾವದಿಂದ, ಅದನ್ನು ಬಹಳಷ್ಟು ಅಹಂಕಾರ ಅಂತ ಹೇಳ್ತಾರೆ, ಅದು ಅಹಂಭಾವ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ದೈವದ ಮುಂದೆ ಈ ರೀತಿ ಅಹಂಕಾರ ಪ್ರದರ್ಶನ ಮಾಡಿದವರ ಕತೆ ಗೊತ್ತಿದೆ ಅಲ್ವಾ ನಮ್ಗಳಿಗೆ. ಆದರೆ ಆ ವ್ಯಕ್ತಿ ಮಾಡಿರುವಂತಹ ಅಹಂಕಾರ ಪ್ರದರ್ಶನ, ಅಹಂಭಾವ ಯಾವ ರೀತಿ ಇತ್ತು ಅನ್ನುವಂಥದ್ದು ತಾವುಗಳು ನೋಡಿದ್ದೀರಿ. ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ. ಯಾಕಂದ್ರೆ ಎಲ್ಲಿ ದೈವದ ಕೊಡಿಯಡಿಯಲ್ಲಿ ನಾವುಗಳು ದೈವವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಂಬುತ್ತೀವಿ, ನಮ್ಮದೆಲ್ಲ ಏನಿಲ್ಲ ಎಲ್ಲವೂ ನಿಮ್ಮದು ಅನ್ನುವಂಥ ನಿಟ್ಟಿನಲ್ಲಿ ಅಡ್ಡವನ್ನು ಬೀಳ್ತೀವಿ, ಅಷ್ಟು ಭಕ್ತಿ ಪರವಶರಾಗ್ತೀವಿ. ಅದೇ ಒಂದು ದೈವದ ಕೊಡಿಯಡಿಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ, ತಮ್ಮ ಸಾಮರ್ಥ್ಯವನ್ನ, ತಮ್ಮ ಜ್ಞಾನ ಭಂಡಾರವನ್ನ, ತಮ್ಮ ಶಕ್ತಿಯನ್ನು ತೋರಿಸುವಂತಹ ಇಂತಹ ವ್ಯಕ್ತಿಗಳು ನಿಜವಾಗ್ಲೂ ಕೂಡ ಎತ್ತ ಸಾಕ್ತಾ ಇದೆ ನಮ್ಮ ನಂಬಿಕೆ, ಎತ್ತ ಹೋಗ್ತಾ ಇದೆ ಮನುಷ್ಯನ ಒಂದು ನಂಬಿಕೆ, ಜೊತೆಗೆ ಆತನ ಒಂದು ಅಹಂಕಾರ ಅನ್ನುವಂಥದ್ದೇ ಪ್ರಶ್ನೆ. ಆ ಪ್ರಶ್ನೆಯನ್ನ ಮುಂದಿಟ್ಕೊಂಡು ನಿಮ್ಮ ಮುಂದೆ ಇವತ್ತಿನ ವಿಚಾರವನ್ನ ಮಾತಾಡಬೇಕು. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಅಥವಾ ಈ ಒಂದು ದುರ್ಘಟನೆಯ ಬಗ್ಗೆ ತಮ್ಗಳ ಅಭಿಪ್ರಾಯವನ್ನು, ಎಲ್ಲ ವಿಚಾರದ ಬಗ್ಗೆ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತೀನಿ. ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅಯ್ಯೋ ವಿಧಿಯೇ, ತುಳುನಾಡಿನ ದೈವದ ಮುಂದೆ ಇದೆಂತ ದುರ್ವರ್ತನೆ. ದೈವದ ಕೊಡಿ ಅಡಿಯಲ್ಲಿ ಭಯಭಕ್ತಿಯಲ್ಲಿ ನಿಲ್ಲುವ ಜನರು ಒಂದೆಡೆಯಾದರೆ, ಮತ್ತೊಂದೆಡೆ ಕಾರಣಿಕದ ಶಕ್ತಿಯ ಮುಂದೆಯೇ ಅಹಂಕಾರದ ವರ್ತನೆ ಎಷ್ಟು ಸರಿ? ಕಾಂತಾರ ಸಿನಿಮಾ ರೀತಿಯಲ್ಲಿ ದೈವವೊಂದರ ಮುಂದೆ ವ್ಯಕ್ತಿಯೊಬ್ಬರು ಉದ್ದಟತನದಿಂದ ವರ್ತಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯ ಕಲ್ಮಡ್ಕದಲ್ಲಿ ನಡೆದ ಘಟನೆ ಇದಾಗಿದ್ದು, ಎಳಕ್ಕಾನ ರಾಜಾರಾಮ್ ಭಟ್ ಎಂಬುವರ ಹೆಸರು ಟ್ಯಾಗ್ ಮಾಡಿ ಹರಿಬಿಡಲಾಗಿದೆ. ಕೊರತಿ ದೈವದ ಮುಂದೆ ರಾಜಾರಾಮ್ ಭಟ್ ಅನ್ನುವ ವ್ಯಕ್ತಿಯ ಅಹಂ ಪ್ರದರ್ಶನ, ಕಾಂತಾರ ಶೈಲಿಯಲ್ಲಿ ಪ್ರಶ್ನೆ ಕೇಳಿ ಉದ್ದಟತನ, ದೈವಾರಾಧಕರ ಕೆಂಗಣ್ಣಿಗೆ ಗುರಿ. ಕೊರತಿ ದೈವದ ಕೋಲದಲ್ಲಿ ದೈವದ ಮುಂದೆ ಕುಳಿತ ಇವರು ದೈವದ ಬಳಿ ಅಸಂಬದ್ಧ ಪ್ರಶ್ನೆ ಕೇಳಿದ್ದು, ದೈವ ಅದಕ್ಕೆ ಉತ್ತರಿಸಲು ನಿರಾಕರಿಸಿದೆ. ಈ ವೇಳೆ ಗ್ರಾಮದ ಇತರರು ರಾಜಾರಾಮ್ ಭಟ್ ಅವರನ್ನ ಸಮಾಧಾನಪಡಿಸಲು ಯತ್ನಿಸುತ್ತಿರುವುದು ಕೂಡ ದೃಶ್ಯದಲ್ಲಿ ಕಂಡು ಬಂದಿದೆ. ಗ್ರಾಮದ ದೇವಸ್ಥಾನ ವಿಚಾರ ರಾಜಾರಾಮ್ ಭಟ್ ಮಾತು ಭಾರಿ ಚರ್ಚೆಗೆ ಕಾರಣವಾದ ಮಾತಿನ ಧಾಟಿ, ಅವರಿದ್ದ ಪರಿಸ್ಥಿತಿ.
ಗ್ರಾಮದ ದೇವಸ್ಥಾನ ವಿಚಾರವಾಗಿ ರಾಜಾರಾಮ್ ಭಟ್ ಅವರು ಮಾತನಾಡಲು ಯತ್ನಿಸಿದ್ದಾರಾದರೂ ಮಾತಿನ ಧಾಟಿ ಹಾಗೂ ಮಾತನಾಡುವಾಗ ಅವರಿದ್ದ ಪರಿಸ್ಥಿತಿಯ ಬಗ್ಗೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ದೈವದ ಮುಂದೆ ರಾಜಾರಾಮ್ ಭಟ್ಟರು ದುರಹಂಕಾರದಿಂದ ವರ್ತಿಸಿದ್ದಾರೆ ಅಂತ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಹಿರಿಯರಾಗಿ ದೇವಸ್ಥಾನದ ವಿಚಾರವನ್ನ ದೈವದ ಬಳಿ ಕೇಳಿದ್ದು ತಪ್ಪಲ್ಲ, ಆದ್ರೆ ದೈವವನ್ನೇ ಕಡೆಗಣಿಸುವ ರೀತಿಯಲ್ಲಿ ಮಾತನಾಡಿದ್ದು ಸರಿಯಲ್ಲ ಎಂದು ದೈವಾರಾಧಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನ ಈಗ ಯಾವುದು? ರಾಮ ದೇವಸ್ಥಾನವ ಗ್ರಾಮ ದೇವಸ್ಥಾನ? ಶಂಕರನಾರಾಯಣ ದೇವಸ್ಥಾನ ಗ್ರಾಮದ್ದು ಉಂಟಾ? ಉಂಡಾಂದು ಉಂಡಂದಕ್ಕೆ ಎಣ್ಣಗಾಯಿ ಉತ್ತರ ಪಂಡು ಕೊರತೆ ಕೊರ್ಪುಜಿ ಅಂತ ಕೊಡ್ಚಿ ಈಗ ವಿಷಯ ಎಂತ ಹೇಳಿ? ರಾಮ ಪೊತ್ತನ ವನವಾಸೋಗು ರಾಮೇ ವನವಾಸೋಗು ಪೊತ್ತನ ದಾಯಿ ಪೊತ್ತನ ಶಾಂತಿ ಇದು ನೀವು ಸ್ವಲ್ಪ ಸಮಾಧಾನದಲ್ಲಿ ಕೇಳಿ, ವಿಷಯ ಕೇಳಿ. ಉಗ್ರಾಣಿ ಉಗ್ರ ಬಸ್ನ ಎಲ್ಲ ಉಗ್ರಾಣಿ ಎನ್ನಡ ತಾನೆ ಕೊರತೆ ಯಾನಕ್ಕೆ ಎಣ್ಣನು ಉಗ್ರಡೇ ಕೆಣ್ಣು ಆಹಾ ತೀರಂದು ಎನ್ನಡ ಉಗ್ರ ಅವರು ಬಂದು ತೀರಂದು ಮೂಲ ಗ್ರಾಮ ದೇವರು ಉಳ್ಳೆರುಳ್ಳ ಇಜ್ಜೇರ ಇಪ್ಪಾಡು ಉಳ್ಳೆರ ಇಜ್ಜೇರ ಇಪ್ಪಾಡು ಈ ಉಳ್ಳೆರ ಇಜ್ಜೇರ ಇದ್ದಾರೆ ಉಳ್ಳೆರ ಇಜ್ಜೇರ ನಾನೇ ಹೊಡಗೆ ನಾನು ಅಪ್ಪಗ ಐನಂಚೆ ಉದ್ದಾರ ಅನ್ಪುನೇಲಿ ಅಪ್ಪಗ ನಿನ್ನೆಲ್ಲ ಹಿಡಿಸೂಡಿ ಬೆಳ್ಳಿದ ಹಿಡಿಸೂಡಿ ಅದ್ ಎಂಚಿನ ಪೂರ ಬೋಡು ಅವನ ಪೂರ ಯಾನು ಮಂತು ಕೊರ್ಪೆ ಎನ್ನ 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 ಊರುಡು ಎನ್ನ ಗ್ರಾಮಡು ಗ್ರಾಮ ದೇವೇರು ಅನ್ಪುನ ವ್ಯವಸ್ಥೆ ಶಂಕರನಾರಾಯಣ ವ್ಯವಸ್ಥೆ ಉಂಡು ಅವು ಮಿತ್ತು ಬರೋದು ಕೆಂಚಿನ ಬೋರ್ಡು ಕೊರ್ತಿ ಯಾನ್ ಕೊರ್ಪೆ ಯಾನ್ ಕೊರ್ಪೆ ರಾಮದೇವರನ ಸನ್ನಿಧಾನಮಲ್ಲಿ ಗ್ರಾಮಕ್ಕೂ ಸಂಬಂಧಿಸಿನ ದೇವಸ್ಥಾನ ಅಂದಿ ಅಜಿರ್ನಾದಿತ್ತನ ಅಂದಿ ಜೀರ್ಣೋದ್ಧಾರ ಆಗೋಡಲ್ಲ ಅವಿನ ಅಭಿವರ್ಧಿ ಆಗೋಡನ ಸಂಸಾರ ಮಾತ ಒಂಜಿ ಮಾನಸಿಕವಾದ ಸಂಸಾರ ಜ್ಞಾನ ವಿಜ್ಞಾನ ಲೆಕ್ಕ ಧೀರಜ್ಯ ಲೆಕ್ಕ ತಿದ್ದಿತ್ತುಲೇವಿ ಅಂತದಾರ ಅವಿನ ಮಾತ ಒರಿಯಕ ಇನಿಕನಕ ಪತ್ತಿ ಬೆರೆಲ್ಲ ತಾಟಿ ಬೊಟ್ಟುನ ಮಾತ್ರ ಪತ್ತಿರಿಗೆ ಕೇಳು ಒರಿ ತಾಟಿ ಬೊಟ್ಟುನ ಕೇಳುಣದಂತದಾರ ಕೇಳಂಡಿ ಮಾತ ಒಗ್ಗಟ್ಟಿದ್ದನ ಮಾತ್ರ ಸೇರಿನ ಮಾತನ ಮಾತ ಸಂಸಾರ ಸನಮಧ್ಯನ ಮಾತ ಜೀರ್ಣೋದ್ಧಾರ ಒರಿಯರ್ ದಾಪುನೆವು ದಾನೆ ಬನ್ನಿ ಆಮೇಲೆ ಅಭ್ಯರ್ಥಿ ಮಾಡ್ಪವನ ಜನ ದೇವರಡೆ ಕೇಳಿದ ಮಾಯ ಮಾಡ್ಪವೆ ಐದು ಕಾಲಲ ಕರಿಯು ಮೋಜ ಕಾಲಲ ಕರಿಯು ಅಭ್ಯರ್ಥಿ ಮಾಡ್ಪವೆ ನೆಕ್ಕೊಂಜ ತಾಪ ಕೊಂಜಿ ಮೋಚನೆ ಕಡೆ ಬಂತೈತಿ ಅವೇನು ಬರಿಯಾನ ಮಲ್ಪ ತುಂಬಾ ಎಂಚಿನ ಪಣ್ಣು ಕೊರ್ತಿ ಈ ಪಣ್ಣು ಎಂಚಿನ ಪಣ್ಣು ಏನಂತಾರೆ ಎಂಚಿನ ಈ ಪಣ್ಣು ಎಲ್ಲ ಕೂಡ ಯಾನ್ ಲಕ್ಕೋಡ ಯಾನ್ ಲಕ್ಕೋಡ ಕೊರ್ತಿ ಕೊರ್ತಿ ಯಾನ್ ಲಕ್ಕೋಡ ಕೊರ್ತಿ ಯಾನ್ ಲಕ್ಕೋಡ ಕೊರ್ತಿ ಯಾನ್ ಲಕ್ಕೋಡ ಪಂಡ ದೇವಸ್ಥಾನ ಈಗ ಯಾವುದು? ರಾಮ ದೇವಸ್ಥಾನವ ಗ್ರಾಮ ದೇವಸ್ಥಾನ? ಶಂಕರನಾರಾಯಣ ದೇವಸ್ಥಾನ ಗ್ರಾಮದ್ದು ಉಂಟಾ? ನಾನೇ ಓಡು ಉಂಡಾಂದು ನಾನೇ ಓಡಿಕೆ ಉಂಡಂದಕ್ಕೆ ಎಣ್ಣಗಾಯಿ ಉತ್ತರ ಪಂಡು ಕೊರ್ತಿ ಕೊರ್ಪುಜಿ ಕೊರ್ಪುಜಿ ಅಂತ ಕೊಡ್ಚಿ ಆಹಾ ಈಗ ವಿಷಯ ಎಂತ ಹೇಳಿ? ರಾಮ ಪೋತನ ವನವಾಸೋಗು ರಾಮೇ ವನವಾಸೋಗು ಪೋತನ ದಾಯಿ ಪೋತನ ಶಾಂತಿ ಇದು ನೀವು ಸ್ವಲ್ಪ ಸಮಾಧಾನದಲ್ಲಿ ಕೇಳಿ, ವಿಷಯ ಕೇಳಿ. ಉಗ್ರಾಣಿ ಉಗ್ರ ಬಸ್ನ ಎಲ್ಲ ಉಗ್ರಾಣಿ ಎನ್ನಡ ತಾನೆ ಕೊರ್ತೆ ಯಾನಕ್ಕೆ ಎಣ್ಣನು ಉಗ್ರಡೇ ಕೆಣ್ಣು ಆಹಾ ತೀರಂದು ಎನ್ನಡ ಉಗ್ರ ಅವರು ಬಂದು ತೀರಂದು ಮೂಲ ಗ್ರಾಮ ದೇವರು ಉಳ್ಳೆರುಳ್ಳ ಇಜ್ಜೇರ ಇಪ್ಪಾಡು ಉಳ್ಳೆರ ಇಜ್ಜೇರ ಇಪ್ಪಾಡು ಈ ಉಳ್ಳೆರ ಇಜ್ಜೇರ ಇದ್ದಾರೆ ಉಳ್ಳೆರ ಇಜ್ಜೇರ ನಾನೇ ಹೊಡಗೆ ನಾನು ಅಪ್ಪಗ ಐನಂಚೆ ಉದ್ದಾರ ಅನ್ಪುನೇಲಿ ಅಪ್ಪಗ ನಿನ್ನೆಲ್ಲ ಹಿಡಿಸೂಡಿ
ಗೊಳ್ಳಿದ ಇಡಿಸೂಡಿ ಅದು ಎಂಚಿನ ಪೂರ ಬೋಡು ಅವನ ಪೂರ ಯಾನು ಮಂತು ಕೊರ್ಪೆ ಎನ್ನ ಊರುಡು ಎನ್ನ ಗ್ರಾಮಡು ಗ್ರಾಮ ದೇವೇರು ಅನ್ಪುನ ವ್ಯವಸ್ಥೆ ಶಂಕರನಾರಾಯಣ ವ್ಯವಸ್ಥೆ ಉಂಡು ಅವು ಮಿತ್ತು ಬರೋದು ಕೆಂಚಿನ ಬೋರ್ಡು ಕೊರ್ತಿ ಯಾನ್ ಕೊರ್ಪೆ ಯಾನ್ ಕೊರ್ಪೆ ರಾಮದೇವರನ ಸನ್ನಿಧಾನಮಲ್ಲಿ ಗ್ರಾಮಕ್ಕೂ ಸಂಬಂಧಿಸಿನ ದೇವಸ್ಥಾನ ಅಂದಿ ಹಜಿರ್ನಾದಿತ್ತಿನ ಅಂದಿ ಜುನೋರ್ದಾರ ಅವಡನ್ನ ಅವಿನ ಅಭಿವರ್ಜಾವಡನ ಸಂಸಾರ ಮಾತ ಒಂಜಿ ಮಾನಸಿಕವಾದ ಸಂಸಾರ ಜ್ಞಾನ ವಿಜ್ಞಾನ ಲೆಕ್ಕ ಧೀರಜ್ಯ ಲೆಕ್ಕ ತಿತ್ತಿತ್ತುಲೇವಿ ಅಂತದಾರ ಅವಿನ ಮಾತ ಒರಿಯಗ ಇನಿಕನಗ ಪತ್ತಿ ಬೆರೆಲ್ಲ ತಾಟಿ ಬೊಟ್ಟುನ ಮಾತ್ರ ಪತ್ತಿರಿಗೆ ಕೇಳು ಒರಿ ತಾಟಿ ಬೊಟ್ಟುನ ಕೇಳುಣದಂತದಾರ ಕೇಳಂಡಿ ಮಾತ ಒಗ್ಗಟ್ಟಿದ್ದನ ಮಾತ್ರ ಸೇರಿನ ಮಾತನ ಮಾತ ಸಂಸಾರ ಸನಮಧ್ಯನ ಮಾತ ಜೀರ್ಣೋರ್ದಾರ ಒರಿಯರ್ ದಾಪುನೆವು ದಾನೆ ಬನ್ನಿ ಆಮೇಲೆ ಅಭ್ಯರ್ಥಿ ಮಲ್ಪವನ ಜನ ದೇವರಡೆ ಕೇಳಿದ ಮಾಯ ಮಲ್ಪವೆ ಐದು ಕಾಲಲ ಕರಿಯು ಮೋಜ ಕಾಲಲ ಕರಿಯು ಅಭ್ಯರ್ಥಿ ಮಲ್ಪವೆ ನೆಕ್ಕೊಂದು ತಾಪ ಕೊಂಚ ಮೋಚನೆ ಕಡೆ ಬಂತೈತಿ ಅವೇನು ಬರಿಯಾನ ಮಲ್ಪ ತುಂಬ ಎಂಚಿನದು ಪಣ್ಣು ಕೊಡ್ತಿ ಈ ಪಣ್ಣು ಎಂಚಿನದು ಪಣ್ಣು ಏನಂತಾರೆ ಎಂಚಿನದು ಈ ಪಣ್ಣು ಎಲ್ಲ ಕೂಡ ಯಾನ್ ಲಕ್ಕೋಡ ಯಾನ್ ಲಕ್ಕೋಡ ಕೊರ್ತಿ ಕೊರ್ತಿ ಯಾನ್ ಲಕ್ಕೋಡ ಕೊರ್ತಿ ಯಾನ್ ಲಕ್ಕೋಡ ಕೊರ್ತಿ ಯಾನ್ ಲಕ್ಕೋಡ ಅಣ್ಣ ದೇವಸ್ಥಾನ ಈಗ ಯಾವ್ದು ರಾಮ ದೇವಸ್ಥಾನವ ಗ್ರಾಮ ದೇವಸ್ಥಾನ ಶಂಕರನಾರಾಯಣ ದೇವಸ್ಥಾನ ಗ್ರಾಮದ್ದು ಉಂಟಾ ನಾನೇ ಓಡು ಉಂಡಾಂದ್ ನಾನೇ ಓಡಿತೇನೆ ಉಂಡಂದ್ ಕೆಣ್ಣಗೈ ಕುತ್ತರ ಪಂಡು ಕೊರ್ತಿ ಕೊರ್ಪುಜಿ ಕೊರ್ಪುಜಿ ಅಂತ ಕೊರ್ಚಿ ಕೊರ್ಪು ಆಹಾ ಈಗ ವಿಷಯ ಎಂತ ಹೇಳಿ? ವಿಷಯ ಎಂತ ಹೇಳಿ? ರಾಮ ಪೋತನ ವನವಾಸ ಹೋಗು ರಾಮೇ ವನವಾಸ ಹೋಗು ಪೋತನ ದಾಯಿ ಪೋತನ ಶಾಂತಿ ನೀವು ಸ್ವಲ್ಪ ಸಮಾಧಾನದಲ್ಲಿ ಕೇಳಿ ವಿಷಯ ಕೇಳಿ ಉಗ್ರಾಣಿ ಉಗ್ರ ಬಸ್ನ ಎಲ್ಲ ಉಗ್ರಾಣಿ ಎನ್ನಡ ದಾನೆ ಕೊರ್ತಿ ಯಾನ ಕೆಣ್ಣನು ಉಗ್ರಡೇ ಕೆಣ್ಣು ಆಹಾ ತೀರಂದಿ ಎನ್ನಡ ಎನ್ನಡ ಉಗ್ರ ಬಂದಿ ತೀರಂದಿ ಮೂಲು ಗ್ರಾಮ ದೇವರು ಉಳ್ಳೆರುಳ್ಳ ಇಜ್ಜೇರ ಇಪ್ಪಾಡಿ ಉಳ್ಳೆರ ಇಜ್ಜೇರ ಇಪ್ಪಾಡಿ ಈ ಉಳ್ಳೆರ ಇಜ್ಜೇರ ಇದ್ದಾರೆ ಉಳ್ಳೆರ ಇಜ್ಜೇರ ನಾನೇ ಹೊಡೆಗೆ ನಾನು ಅಪ್ಪಗ ಐನಂಚೆ ಉದ್ದಾರ ಅನ್ಪುನೇಲಿ ಅಪ್ಪಗ ನಿನ್ನೆಲ್ಲ ಹಿಡಿಸೂಡಿ ಗೊಳ್ಳಿದ ಹಿಡಿಸೂಡಿ ಅದ್ ಎಂಚಿನ ಪೂರ ಬೋಡು ಅವನ ಪೂರ ಯಾನು ಮಂತು ಕೊರ್ಪೆ ಎನ್ನ ಊರುಡು ಎನ್ನ ಗ್ರಾಮಡು ಗ್ರಾಮ ದೇವೇರು ಅನ್ಪುನ ವ್ಯವಸ್ಥೆ ಶಂಕರನಾರಾಯಣ ವ್ಯವಸ್ಥೆ ಉಂಡು ಅವು ಮಿತ್ತು ಬರೋದು ಕೆಂಚಿನ ಬೋರ್ಡು ಕೊರ್ತಿ ಯಾನ್ ಕೊರ್ಪೆ ಯಾನ್ ಕೊರ್ಪೆ ಎಸಿದು ಬೆಳ್ಳಾರಿಯಲ್ಲಿ ನಡೆದಿರುವಂತಹ ಘಟನೆ ಜೊತೆಗೆ ಆ ವ್ಯಕ್ತಿಯ ಮಾತು, ಆ ವ್ಯಕ್ತಿ ಮಾತನಾಡಿದಂತಹ ದಾಟಿ, ಜೊತೆಗೆ ಆತನ ಏರು ಧ್ವನಿ ನೋಡಿದಾಗ ಬಹಳಷ್ಟು ಕೋಪ ಬರುತ್ತೆ. ಯಾಕಂದ್ರೆ ದೈವದ ಮುಂದೆ ನಾವುಗಳು ಅತ್ಯಂತ ಕೊಡಿಯಡಿಯಲ್ಲಿ ತಲೆ ತಗ್ಗಿಸಿ ಶರಣಾಗತಿ ಭಾವದಲ್ಲಿ ನಾವು ದೈವವನ್ನು ನಂಬ್ತೀವಿ, ನಮ್ಮದೇನಿಲ್ಲ ಎಲ್ಲವೂ ನಿಮ್ಮದು ಅನ್ನುವಂಥದ್ದು. ಆ ರೀತಿ ಇದ್ದಾಗ ಏರು ಧ್ವನಿಯಲ್ಲಿ ಅಲ್ಲಿ ಕೊರತಿ ದೈವ ಹೇಳುತ್ತೆ ಇಂತಹ ಉಗ್ರ ಧ್ವನಿ ಬೇಡ ಅನ್ನುವಂಥದ್ದು, ನಾನು ಇರುವಂಥದ್ದೇ ಉಗ್ರ ಅನ್ನುವಂಥ ರೀತಿಯಲ್ಲಿ ಆತ ವ್ಯಕ್ತಿ ಮಾತನಾಡಿದಂತಹ ದಾಟಿ, ಜೊತೆಗೆ ಅಲ್ಲಿ ಗ್ರಾಮ ದೇವತೆಯ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಇದು ಸಹಜವಾಗಿ ಇರುತ್ತೆ. ದೈವದ ಕೊಡಿಯಡಿಯಲ್ಲಿ, ದೈವದ ಕಲದಲ್ಲಿ ಇಂತಹ ಗ್ರಾಮ ದೇವತೆಯನ್ನು ನಾವು ಮುಂದಿಟ್ಟುಕೊಂಡು ನಾವು ಈ ಕಾರ್ಯಗಳನ್ನು ಮಾಡ್ತಾ ಇರೋದು. ಅಂದರೆ ಮಾತಾಡಿದ ದಾಟಿ, ಜೊತೆಗೆ ಏರುಧ್ವನಿಯಲ್ಲಿ ಮಾತಾಡಿದ ವಿಚಾರ, ಜೊತೆಗೆ ಆತನ ಮತ್ತಷ್ಟು ಆಡಿಯೋಗಳು ಕೂಡ, ಮತ್ತಷ್ಟು ಹಾವಭಾವಗಳು ಕೂಡ ನಮ್ಮ ಬಳಿ ಇದೆ. ನಾವು ಅದನ್ನು ಪ್ಲೇ ಮಾಡ್ತೀವಿ. ಬಿಫೋರ್ ದಟ್ ನಾವು ಚರ್ಚೆನ ಪ್ರಾರಂಭ ಮಾಡಬೇಕು. ಈ ರೀತಿ ಆದರೆ ಏನು ಕತೆ ಅನ್ನುವಂಥದ್ದು, ದೈವದ ಕೊಡಿಯಡಿಯಲ್ಲಿ ಈ ರೀತಿಯ ವರ್ತನೆಗಳು, ಈ ರೀತಿಯ ದುರ್ವರ್ತನೆಗಳು, ಆತನ ಹಾವಭಾವ, ಜೊತೆಗೆ ಇನ್ನು ಕೆಲವರು ಹೇಳುವ ಪ್ರಕಾರ ಆತ ಏನೋ ಮಾತಾಡುವಂಥ ಶೈಲಿಯನ್ನು ನೋಡಿದಾಗ ತಾವು ಗಮನಿಸಬಹುದು. ಏನೋ
ಮಾಡಿರಬಹುದು, ಅಂದರೆ ಏನಾದರೂ ವ್ಯಸನ, ಮದ್ಯ ವ್ಯಸನ ಅಂತ ಹೇಳ್ತೀವಿ, ಆಗಿರಬಹುದೇನೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಡೀಟೇಲ್ ಆಗಿ, ಕ್ಲಾರಿಟಿ ಆಗಿ. ಬಟ್ ಸ್ಟಿಲ್ ಮಾತಾಡಿರುವಂತಹ ಒಂದು ಧಾಟಿಯನ್ನು ನಾವು ನಿಜವಾಗ್ಲೂ ಕೂಡ ಖಂಡಿಸ್ತೀವಿ, ಖಂಡನೆ ಮಾಡಲೇಬೇಕಾಗುತ್ತೆ. ಅಂತಹ ಒಂದು ವ್ಯಕ್ತಿ ಆ ರೀತಿಯಲ್ಲಿ ಮಾತಾಡಿದಂತಹ ಒಂದು ವಿಚಾರ ಬಹಳಷ್ಟು ಗ್ಯಾಸಿಯಾಗಿದೆ. ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೈವಾರಾಧನೆಯ ನರ್ತಕರು, ದೈವಾರಾಧನೆ ಕ್ಷೇತ್ರದಲ್ಲಿ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಶ್ರೀಯುತ ಕಮಲಾಕ್ಷ ಗಂಧಕಾಡು ಸರ್, ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ದೈವ ಭಕ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರು ದೀಪು ಶೆಟ್ಟಿಗರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ದೀಪು ಶೆಟ್ಟಿಗರ್ ಅವರಿಗೆ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಚರ್ಚೆನ ಮಾಡ್ತೀವಿ, ಜೊತೆಗೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಬೇಕು. ಜೊತೆಗೆ ಆ ವ್ಯಕ್ತಿಯು ಕೂಡ ಮಾತಾಡಿದ್ದಾರೆ, ಈ ಒಂದು ಘಟನೆಯ ಬಗ್ಗೆ ಆ ವ್ಯಕ್ತಿಯು ಕೂಡ ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಏನಾಗಿದೆ ಅಲ್ಲಿ, ಏನ್ ಕತೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಜೊತೆಗೆ ತಮ್ಗಳ ಅಭಿಪ್ರಾಯ, ತಮ್ಗಳಿಗೆ ಬಹಳಷ್ಟು ಆಕ್ರೋಶ ಇದೆ. ಯಾಕಂದ್ರೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋಗಳು ವೈರಲ್ ಆದಾಗ ಬಹಳಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಿ. ನಾವು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ನಂಬುವಂತಹ ದೈವಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಬಂದಾಗ ಏನ್ ಕತೆ, ಏನ್ ಆತನ ವ್ಯಕ್ತಿಯ ಒಂದು ಚಹರೆ, ಆತನ ವ್ಯಕ್ತಿಯ ಒಂದು ವರಸೆ ಏನು ಅನ್ನುವಂಥ ಪ್ರಶ್ನೆಯಲ್ಲಿ ಬಹಳಷ್ಟು ಜನರು ಕೇಳಿದ್ದೀರಿ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀರಿ. ಜೊತೆಗೆ ಆ ವಿಚಾರದ ಬಗ್ಗೆ ಕೂಡ ಮಾತನಾಡಬೇಕು. ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಎಸ್ ಸರ್, ಕಮಲಾಕ್ಷ ಗಂಧಕಾಡು ಸರ್ ಇರಡ ನೇರವಾದಿ ಅನ್ನು ಪಾತ್ರ ನೋಡಿತ ಫಸ್ಟ್ ರಿಯಾಕ್ಷನ್ ದಯಪನ್ನಾಗ ಎಂಕಿ ವಿಡಿಯೋನ ಫಸ್ಟ್ ತುನಾಗ ಬಾರಿ ಬೇಜಾರ ದಯಪನ್ನಾಗ ನಮ್ಮ ದೈವ ಪನ್ನಾಗ ನಮ್ಮ ಇಲ್ಲದ ಅಪ್ಪೆ ಬಂದ್ಪಂಚ ಇತ್ತಿಡ ನಮ್ಮ ತುಪ್ಪುನ ನಮ್ಮ ಅಪ್ಪೆ ಕೊರತಿ ದೈವಲ ಇಲ್ಲಾಗ ಸಂಬಂಧಪಟ್ಟನಂಚಿನ ಒಂದು ದೈವ ಸ್ವಂಚಾದುಪ್ಪನಾಗ ಆ ದೈವದ ಎದುರುಡು ನಮ್ಮ ಪಾತ್ರನಾಗ ಆತ ನಮ್ಮ ಸರೆಂಡರ್ ಆದ ಶರಣಾಗತ ಬಾವಡ ಪಾತ್ರಡು ಅಂಡ ಏರ ಒಂಜಿ ವ್ಯಕ್ತಿ ಈ ಲೆವೆಲ್ ಏರುದು ಉಗ್ರ ಸ್ವರೂಪಡ ದೈವದ ಎದುರುಡೆ ಉಗ್ರ ಸ್ವರೂಪ ಪಾತ್ರ ಬನ್ನಾಗ ತುನಗ ಬಾರಿ ಬೇಜಾರ ಆತನ ಇಂಗ್ಲೇಗೆ ತುನಗ ಸರ್ ಈ ರೀತಿ ವರ್ಷದಿಂದ ಪ್ರಾಮಾಣಿಕವಾಗಿ ಸೇವೆ ಮಲ್ತಂದುಲ್ಲ ದೈವಾರಾಧನ ಕಲಟ್ ಆ ಕ್ಷೇತ್ರಡೆ ಈ ಒಂದು ವಿಡಿಯೋ ಅಂತೂ ಸುರುಕಾದ ಫಸ್ಟ್ ರಿಯಾಕ್ಷನ್ ಸರ್ ದಾದ ಬಂದ ಸರ್. ಪ್ರಸ್ತುತ ಇಂಥದ ಕಾಲಘಟ್ಟದಲ್ಲಿ ನಮ್ಮ ಭಾರಿ ಜಾಗೃತದ ಕೆಲಸ ಕಾರ್ಯಕ್ರಮ ತಮ್ಮಲ್ಲಿ ಕೂಡ ಮಾಧ್ಯಮಗಳು ಅವಲ್ಲ ಕೈಟ್ರೆ ಜಾಸ್ತಿ ಐತೆ ದೇವನು ಈ ಶರಣಾಗತಿದ ಭಾವನೆ ಇದು ಪಲ್ಲ ಕರೆ ಕರೆಕ್ಟ್ ಶರಣಾಗತಿದ ಭಾವನೆ ಅಂತಲ್ಲ ಜಾಸ್ತಿ ಮೊಬೈಲ್ದ ಭಾವನೆನ ಮಾಧ್ಯಮದ ಭಾವನೆ ತೂವೊಂದು ಮಾಧ್ಯಮವಾದ ತೂಪನಂಚಿನ ದಾಯಕನಾಗ ದೈವಾರಾಧನೆ ಅಂತ ಬಂದಾಗ ಅವು ನಮ್ಮ ಪೆದ್ದಂಡಪ್ಪೆ ಬೊಕ್ಕ ತಂಕಟ್ಲ ಸಮ್ಮಾಲೆಗೆ ಸರಿ ಆಂಚಿನ ಸತ್ಯೋಲು ಪನ್ಪಿನ ಹಿಡಿದ ಹತ್ರ ನಮ್ಮ ಸ್ವಲ್ಪಲ್ಲ ನಮ್ಮ ಹಿರಿಯ ದೈವದ ಪುದರ್ ಪಣಿಯರೇ ಬಾರಿ ಪೋಡಿಯೋದಿತ್ತು ಪ್ರಸ್ತುತ ಪೂರ್ವ ಕಾಲಘಟ್ಟಗಳು ನಮ್ಮ ಹಿರಿಯ ಕಾಲ ನಮ್ಮ ನಂಚಿನ ಸತ್ಯೋಲು ನಮ್ಮ ಒಂದು ಬತ್ತಿಂಚಿನ ದೈವಲು ಪನ್ಪಿನ ಒಂಜಿ ಶರಣಾಗತಿದ ಭಾವನೆ ಹಿಡಿದ ಹತ್ರ ಆ ಭಾವನೆ ಬಕ್ಕ ಭಕ್ತಿ ಶಕ್ತಿಗಾಗಿ ಸಮರ್ಪಣಾ ಭಾವನೆ ಹಿಡಿತೇವೆ ಇತ್ತದ ಕಾಲಘಟ್ಟೋಡು ದಾದ ಅಂದಕ್ಕೆ ಅನ್ನಗ ಇಂಚಿನ ಘಟನೆ ಒಂದು ಪ್ರಸ್ತುತ ಈ ಕಾಲಘಟ್ಟಗೂ ಮಾತ್ರ ಆತು ಎಂಕಲ್ ಒಂಜಿ ಸಾಧಾರಣ ಏನಾಯ್ತು ಸಾಧಾರಣ 30-35 ವರ್ಷದ ದೈವಾರಾಧನದ ಒಂಜಿ ಅನುಭವದ ಕ್ಷೇತ್ರ ನಿರ್ದುಂಬಲ ಮಸ್ತ್ ಇಂಚಿನ ಅನುಭವದ ಘಟನೆಯಲ್ಲಿ ಮತ್ತೆ ಕೇಂದ್ರ ನಮ್ಮ ಅವಾಗ ಹೆಚ್ಚಿನದಾದಕ್ಕೆ ನನಗೆ ಮಾಧ್ಯಮಗಳು ಮತ್ತೆ ಆತ ಹೆಚ್ಚಿನ ನೆಟ್ಟಿ ಪ್ರಚಾರ ಉಡಿಜ್ಜಂದಿನ ಹಿಡ್ದವರ ವೈನ್ ಬಕ್ಕ ಇತ್ತದ ಕೆಲವು ಮಾಧ್ಯಮಗಳು ಪ್ರಚಾರ ಇಜ್ಜನ್ ಹಿಡಿದ ಹತ್ರ ಅವು ಕೆಲವೊಂಜಿ ವಿಚಾರಗಳು ಗಮನ ವೈಜ್ ಓಡೆ ಮುಟ್ಟದ ಶೋಷಣೆ ಇತ್ತು ನಂದಕ್ಕೆ ಅನ್ನಗ ಪಿಸ್ತೂಲು ಬರ್ತದ ಸ್ಪೇರ್ ಪನ್ಪುನ ಒಂಜಿ ಅಡೆ ಮುಟ್ಟದ ಒಂಜಿ ಶೋಷಣೆ ಎಲ್ಲ ದೇವಾರಾಧನದ ಪಡಿ ಹಿಡಿತು ಒಂಜಿ ಕಾಲಘಟ್ಟ ಆ ಕಾಲಘಟ್ಟ ಇತ್ತನು ಪನ್ಪಿನ ಪಕ್ಕ ಐಕ್ ದಾಖಲೆಲ್ಲ ಉಂಡು ಪ್ರಸ್ತುತವಾಯಿನಂಚಿನ ದಾಖಲೆಲ್ಲ ಉಂಡು ನಮ್ಮ ತೂಪನೊಂದು ಆನಾಗ ಆಡಿದ ಪಕ್ಕದ ಇವತ್ತು ಚಾಕಿರಿ ಆಯ್ನ ಹಿಡಿದು ಬಕ್ಕಲ ಆಯ್ತ ಬಿತ್ತು ಮತ್ತೆ ಚಾಕ್ರಿ ಮಲ್ತಂಬತ್ತಿನ ಸಮಾಜ ಇಸಮಕ್ಕಲ ನಮ್ಮ ಪನ್ಪ ಆ ಚಾಕಿರಿ ವರ್ಗದ ಮಿತ್ತಲ್ಲ ದಬ್ಬಾಳಿಕೆಲ್ಲ ಮಸ್ತ್ ಇತ್ತವೆ ಒಂಜಿ ಕಾಲಘಟ್ಟಡೆ ಇತ್ತೆ ನಮ್ಮ ತೂಪಿನ ಅನ್ನಕಂದ್ರೆ ವ್ಯಕ್ತಿಗತವಾಯಿನಂಚಿನ ವಿಚಾರ ಅತ್ತೊಂದು ಮೂಲು ದೈವಾರಾಧನದ ಕ್ಷೇತ್ರಗಾಯಿನಂಚಿನ ಒಂಜಿ ಅಪಚಾರ ಅಂತ ಪನ್ಪ ನಮ್ಮ ಕೊರತಿ ಪನ್ಪಿನ ಒಂಜಿ ದೈವಾರಾಧನದ ಇತ್ತೆ ಕೊರಗಜ್ಜನ ಕ್ಷೇತ್ರ ಏತು ಕೊರಗಜ್ಜನ ಕ್ಷೇತ್ರದ ಮಸ್ತ್ ಆರಾಧನೆ ಇಡೀ ವಿಶ್ವಗೆ ನಮ್ಮ ದೈವಾರಾಧನೆ ತುಳುನಾಡು ಮಾತ್ರ ಅಂದತ್ತು ಇಡೀ ವಿಶ್ವಗೆ ಮುಟ್ಟುನಂಚಿನ ಕೆಲಸ ಕೊರಗಜ್ಜನನ ಪ್ರಚಾರ ಒಂಜಿ ಪ್ರಸಾರ ನೋಡು ಉಂಡು ಆತೇ ಪ್ರಸಾರ ನೋಡು ಕೊರತಿಲ ಇಚ್ಚಿನಂಚಿನ ಪ್ರಸಾರ ಉಂಡು ಕೊರತಿನ ನೆಂಜಿ ಒಂಜಿನ ಇನ್ನೆಲ್ಲದೆ ಪುನೊಂದಾಣಗ ಕೊರಗಜ್ಜನ ಏತಿ ಇನ್ನೆಲುಂಡ ಆತೆ ಕೊರಗಿನ ಇನ್ನೆಲೆ ಉಂಡು ಆಯ್ತು ಮೂಲ ದ್ರಾವಿಡ ಸಮಾಜೋಡು ಬತ್ತಿನಂಚಿನ ಇನ್ನೆಲೆ ಆಯ್ದು ಬೊಕ್ಕ ಆ ಸಾಧನಾ ಕ್ಷೇತ್ರ ಮತ್ತು ಸಾಧನೆ ಮಲ್ತಂಬತ್ತಿನ ಯುಗ ಪುರುಷೇತಿ ಯಾವ್ದು ಬೇತೆ ಬೇತೆ ಕಾರ್ಮಿಕನು ಮೇರೆ ನಂಜಿನ ಮಸ್ತ್ ಕ್ಷೇತ್ರ ಉಳ್ಳ ಮಸ್ತ್ ವಿಜೃಂಭಣಡು ಮಸ್ತ್ ಕ್ಷೇತ್ರ ಸಾಧನೆ ಮಲ್ತಂಬತ್ತಿನ ಕೀರ್ತಿಗೆ ಏನೊಂದು ಬತ್ತಿನಂಚಿನ ಕ್ಷೇತ್ರಗಳು ಕೊರತಿನ ಸಾನ್ನಿಧ್ಯ ಉಂಡು
ಆಯ್ಲೆಟ್ ಹತ್ರ ಕೊರಗಜ್ಜನ ಎಂಚ ಸರಳ ರೀತಿದ ಆರಾಧನೆ ಉಂಡ ಒಂಜಿ ಬೀಡ ಚಕ್ಕುಲಿದ ಇದು ಸರಳ ರೀತಿದ ಆಧಾರ ವಿಜೃಂಭಣೆ ಐಕ್ ಸರಳ ರೀತಿದ ಆರಾಧನೆಡೆ ಇನಿಕಲ ನಂಗೆ ತೆನ್ಕಾಯಿ ಅಥವಾ ನಂಗೆ ಮೂಡಾಯ್ದ ಮರ್ಗಿಲಿತ್ತು ಹೆಚ್ಚಾದ ನಮ್ಮ ತೂಪಂದಂಡಾಗ ಅವನು ನಮ್ಮ ತಿಂಪಿನಂಚಿನ ವಸ್ತುಲನೇ ಕೊರಕ್ಕೆ ತೀಗಿದು ನಮ್ಮ ಅಟಿಲ್ದ ಕೋನೆಡು ಅಲ್ಪ ಅಡಿಗೆದ ಕೋನೆ ಒಂದು ಬಂದ್ಬಲ್ಲ ಅಟಿಲ್ದ ಕೋನೆಡ್ದು ಅಲ್ಪನೇ ಒಂಜಿ ಪಲೈಡೆ ಇದು ಸರಳ ರೀತಿದ ಆರಾಧನೆ ಇನಿಕಲ ಕೊರತಿನ ಕೊರತಿ ದೈವಾಗ ಆರಾಧನೆ ಮಲ್ಪನ ಉಂಟು ಕೊರತಿಡು ಬೇತೆ ಬೇತೆ ನಮ್ಮನೆ ಉಂಟು ಜಲ ಕೊರತಿ ಅಗ್ಗಿ ಕೊರತಿ ಅಂಚ ಮಸ್ತ್ ನಮ್ಮನೆದ ಕೊರತಿಲುಲ್ಲ ಐಟಿತ್ತೆ ಪ್ರಸ್ತುತ ಬೆಲ್ಲಾರೆಡ ಆಯ್ನಂಜಿನ ವಿಚಾರದ ಅದಕ್ಕೆನ್ನಗ నేను ఆయన పీటికి పాతిర్వకెన్నగా ನಮ್ಮ ತೂಪು ನಡೆದಲ್ಲ ಆ ದೈವದ ಮೂಲ ಎಣ್ಣೆಲೆ ಮುಲ್ಲ ಮತ್ತಿನಂಚಿನ ಎಣ್ಣೆಲೆ ಐತೆ ಕಲೆ ಕಾರ್ಮಿಕలను ಬತ್ತ ಮಸ್ತ್ ನಮ್ಮ ತೆರಿಯೋಣ आपण ಶೋಷಣೆ ಮಸ್ತ್ ಶೋಷಣೆಗೊಲ ಆಯ್ನಂಚಿನ ಕೊರತೆ ಮೂಲೊಡೆ ಆ ಮೂಲೊಡೆ ತೂಪನಂದಾಣ ಐತೆ ಪಾರ್ದಾನ ಸಾಹಿತ್ಯ ದೆತ್ತು ತೂನಗ ಮಸ್ತ್ ಶೋಷಣೆಗೆ ಒಳಗ ಆಯ್ನಂಚಿನ ಎಣ್ಣೆಲೆ ಮಸ್ತ್ ಕತೆ ಕಲ್ತಿಕ್ಕೋರು ಕೊರಗಜ್ಜನ ಆ ಎಣ್ಣೆಲೆ ಪಾರ್ದಾನ ಸಾಹಿತ್ಯ ದಿಕ್ಕೋಣ ಅಂಚನೆ ಕೊರತಿನ ಪಾರ್ದನೆಯ ಸಾಹಿತ್ಯಡು ಶೋಷಣೆಗೊಳಗಾಯಿನ ಅಂಚಿನ ಪಾರ್ದನ ಸಾಹಿತ್ಯಡು ಮತ್ತೆ ಮಸ್ತ್ ಚರಿತ್ರೆಗಳು ಕತೆಗಳು ಪಾರ್ದನ ಸಾಹಿತ್ಯಡು ದಿಕ್ಕೊಂಡು నేను దాయ పనిపే అందుకే అన్నగా అవే శోషణేను ఇత్తే ప్రస్తుత కలియుగొట్టు ఈ ಜನಕ್ಕುಲ್ಲ ದೈವ ಸ್ವಲ್ಪ ಮಾಯೋಗು ಸೇರಣ ಕಾಯ ಉರ್ದು ಮಾಯೋಗು ಸೇರಣ ಅವೇ ಶೋಷಣೆ ಈ ಯುಗೊಟ್ಲ ಮಲ್ತೊಂದುಲ್ಲೇರು ಪನ್ಪಿನಾಗ ಹತ್ರ ಈ ಯುಗೊಟ್ಟ ಮಲ್ತೊಂದುಲ್ಲೇರು ಪನ್ಪಿನೇ ಪ್ರಸ್ತುತ ಕಾಲಘಟ್ಟ ನಂಗೆ ತೋಜು ಅವಲ ನಮ್ಮ ಪನ್ಪದ ಅದಕ್ಕೆ ಅನ್ನಗ ಬ್ರಹ್ಮಜ್ಞಾನೇಶು ಇತಿ ಬ್ರಾಹ್ಮಣಃ ಅಂತ ಬಾಕಿ ಸಮಾಜದಕ್ಕಲು ಒಂಜಿ ದಾಲ ಬುದ್ಧಿವಂತಿಕೆ ಜ್ಞಾನ ಇಜ್ಜದಿನಕಲು ಸಂಸ್ಕಾರ ಕೊರತೆ ಇತ್ತಿನಕಲು ಮಲ್ಪುರ ಹಿಡ್ದಿಲ್ಲ ನಂಗೆ ಪ್ರಸ್ತುತ ಆಯ್ನ ಘಟನೆ ಜ್ಞಾನ ಇತ್ತಿನ ಒಂಜಿ ವ್ಯಕ್ತಿ ಅಲ್ಪ ಮಸ್ತ್ ಸಮಾಜಕ್ಕೂ ಬುದ್ಧಿ ಬನೋಡು ಇತ್ತಿನಕಲು ಸಮಾಜವನ್ನು ತಿದ್ದೋಡು ಇತ್ತಿನಕಲು ಸಮಾಜ ಒಂಜಿ ಸಂಸ್ಕಾರ ಕೊರ್ಪಿನಂಚಿನ ಒಂಜಿ ಕೇಂದ್ರ ಬಿಂದು ಆಯ್ನಟ್ಟ ಹತ್ರ ಒಂದು ಅಕ್ಷಮ್ಯ ಅಪರಾಧ ಇಂದು ದೈವಾರಾಧನೆಗೆ ಬಂತಿನ ಅವೇನು ಪ್ರಸ್ತುತ ಆ ಊರ್ದ ಪರಿಸರದಕ್ಕೆಲ್ಲ నేను ಸೇರಿದು ಅವೇನು ಸರಿಮಲ್ತೊಂದು ಕೊನಪಿನ ಎಡ್ಡೆ ಕನ್ಪಿನ ದಾಯಕೆನ್ನಗ ಒಂಚಿ ನಂಗೆ ದೈವಾರಾಧನದ ಇತ್ತ ಪ್ರಸ್ತುತ ಕಾಲಘಟ್ಟಡು ಮಸ್ತ್ ನಂಗೆ ಓಡಿಗೆದ ಒಂಜಿ ವಾತಾವರಣ ಭಯದ ಒಂಜಿ ವಾತಾವರಣ ಮಸ್ತ್ ಶೋಷಣದ ಒಂಜಿ ವಾತಾವರಣ ಆಯ್ತು ಒಟ್ಟಿಗೆ ದಬ್ಬಾಳಿಕೆ ಮಲ್ಪನಂಜಿನ ವಾತಾವರಣ ಮಸ್ತ್ ಮರ್ಗಿళ్ళు ನಮ್ಮ ತೋದಿಲ್ಲ ಆಯ್ನಟ್ಟ ಹತ್ರ నేను ಒಂಜಿ ಜಾಗೃತಿ ಆಪಿನ ಆ ಊರದಾಕಲು ಪ್ರಸ್ತುತ ಐಕ ಜಾಗೃತಿ ಆದ ಐಕಲು ಸಮರ್ಥವಾಯಿನಂಚಿನ ಉತ್ತರ ದಾಯಕನ್ನಗ ಪುತ್ತೂರ್ದ ಕ್ಷೇತ್ರ ಅಂದು ಬನ್ನಗ ಮಹಾಲಿಂಗೇಶ್ವರ ದೇವಸ್ಥಾನದ ನಡೆ ಆಯ್ತು ಒಂಜಿ ಬೆಲ್ಲಾರದ ಒಂಜಿ ಸಾನ್ನಿಧ್ಯ ಐಟ್ಲ ಗ್ರಾಮ ದೇವರನ್ನ ಅಲ್ಪ ಶಂಕರನಾರಾಯಣ ದೇವಸ್ಥಾನದ ಒಂಜಿ ಪುದರ್ಪು ಅಲ್ಪ ಬರ್ಪುಂಡು ಆಯ್ನೆಟ್ಟ ಹತ್ರ ಊರ್ದ ಪರಿಸರದಕ್ಕಲು ಒಂಜಿ ಎಚ್ಚರಿಕೆ ಅದು ಅರೆಗೂ ಪ್ರಸ್ತುತ ಒಂಜಿ ಬುದ್ಧಿ ನೀತಿ ಮಾಡೋದು ಸ್ವಲ್ಪ ಆತಿನಂಜಿನ ತಪ್ಪುಲುಂಡ ಅವಿನ ಸರಿಮಲ್ತೊಂದು ಕೊನಪಿನ ಎಡ್ಡೆ ಅಂತ ಎನ್ನೊಂಜಿ ಅಭಿಪ್ರಾಯ ಬನ್ನಿ. ಓಕೆ 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 ಎಸ್ ಸರ್ ಬರ್ಬೇಕು ಪಾತ್ರವೇ ಕೊರತಿ ದೈವ ಕೊರತಿ ದೈವದ ಬಗ್ಗೆ ಇತ್ತೆ ಒಂದು ಕೊರತಿ ದೈವ ಪನಗ ಒಂಜಿ ಇತಿಹಾಸ ದಿನ ದೈವ ಅದು ಪುಣೆ ಸರ್ ಅಥವಾ ಊರ್ದ ಆರಾಧನೆ ಪುಣೆಂಚ ಪನ ಕೊರಗಜ್ಜ ಪಲ್ನ ಪಂಡಾರಿ ಹೆಚ್ಚಾದ ಅದಕ್ಕೆನ್ನಗ ಕೊರತಿದ ರಾಜದೇವದ ಒಂಜಿ ಕಟ್ಟದ ವಿಭಾಗಲು ಬೇತೆ ಕೊರತಿನ ಪ್ರಸ್ತುತವಾದ ಇಲ್ಲೆಚ್ಚಿಲಾದ ಹೆಚ್ಚಾದ ಉಪ್ಪುನ ಕೊರತಿ ಅವಲ ನಮ್ಮ ಅಡಿಗೆದ ಕೊನೆಡೆ ಬಂಡೆ ಅಟಿಲ್ದ ಕೊನೆಡೆ ಹೆಚ್ಚಿನ ಕೆಲವು ಕಡೆ ಆರಾಧನೆಲ್ಲ ಬೊಕ್ಕ ತೆನ್ಕಾಯ್ದ ಮರ್ಗಿಲಿಗೆ పోవడం దానికి ವಿಶೇಷವಾಯಿನಂಚಿನ ಸಾನ್ನಿಧ್ಯಗಳು ಕೊರತಿಗೆ ಉಂಡು ಆ ಮರ್ಗಿಲಿಗೆ పోనಗ ಹೆಚ್ಚಾದ ನಮ್ಮ ತಿಂಪಿನಂಚಿನ ವಸ್ತುಲೇನೆ ದೀದ ದೈವಾರಾಧನೆ ಮಲ್ಪನಂಚಿನ ಕಟ್ಟ ಪದ್ಧತಿ ಕೆಲವು ದೈವಾರಾಧನೆ ಉಂಡು ಕೊರತಿಗಳ ಕೆಲವು ಅದೇ ಚಿನ್ನಾಭರಣಗಳು ಅದೇ ಬೆಳ್ಳಿ ಬಂಗಾರದ ಸುತ್ತಲೂ ಕೆಲವು ಮರ್ಗಿళ్ళు ಬೇತೆ ಮರ್ಗಿళ్ళు ಉಂಡು ಸರಳ ರೀತಿಯ ಆರಾಧನೆ ಕೊರತಿಗೆ ಆಪನಂಚಿನ ವಿಧಾನಗಳು ಉಂಟು. ಓಕೆ ಎಸ್ ಸರ್ ಇತ್ತೆ ಕೊರತಿ ದೈವ ಅತ್ರ ಕೊರಗಜ್ಜ ದೈವ ಅತ್ರ ಕಲ್ಲುಟ್ಟಿ ಕಲ್ಕುಡ ದೈವ ಓವೇ ದೈವ ನಮ್ಮ ಪತ್ತನಲ್ಲ ನಮ್ಮ ತುಳುನಾಡು ಮಾಯಾಯಿನಂಚಿನ ಶಕ್ತಿಲು ಅಕುಲು ಇಂಚ ಮಾಯ ಪನಗ ನಮ್ಮ ನಾಡು ನಮ್ಮ ತುಳುನಾಡು ನಮ್ಮ ಶೋಷಣೆ ಆ ಶೋಷಣೆ ಹಿಡ್ದು ಅಕುಲು ಮಾಯಾಯಿನಿ ದಯಪನಗ ಅಕ್ಲು ಅಕ್ಲ ಜೀವನ ಪರ್ಯಂತ ಅಕ್ಲು ಆತ ಶೋಷಣೆನು ಆತ ಬೇನೆನು ಆತ ತಿಂತಿನ ಅಕ್ಲು ಅಂಚ ಅಕ್ಲು ಮಾಯಾಯಿನ ಕಾಯ ಬುಡ್ದು ಮಾಯನ ವಿಚಾರ ನಮಗೂ ಗೊತ್ತುಂಡು ಅಪ್ಪ ಗೊಂಜಿ ಬಾರಿ ಪುರೋದು ಪಾತಿರ್ಲ ಬಂಡೇರು ನಮ್ಮ ಕಮಲಾಕ್ಷ ಸರ್ ಎಂಚಪ್ಪನಾಗ ಆ ಸಂದರ್ಭದ ಅಂಚಿನ ಶೋಷಣೆ ದಬ್ಬಾಳಿಕೆ ಇತ್ತು ಅಂಚನೆ ಈ ಯುಗಟ್ಲ ಶುರುವಾಂಡ ಪಂಚಿನ ಪ್ರಶ್ನೆ ಅಲ್ಲೊಂಜಿ ಪಾತೆರ ಪಂಡೇರು ಗನ್ ಪಾಯಿಂಟ್ ಇದು ಪ್ರಶ್ನೆ ಮಂತಿನ ಸಂದರ್ಭಲ ಉಂಡು ಅವು ಇಜ್ಜಿ ನಿಜ ಮರಪೆರೆ ಚೇರ್ಪಗ್ಲ ಉಂಡು ಆಯ್ತು ಒಟ್ಟಿಗೆ ಆ ಘಟನೆ ಪುರ ಆಡು ಮಾಸದ ಪೋಂಡು ಐದು ಬೊಕ್ಕ ಜನಕ್ಕಳು ಬದಲಾಯರು ದೈವದ ಮಿತ್ತು ನಂಬಿಕೆ ಬೈದನ್ನು ಮಾತರೆಗ್ಲ ದೇವ್ರ ನಿಯತ ನಂಬ ಗೊತ್ತಿದೆ ತುಳುನಾಡದಕ್ಕಳು ದೈವ ನಂಬುವ
ಅಂಡ ಪಿರಾ ದೈವದ ಕಲಟಿ ಇಂಚಿನ ದಬ್ಬಾಳಿಕೆ ಇಂಚಿನ ಅಹಂಕಾರ ಏತು ಸರಿ ಪನ್ಪುನ ಪ್ರಶ್ನೆ ಸೊಂಚದುಪ್ನಾಗ ದಾಯಿ ಇಂಚ ಮಾತೊಂದು ತೆರೆದಿನಕ್ಕುಲು ಒಂದು ತೆರೆದಿನಕ್ಕುಲು ಮಂತಿನ ವಿಚಾರ ಏರೇ ಬೇತೆ ಧರ್ಮದ ಕುಲತ್ ಬೇತೆ ಸಮುದಾಯದ ಕುಲತ್ ತೆರೆದಿನ ಸಮುದಾಯ ಪನಗ ಓಲು ಜ್ಞಾನ ಜಾಸ್ತಿ ಇಪ್ಪುಡು ಪನ್ಪುನ ವಿಚಾರ ಆ ಜ್ಞಾನ ಭಾರಿ ಮಲ್ಲ ಮಟ್ಟಿಡು ಜಾಸ್ತಿ ಅಂಡ ಇಂಚೆನೆ ಆಪಿ ಅವು ನಮ್ಮ ತುಳುನಾಡು ಆವೊಂದುಂಡು ಅವು ದೈವದ ಕಲಟ ಆವೊಂದುಂಡು ಅವು ಆರೆ ಬಲ್ಲಿ ಪನ್ಪುನ ಎಂಕಲ ಉದ್ದೇಶ ದಯಪನಗ ದೈವದ ಎದುರು ಏರ್ಲೆಜ್ಜಪ್ಪ ನರ ಮನುಷ್ಯರು ಏತು ದಿನ ಉಪ್ಪದಾದ ಕತೆ ಗೊತ್ತುಜಿ ದೈವದ ಎದುರೇ ನಮ್ಮ ಬೈದಿನಂಚಿನ ಬ್ಯಾಕ್ ಗ್ರೌಂಡ್ ಪತ್ತೊಂದು ನಮ್ಮ ಅಂಚಿನಕುಲು ನಮ್ಮ ಇಂಚಿನಕುಲು ದೈವದ ನಮ್ಮ ಮಿತ್ತು ಪಂದ ಏನೊಂದಿತ್ತಿನ ಏರ್ಲ ಮಿತ್ತತ್ತು ಅಕ್ಲು ಏಪಲ ತಿರ್ತೆ ಐಕಿ ಈ ಕಾಲಘಟ್ಟಾಕ್ಲೆ ಗಾವುದುಂಡು ಬಹುಶಃ ಈ ಸಂದರ್ಭ ಯಾನ್ ದೈವದ ಕಲಟ್ ಮೊಬೈಲ್ ಚಿತ್ರೀಕರಣ ವಿಷಯ ಪೂರ ಯಾನ್ ನಿಜವಲ್ಲ ಬಹಿಷ್ಕಾರನೆ ಮನ್ಪಡು ನೋ ಡೌಟ್ ಆ ಒಂಜಿ ವಿಚಾರ ಅಂಡ ಬಹುಶಃ ಈ ಒಂಜಿ ಘಟನೆ ಅಂಚಿನ ವ್ಯಕ್ತಿಗೆ ತಕ್ಕ ಶಾಸ್ತಿ ಆವಡ ಪನ್ಪುನಂಚಿನ ವಿಚಾರ ಬಹುಶಃ ಈ ಒಂಜಿ ಚಿತ್ರೀಕರಣ ಆತೀನಿ ಯಾನ್ ಎನ್ನೆವೆ ದೇಪಣಗೊಂದು ದೇವರೇ ಮಲ್ದುಪ್ಪೋಡು ಮೋಸ್ಟ್ಲಿ ಬಹುಶಃ ಇಜಿನ ಅದರ್ವೈಸ್ ಈ ವಿಷಯ ರಪ್ಪಿದೆ ಬೈದಂದ್ ಆ ವ್ಯಕ್ತಿನ ಮುಖವಾಡಲ ಸಮಾಜದ ಎದುರು ಬೈದಂದ್ ಐತೊಟ್ಟಿಗೆ ಈತ ಅಹಂಕಾರ ದಬ್ಬಾಳಿಕೆಲ್ಲ ಮಲ್ಪೇರ್ ಪಂದ ಇಂಕ್ಲೆ ಗೊತ್ತು ಇಂಗ್ಲೇ ತೂರನೇ ಶಾಕ್ ಅಂಡ್ ಇಂಗ್ಲೇ ಸಾಧ್ಯನೇ ಜೀವನ ಇಮ್ಯಾಜಿನ್ ಮಾಡ್ತಾರೆ ಸೊ ಅಂಚಿನ ಒಂಜಿ ಘಟನೆ ದೀಪು ಶೆಟ್ಟಿಗರ್ ಸರ್ ಫಸ್ಟ್ ರಿಯಾಕ್ಷನ್. ಇದು ಘಟನೆ ನೋಡುವಾಗ ತುಂಬಾ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂತ ಹೇಳಿದ್ರೆ ಯಾರ್ಯಾರು ಯಾವ್ದಾವ್ದನ್ನ ಆರಾಧನೆ ಮಾಡ್ಕೊಂಡು ಬರ್ತಾರೆ, ಅದು ದೈವ ಆಗ್ಲಿ ದೇವರಾಗಿರ್ಲಿ, ಅದು ಅವರವರಿಗೆ ಶ್ರೇಷ್ಠವಾಗಿರ್ತದೆ. ಇಲ್ಲಿ ಇನ್ನೊಬ್ಬರ ಆಚರಣೆ ಅಥವಾ ಇನ್ನೊಬ್ಬರ ಇದನ್ನು ಇನ್ನೊಂದು ನನ್ನ ದೇವರನ್ನು ಇಟ್ಕೊಂಡು ಇನ್ನೊಂದು ದೇವರನ್ನು ಡೌನ್ ಮಾಡುವ ಪಂಚಾಯತಿಗೆ ಬರಬಾರ್ದು ಯಾವತ್ತು ಕೂಡ. ಯಾಕಂತೇಳಿ ನನ್ನ ದೇವರೇ ನನ್ನನ್ನು ಕ್ಷಮಿಸಲ್ಲ, ಅದು ನನ್ನ ದೇವರೇ ನಾಳೆ ಶಾಪ ಕೊಡ್ತಾರೆ, ಇನ್ನೊಂದು ದೇವರು ಕೊಡ್ಬೇಕಂತ ಇಲ್ಲ. ಅದು ಫಸ್ಟ್ ನಮ್ಮ ತಲೆಯಲ್ಲಿ ಇರಬೇಕು. ಮತ್ತೆ ಒಂದು ಯಾವಾಗಂತ ಮನುಷ್ಯನ ಅಹಂ ಜಾಸ್ತಿ ಆದಾಗ, ಈಗ ನಾನು ಒಂದು ಜಾಗದಲ್ಲಿ ಪೂಜೆ ಮಾಡ್ತಾ ಇದ್ರೆ ನನ್ಗೆ ಅದೇ ದೊಡ್ಡದು ಉಳಿದದ್ದು ದೊಡ್ಡದಲ್ಲ ಅಂತೇಳಿ ನಿಂದಿಸ್ಕೊಂಡು ಹೋಗುದು, ಅಂದ್ರೆ ನನ್ಗೆ ನಂದೇ ದೊಡ್ಡದು ಅಂತೇಳಿ ತಲೆಯಲ್ಲಿ ಬರ್ತದೆ. ನನ್ನ ದೇವರೇ ದೊಡ್ಡದು, ನನ್ನ ದೇವರಿಗಿಂತ ದೊಡ್ಡದು ಯಾವುದು ಸಹ ಇಲ್ಲ. ಇದು ನಮ್ಮನ್ನು ಇವತ್ತು ಕೆಳಗೆ ಮಾಡ್ತಾ ಇದೆ. ಇದು ಒಂದು ದೈವದ ವಿಷಯದಲ್ಲಿ ದೈವವನ್ನು ಪ್ರತಿಯೊಬ್ಬರು ಆರಾಧಿಸ್ತಾರೆ. ಯಾವಾಗ ನಾನು ಆರಾಧಿಸುವವ ನಾನು ಒಂದರ ಮೇಲೆ ನನಗೆ ಪ್ರೀತಿ ಇಟ್ಟಾಗ ನನಗೆ ಅದೇ ಕಾಣುದು. ಆದ್ರೆ ಊರಿನವರೆಲ್ಲವನ್ನು ನೋಡ್ತಾ ಇರ್ತಾರೆ, ಯಾವುದು ಸರಿ ಯಾವುದು ತಪ್ಪು ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಇದು ಘಟನೆಯನ್ನು ನೋಡಿದ ತಕ್ಷಣ ನನಗೆ ಒಂದು ಆಶ್ಚರ್ಯ ಆಯ್ತು. ನೋಡಿ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಥವಾ ಬೇರೆ ಯಾರಾದ್ರೆ ಮಾತಾಡುವಾಗ ನಾವು ಬೇರೆ ಊರಿನವರು ಮಾತಾಡುವಾಗೆಲ್ಲ ನಾವು ಅವರನ್ನು ಪ್ರಶ್ನೆ ಮಾಡ್ತಾ ಹೋಗ್ತೇವೆ. ನಮ್ಮ ಊರಿನವರು ನಮ್ಮಲ್ಲಿ ತಿಳಿದವರು ಈ ರೀತಿ ಮಾಡಿದಾಗ ನಮ್ಗೆ ಬೇಜಾರಾಗ್ತದೆ. ಕೆಲವು ಮಾತುಗಳು ದೊಡ್ಡ ವರ್ಗದವರಿಂದ ಸಣ್ಣ ವರ್ಗದವರದ್ದು ಇದಾಗ್ತಿದೆ ಅಂತ ಹೇಳುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಹಿಂದೂಗಳು ಆಳದದಿದ್ರಲ್ಲಿ ನೀವೊಂದು ನೋಡಿ, ಮೊದಲೆಲ್ಲ ಕನ್ವರ್ಟ್ ಆದದಂತ ಹೇಳ್ತಾರೆ. ಮೊದಲೆಲ್ಲ ಹಿಂದೂಗಳಿದ್ರು, ಎಲ್ಲ ಕನ್ವರ್ಟ್ ಆದ್ರು, ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆದ್ರು. ಬೇರೆ ಬೇರೆ ಧರ್ಮಕ್ಕೆ ಯಾಕೆ ಕನ್ವರ್ಟ್ ಆದ್ರು? ಹಾಗಾದ್ರೆ ಶೋಷಣೆ ಯಾವ ರೀತಿ ಇದ್ದಿರಬಹುದು ಕೆಲವರದು, ಕರೆಕ್ಟ್, ಕೆಲವರದು ಅಂತ ಹೇಳಿದ್ರೆ ನಮ್ಗೆ ಯಾವಾಗ ಬಹುಶಃ ಈ ಕಾಲಘಟ್ಟದಲ್ಲೇ ಹೀಗೆ, ಈ ಕಾಲಘಟ್ಟದಲ್ಲಿ ಹೀಗೆ. ಹಾಗಾದ್ರೆ ಆ ಕಾಲದಲ್ಲಿ ಹೇಗಿರ್ಬಹುದು? ಆಗ ಕೆಲವರದು ದೊಡ್ಡ ದೊಡ್ಡವರ ಕೈಯಲ್ಲಿ ಅಧಿಕಾರ ಇತ್ತು. ಈಗ ನಾವು ಮಾತಾಡಬಾರ್ದು, ಈಗೆಲ್ಲ ನಾವು ಸಮಾನರು, ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ. ಆದ್ರೆ ಆ ಟೈಮಲ್ಲಿ ಆಗಿರ್ಲಿಲ್ಲ. ಆಗ ದೇವರನ್ನು ನೋಡ್ಲಿಕ್ಕಿಲ್ಲ, ದೇವರ ಹತ್ರ ಹೋಗ್ಲಿಕ್ಕಿಲ್ಲ, ಬಿಸಾಕುದು, ಇಂಥೆಲ್ಲ ಪದ್ಧತಿಗಳು ನಡೀತಾ ಇತ್ತು. ಮನುಷ್ಯ ಧರ್ಮ ನಮ್ಮದು. ಆ ಮನುಷ್ಯ ಧರ್ಮವನ್ನು ಬಿಟ್ಟು ಇವರೇನ್ ಮಾಡಿದ್ರು? ಹಿಂದೂಗಳಲ್ಲಿ ಬೇರೆ ಬೇರೆ ಧರ್ಮವನ್ನು ಹುಡುಕಿದ್ರು. ಆ ಒಂದು ಧರ್ಮವನ್ನು ಎದುರು ಇಟ್ರು, ಇನ್ನೊಂದು ಧರ್ಮವನ್ನು ಹಿಂದೆ ಇಟ್ರು, ಮತ್ತೆ ಧರ್ಮವನ್ನು ಕೆಳಗೆ ಹಾಕಿದ್ರು. ಆಗೇನಾಯ್ತು, ಕೆಲವರಿಗೆ ಏನಾಯ್ತು, ಈ ನೀಚ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ತಾವು ಬೇರೆ ಹೋಗುವ, ಸಪರೇಟ್ ಹೋಗುವ ಅಂತ ಹೇಳಿ ಇದಾಯ್ತು. ಎಷ್ಟೋ ಸಂವಿಧಾನ ಬರ್ದು ಅವರೇನಾದ್ರು ಪಾಪ ಯೋಚಿಸಿ ಯಾಕೆ ಈ ರೀತಿ ಆಯ್ತು ಇದನ್ನು ಯೋಚಿಸ್ಕೊಳ್ಬೇಕು. ಕೆಲವರು ಮಾಡಿದಂತ ಕರ್ಮ ಅದನ್ನು ನಾವು ಒಪ್ಕೊಳ್ಳೇಬೇಕು. ಇವತ್ತು ಕೂಡ ಏನಾಗಿದೆ ಪರಿಸ್ಥಿತಿ? ಇವತ್ತು ಕೂಡ ಅದೇ ರೀತಿ ಇದೆ. ನಾವೆಲ್ಲ ಹಿಂದೂಗಳು ಒಂದು 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 ಅಂತ ಹೇಳುದು, ಅಧಿಕಾರ ಬಂದಾಗ ಎನ್ನ ಜಾತಿದಾಯಗ ಒಂದು ಅಂತ ಹೇಳುದು, ನನ್ನ ಜಾತಿಯ ದೊಡ್ಡ ಜಾತಿಯ ಆ ಜಾತಿ ಈ ಜಾತಿ, ಇದು ನಡೀತಾ ಇದೆ. ಆದ್ರೆ ಇದರಲ್ಲಿ ಯಾರಂತ ಹೇಳಿದ್ರೆ ನಮ್ಮ ಮುಗ್ಧರು, ಕೆಲವರು ಅಮಾಯಕರಿದ್ದಾರಲ್ಲ, ಅವರಿಗೆ ಗೊತ್ತಾಗುದಿಲ್ಲ ಈ ಜಾತಿ ಇದು ನಡೆಯುವುದು, ಇಲ್ಲಿ ಒಬ್ಬರನ್ನೊಬ್ಬರನ್ನು ಹೀಯಾಳಿಸುದು ಎಲ್ಲಿ ತನಕ ಅಂತ ಹೇಳಿದ್ರೆ ದೈವವನ್ನೇ ಬಿಡಲ್ಲಂತೆ. ಸತ್ಯ. ಇನ್ನು ನಮ್ಮಂತ ಸಾಮಾನ್ಯ ಜನರನ್ನು ಬಿಡ್ತಾರಾ? ಈ ದೈವಕ್ಕೆ ನೋಡಿ, ಈಗ ಒಂದು ಕೆಲವರು ಹೇಳ್ಬಹುದು ದೈವಕ್ಕೆ ಉತ್ತರ ಕೊಡಿ ಅಂತ ಹೇಳ್ತದೆ. ಒಂದು ಸಂದರ್ಭದಲ್ಲಿ ಹೇಳುದು, ಈಗ ನಾನು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಒಬ್ಬ ಕುಡುಕ ಟೈಟ್ ಆಗಿ ಬಂದು ನನ್ನ ಕ್ವಶನ್ ಕೇಳ್ತಾನೆ, ಆಗ ನಾನು ಆನ್ಸರ್ ಕೊಡ್ತೇನಾ? ಅಥವಾ ಒಬ್ಬ ಮೆಂಟಲ್ ತರ ಬಂದು ನನ್ನಲ್ಲಿ ಕ್ವಶನ್ ಕೇಳ್ತಾನೆ, ಆಗ ನಾನು ಆನ್ಸರ್ ಕೊಡ್ತೇನಾ? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೋಗುವಂತಹ ವ್ಯಕ್ತಿಗೆ ಎದುರಿನವ ಎಂತ ಎಂಬ ಒಂದು ಪರಿಜ್ಞಾನ ಇರ್ತದೆ. ಆ ದೈವದ ಇದ್ರಲ್ಲಿ ಆ ದೈವ ನರ್ತನ ಮಾಡುವವರು, ಅದು ದೈವ ಅಲ್ಲಿ ಅವರನ್ನು ಪ್ರವೇಶಿಸಿರ್ತದೆ.
ಯಾವುದಕ್ಕೆ ಉತ್ತರ ಕೊಡ್ಬೇಕಂತ ಅದಕ್ಕೆ ಗೊತ್ತಿರುದಿಲ್ವಾ? Correct. ಉತ್ತರ ಕೊಡುದಿಲ್ಲ, ಯಾಕೆ ಕೊಡ್ಬೇಕು? ಅದಕ್ಕೆ ಕೊಡ್ಲಿಲ್ಲ. 100% ಕರೆಕ್ಟ್ ಆಗಿ ಥಿಂಕ್ ಮಾಡಿ ಅಷ್ಟೇ. ಸಾಮಾನ್ಯ ಜನರ ನಾವೇ ಉತ್ತರ ಕೊಡಲ್ಲ. ಕರೆಕ್ಟ್. ಅಲ್ಲಿ ಏನೋ ವಿಷಯ ಇರ್ಬೋದು, fact. ಅದು ದೈವ ತೋರಿಸ್ತದೆ. Fact. ವಿಷಯ ಏನಿದೆ ಅಂತ ದೈವ ತೋರಿಸ್ತದೆ ನಾಳೆ. ಯಾಕಂತ ಹೇಳಿದ್ರೆ ದೈವ ಯಾವುದನ್ನು ಬಿಡುದಿಲ್ಲ. ಯಾಕಂತ ಹೇಳಿ ಎಷ್ಟೋ ಎಕ್ಸಾಂಪಲ್ ಗಳಿವೆ. ಹೌದಪ್ಪ. ಎಂತದೋ ಮಾಡಿದ್ದನ್ನು ಎಲ್ಲೆಲ್ಲಿ ಕೊಂಡೋಗಿ ಎಲ್ಲೆಲ್ಲಿ ಅದಕ್ಕೊಂದು ರಿಸಲ್ಟ್ ಅಂತ ಹೇಳಿ ಒಂದು ದೈವ ಒಳ್ಳೆದ್ರಲ್ಲಿ ಕೊಡ್ತದೆ. ಆಗ ಎಲ್ಲ ನಡೆದಂತ ಘಟನೆಯಲ್ಲಿ ಕೊನೆಗೊಂದು ನಾವು ರೆಡ್ ಲೈನ್ ಹಾಕಿ ಅದನ್ನು ತೋರಿಸ್ಕೊಂಡು ಹೋಗುವಂತ ದಿನ ಬರ್ತದೆ. ಅದು ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ದೇವರಾದ್ರೆ ಸಹ ಬಿಡ್ಬಹುದಂತೆ, ದೈವ ಬಿಡುವುದಿಲ್ಲ. ಮತ್ತೆ ಒಂದು ಹೇಳುದು, ಸಾಮಾನ್ಯವಾಗಿ ನಾನು ಹೇಳುದು ನೋಡಿ, ದೈವವನ್ನು ಆರಾಧಿಸ್ತಾರೆ. ದೈವವನ್ನು ಆರಾಧಿಸುವ ಎಷ್ಟೋ ದೈವಾರಾಧಕರು ದೈವವನ್ನು ಆರಾಧನೆ ಮಾಡುವಾಗ ನಮ್ಮ ಊರಲ್ಲಿ ಬಂದಾಗ, ಈಗ ನಮ್ಮ ಊರಲ್ಲಿ ಒಂದು ದೈವದ ಆರಾಧನೆ ಬರುವಾಗ ಹೇಳ್ತಾರೆ, ಕದ್ರಿ ಮಂಜುನಾಥ ದೇವರಿಗೆ ಪ್ರಾರ್ಥಿಸಿ, ಗಣಪತಿ ದೇವರನ್ನು ಪ್ರಾರ್ಥಿಸಿ, ಉಳಿದ ಎಲ್ಲ ದೇವರನ್ನು ಪ್ರಾರ್ಥಿಸಿ ದೈವದ ಬಗ್ಗೆ ಹೋಗ್ತಾರೆ. ಯಾಕೆ? ಅವರು ದೇವರಿಗೆ ಕೊಡುವಂತ ಗೌರವ. ಆದ್ರೆ ಕೆಲವರು ಅದೇ ಗೌರವವನ್ನು ದೈವಕ್ಕೆ ಯಾಕೆ ಕೊಡುದಿಲ್ಲ? ಇದು ನಂಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕೆ ಕೊಡುದಿಲ್ಲ? ಎಲ್ಲ ಅಂತ ಹೇಳಲ್ಲ, 100% ಅಂತ ಹೇಳಲ್ಲ, ಕೆಲವರು, ಆ ಕೆಲವರಿಂದ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ದೈವವನ್ನು ಗೌರವಿಸಬೇಕಲ್ಲ. ಕೆಲವರು ಹೇಳುದಿದೆ, ದೈವ ಇದ್ದ ದೇವರಿದ್ದ ಕೂಡಲೇ ದೈವ ಇಜ್ಜಿ ಮಾರ ದೇವರಿದ್ದ ಮಲ್ಲತ್ತ ಅಂತ ಹೇಳುದು. ಅದು ತಪ್ಪಲ್ವಾ? ದೇವರು ಬಂದು ದೈವ ದೊಡ್ಡದಲ್ಲ ಅಂತ ಹೇಳುದಿಲ್ಲ. ದೇವರನ್ನು ಆರಾಧಿಸುವವ ನಾನು ಹೇಳುದು ದೈವ ದೊಡ್ಡದಲ್ಲ ಅಂತ, ಅದು ದೈವವನ್ನು ಆರಾಧಿಸುವವರು ದೇವರು ದೊಡ್ಡದಲ್ಲ ಅಂತ ಹೇಳುದು. ಆದ್ರೆ ನೀವು ನೋಡಿ, ಎಷ್ಟೋ ಮಂದಿ ದೈವ ಇದು ಮಾಡುವವರು ನಾನು ನೋಡಿದ ಪ್ರಕಾರ ಕೆಲವೊಮ್ಮೆ ಹೇಳ್ತಾರೆ, ಮಂಜುನಾಥ ಸ್ವಾಮಿಯಲ್ಲಿಗೆ ಹೋಗಿ ಫಸ್ಟ್ ನಿಮ್ಮ ಊರಿನಲ್ಲಿ ಹೋಗಿ ಒಂದು ಇದು ಮಾಡಿ, ಒಂದು ಕೆಲಸ ಆಗ್ಬೇಕಂತೇಳಿ ಫಸ್ಟ್ ದೈವದಾಗ್ಬೇಕಂತ ನಿಮ್ಮ ಊರಿನ ಒಂದು ದೇವರಿಗೆ ಹೋಗಿ ಪ್ರಾರ್ಥನೆ ಮಾಡಿ. ಯಾಕೆ ಹೇಳ್ತಾರೆ? ಅದು ದೇವರ ಮೇಲೆ ಇಟ್ಟಿರುವ ಗೌರವ, ದೈವದ ಮೇಲೆ ಇಟ್ಟಿರುವ ಗೌರವ. ಅದು ಎಲ್ಲ ಕಡೆಯಿಂದ ಬರ್ಬೇಕಲ್ಲ. ಒಂದು ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು. ನಮ್ಗೆ ನಮ್ಮ ತುಳುನಾಡು ಅಂತ ಹೇಳಿದ ಕೂಡಲೇ ಇಲ್ಲಿ ಯೋಚಿಸ್ಬೇಕು, ಇಲ್ಲಿನ ಆಚಾರ ವಿಚಾರಗಳು, ದೈವದ ವಿಷಯಗಳು ಎಷ್ಟು ಸಮಯದಿಂದ ಬರ್ತಾ ಇದೆ, ಅದಕ್ಕೊಂದು ಶಕ್ತಿ ಇದೆ, ಅದು ಎಲ್ರಿಗೆ ಗೊತ್ತುಂಟು. ಆದ್ರೆ ಅದನ್ನು ತುಳಿಯುವ ಪ್ರಯತ್ನ ಮಾಡಬಾರ್ದು. ಆಗುದಿಲ್ಲ. ಮೊದಲಾಗ್ತಿತ್ತು, ಈಗ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ. ಈಗ ಸ್ವಲ್ಪ ಒಬ್ಬ ಹೀಗೆ ಬಾಲ ಅಲ್ಲಾಡಿಸಿದ್ರೆ ಬಾಲ ಕಟ್ಟು ಮಾಡುವಂತ ಸ್ಥಿತಿಯಲ್ಲಿ ನಮ್ಮ ಮಂಗಳೂರಿನ ಜನರಿದ್ದಾರೆ. ಮೊದಲು ನಡೀತಾ ಇತ್ತು, ಈಗ ಬಿಡುದಿಲ್ಲ. ಈಗ ಅನುಭವಿಸ್ತಾರೆ. ಈಗ ಅನುಭವಿಸಿದಷ್ಟೇ ಅಲ್ಲ, ಜನರ ಒಂದು ಪ್ರಾರ್ಥನೆ ತಲುಪ್ತದೆ, ಮತ್ತೆ ಅವರು ಅನುಭವಿಸ್ತಾರೆ. ಮಾಡಿದ ತಪ್ಪು ತಪ್ಪಾಗಿದೆ, ಅದನ್ನು ಸರಿ ಮಾಡುವ ಕಡೆಗೆ ಗಮನ ಕೊಟ್ಟು ಈ ರೀತಿ ಇದು ನಡಿಬಾರ್ದು. ನಡೆದ್ರೆ ನಾಳೆ ಸಮಾಜಕ್ಕೊಂದು ಕೆಟ್ಟ ಮೆಸೇಜ್ ಕೊಟ್ಟಾಗ ಆಗ್ತದೆ. ನಿಜವಾಗ್ಲೂ ಕೂಡ. ಯಾಕಂದ್ರೆ ದೇವರ ಒಂದು ಏನು ಪಾಠ ಕಲಿಸುವಂತಹ ಒಂದು ಕ್ರಿಯೆ ಕರ್ಮದ ಆಧಾರದ ಮೇಲೆ ಆಗುತ್ತೆ. ಈ ಜನ್ಮವೋ ಅಥವಾ ಇನ್ನೊಂದು ಜನ್ಮವೋ ಅಥವಾ ಸ್ವಲ್ಪ ಲೇಟಾಗಿ ಈ ಜನ್ಮದಲ್ಲೇ. ಸೊ ಆ ರೀತಿ. ಆದರೆ ದೈವ ಅನ್ನೋದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಆದಷ್ಟು ಬೇಗ ಅದರ ತೀರ್ಪು ಸಿಗುತ್ತೆ ನೋಡೋಟ್ಟು. ಯಾಕಂದರೆ ಅದೆಷ್ಟೋ ಘಟನೆಗಳು ಸಾಕ್ಷಿ. ಅಂತಹ ದೈವದ ಮುಂದೆ ಈ ರೀತಿಯ ಒಂದು ದರ್ಪವನ್ನು ತೋರಿಸ್ತಾರೆ ಅಂತ ಬಂದಾಗ ಮತ್ತಷ್ಟು ಆಡಿಯೋಗಳಿವೆ, ನಾನು ಪ್ಲೇ ಮಾಡ್ತೀನಿ. ಬಿಫೋರ್ ದಟ್ ಬಹಳಷ್ಟು ಕರೆಗಳಿವೆ, ತಮ್ಮ ಅಭಿಪ್ರಾಯವನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಹಲೋ ಸರ್, ನಮಸ್ತೆ. ಪ್ರಥಮ ಕರೆ ಇದೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ನೆಕ್ಸ್ಟ್ ಕಾಲ್ ಕನೆಕ್ಟ್ ಮಾಡಿ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಇಲ್ಲಿ ಬರುವಂತಹ ವಿಚಾರಗಳು ಬಹಳಷ್ಟು ಪ್ರಶ್ನೆಗಳು ಬರುತ್ತೆ. ಯಾಕಂದ್ರೆ ದೈವದ ಮುಂದೆ ಆ ರೀತಿ ಮಾತನಾಡುವಂತಹ ವಿಚಾರ. ಎಸ್ ಸರ್, ಕಮಲಾಕ್ಷ ಸರ್, ದೈವದ ಎದುರುಗು ಆ ಲೆವೆಲ್ ಪಾತ್ರ ವಿಚಾರ ಪನಗ ದೀಪು ಸರ್ ಪಲ್ನಕನೆ ಪನಗ ಆ ಜನ ವ್ಯಕ್ತಿ ಪ್ರಶ್ನೆಗೆ ನೋಡು ಆಂಡ ದೈವ ಉತ್ತರ ಕೊರ್ಪುಜಿ ಬಹುಶಃ ಉತ್ತರ ಕೊರ್ಪುಜಿ ದಾಯ ಪನ್ನಗ ಆಯ್ ಕೇನ್ನಂಚಿನ ಪ್ರಶ್ನೆ ಸರಿ ಜೀವನ್ ಪುನಂಚಿನ ಪನಗ ದಾಟಿ ಸರಿ ಜೀವನ್ ಪುನಂಚಿನ ವಿಚಾರನೆ ದಾದ ಬಂತ ಇತ್ತೆ ದಾದಕ್ಕೆ ಅನ್ನ ಕೊಂಚ ದೈವಾರಾಧನೆಗೆ ಐತನ ಏನಂಚಿನ ಪದ್ಧತಿಗಳು ಇಲ್ಲ. ಮತ್ತೆ ರಾಜನ್ ದೈವದ ಕಟ್ಟು ನಮ್ಮ ಮಾಗನದ ಸೀಮೆಡು ಗ್ರಾಮದ ಸೀಮೆಡು ಅಥವಾ ಊರದ ಇಂಚಿನ ಗ್ರಾಮ ಸೀಮೆಗೆ ಗ್ರಾಮ ದೈವಗೂ ಬೇತೆ ಬೇತೆ ರೀತಿಯ ಒಂಜಿ ಕಟ್ಟು ಸಂಪ್ರದಾಯ. ಊರುಗೊಂಜಿ ದೇಶಗೊಂಜಿ ಭಾಷೆ, ಊರುಗೊಂಜಿ ಕಟ್ಟು ಉಂಟು. ಆ ಕಟ್ಟನ್ನು ನಿರ್ಣಯ ಮಲ್ತಮ್ಮನ್ನಾಗ ನಮ್ಮ ಇಂಚ ಪನ್ಪಕ್ಕೆನ್ನ ಕೊಂಚ ದೈವಾರಾಧನದ ಒಂಜಿ ಕೂಡು ಕಟ್ಟದ ಒಂಜಿ ಚೌಕಟ್ಟನ್ನು ಬಾರಿ ಪೊರ್ಲುಡು ನಮ್ಮ ಹಿರಿಯ ಆಕಲು ಮೊಳೆದು ಕೊಡ್ತೇವೆ. ಪತನಾಜಿ ಗುತ್ತು, ಪತನಾಜಿ ಉಲಗುತ್ತು, ಪತನಾಜಿ ಶಾಕಿರ್ ವರ್ಗ ಅನ್ನು ಒಟ್ಟಿಗೆ 48 ದಿನ 40 ಒಂಜಿ ಮಂಡಲದ ಒಂಜಿ ಚೌಕಟ್ಟು ಒಂಜಿ ಐಟ್. ಓಕೆ, ಪತನಾಜಿ ವರ್ಗೋಲು ಬೇತೆ ಬೇತೆ ವರ್ಗಗಳು ಐಟ್ ಪ್ರತಿ ವರಿಯಾಗಲು ಆಯನ ಜಾಕಿರಿ ಜಾತಿ ಜನಾಂಗಕ್ಕೆ ಸಂಬಂಧಪಟ್ಟಿನ ಕಲ್ಲನೆ ಸಂಸ್ಕಾರ ಚಾಕಿರಿ ವರ್ಗನ್ನು ಬೇತೆ ಬೇತೆ ರೀತಿ ಉಂಟು. ಐಟು ಮಧ್ಯಸ್ಥಿರಂದು ಉಪ್ಪೇರಂಜು ದೈವಾರಾಧನದ ಕೊಡಿಗಡಿಟ್ಟು ಈ ವಿಭಾಗವನ್ನು ಮಾತ ದೈವಾರಾಧನದ ಕೊಡಿಗಡಿಟ್ಟು ಇತ್ತ ಗುರುಕರ್ಮ ಸ್ಥಾನೋಡು ಅಥವಾ ಮಾಗನೆ ಸೀಮೆದ ಕಟ್ಟಕ್ಕೆ ಪೋನಾಗ ಗಡಿಕಾರ್ಯರ್ನಕ್ಲು ಉಪ್ಪೇರು ಪ್ರಧಾನವಾದ ಗಡಿಕಾರ್ಯರ್ನಕ್ಲು ರಾಜನ್ ದೈವದ ಕಟ್ಟಿಗೆ ಅನುಪೋರ್ಪುನಾಗ ಆ ಗಡಿಕಾರ್ಯರ್ನಕ್ಲು ಉಪ್ಪೇರು ಗಡಿಯಾದಿಪ್ಪುನು ಮಾತೆರೆಗಳು ಪೋದು ಆ ದೈವದ ಕೊಡಿಗಡಿಟ್ಟು ಪಾತೆರ್ಲ ಕಜ್ಜಿ ನಮ್ಮದಾದನ್ನಲ್ಲಿ ಅರಿಕೆ ಮಲ್ಪೆರೆತ್ತಂಡ ಪ್ರಶ್ನೆ ಮಲ್ಪೆರೆತ್ತಂಡ
ನಮ್ಮಡ ಒಂಜಿ ದೈವದ ವಿಚಾರ ಮಲ್ಪೇರು ಇತ್ತನಾಂಡ ಸುರುಕು ಗಡಿಕಾರ ಇರ್ನಕಲ್ನ ಮುಕ್ಕಾಲು ದಿನಕಲ್ ಅಥವಾ ಗಡಿಕಾರ ಇರ್ನಕಲಿಗೆ ವರ್ತಮಾನವನ್ನು ತೆರಿಪಾದು ಅಡಿದ ಬೊಕ್ಕ ಆ ವರ್ತಮಾನವನ್ನು ಆ ವಿಚಾರವನ್ನು ದೈವಗೂ ತೆರಿಪವನಂಚಿನ ಕಟ್ಲೆ ಉಂಟು. ಅಡಿದ ಬೊಕ್ಕ ದೈವ ಎಂಚಿನ ವಿಚಾರಲುಂಡು ಅವೇನು ದೆತೊಂದು ಐಕ್ ಸಮರ್ಪಕವಾಯಿನಂಚಿನ ವಿಚಾರವನ್ನು ಐಕ್ ಉತ್ತರ ಕೊರ್ಪುಂಡು ದೈವ. ಓಕೆ, ಅರ್ನ ಪ್ರಶ್ನೆಗೆ ಸರಿಯಾಯಿನ ಉತ್ತರವನ್ನು ಕೊರ್ಪುಂಡು. ನೇರವಾದ ಪಾತೆರ್ಲಕ್ಕ ಇಜ್ಜಿ ಮೂಲ ಬಹುಶಃ ಸರಿಯಾದ ಐಕ್ ಸಮರ್ಪಕವಾಯಿನಂಚಿನ ಮಧ್ಯಸ್ಥರ್ನ ಕೊರತೆ ಉಪ್ಪೆರ್ಲ ಸಾಧ್ಯತೆ ಉಂಡು. ನೇರವಾದ ಪಾತೆರಜ್ಜಿ ನೇರವಾದ ಪಾತೆರಜ್ಜಿ ಏತು ಮಲ್ಲ ವ್ಯಕ್ತಿ ಬತ್ತನಂದಾಡಲ್ಲ ಪ್ರಸ್ತುತ ನಮ್ಮ ದೇಶದ ಪ್ರಧಾನಿ ಬರಡು ಬೋಡಣ್ಣ ದೇಶದ ಪ್ರಧಾನಿ ಬತ್ತಂದಲ್ಲ ಸುರುಕು ನೇರವಾದ ದೇವಡ ಪಾತೆರಜ್ಜಿ ಮತ್ತದ ಐಕ್ ಸಂಬಂಧಪಟ್ಟಿನಂಚಿನ ಗುರುಕಾರ್ನಕ್ಲು ಗಡಿಕಾರ್ನಕ್ಲು ಚಾಕಿರಿ ಪತ್ತಿನ ಎಣ್ಣೆ ಪತ್ತಿನಕ್ಲು ಏರುಲ್ಲೇರು ಪ್ರಧಾನುಡು ಅಕ್ಲಡೆ ಆ ವರ್ತಮಾನ ಕೇನೋಡು ಒಂಜಿ ಗರ್ಭಗುಡಿ ಇಪ್ಪು ದೇವಸ್ಥಾನ. ಆ ದೇವಸ್ಥಾನದ ಗರ್ಭಗುಡಿ ಇಟ್ಟು ದಾದ ಮನ್ಪೇರು ಕನ್ನಗ ದೇವರಿಗೆ ತಂತ್ರಿ ಅರಸುಗು ಮಂತ್ರಿ ಗುತ್ತುಗು ಬಂಟೆ ದೈವಗು ಪಾತ್ರಿ ಎಂದು ಇಂಚ ನೇರವಾದ ನಂಗೆ ದೇವಸ್ಥಾನ ಹೋರೆ ಅಪ್ಪಣೆ ಅಲ್ಪ ಬೋಡುಂದಾನ ಐಕ ಸಂಬಂಧಪಟ್ಟಿನ ತಂತಿರ್ನಕಲು ಪ್ರಧಾನ ಮುಟ್ಟು ತಂತಿರ್ನಕಲು ಅರ್ಚಕಿರ್ನಕಲು ಇಂದೇನು ನಮ್ಮ ನೇರವಾದ ಬೋಡುಂದಾನ ದೇವರೆಡ ನಮಕದಲ್ಲ ಅಲ್ಪ ಅಡ್ಡಿ ಆತಂಕಲು ಉದಲ ಇಜ್ಜಿ ಮಧ್ಯಮ ಏರ್ನಲ್ಲ ಅಡ್ಡಗೋಡೆ ಇಜ್ಜಿ ನಮ್ಮ ಮಲ್ಪ ನಂಚಿನ ಆಧ್ಯಾತ್ಮಿಕದ ಭಕ್ತಿಗೆ ಆಂಡ ಕ್ಷೇತ್ರದ ಪದ್ಧತಿಯನ್ನು ಉಂಡು ಆ ಜಾಗದ ಈ ದೇಶಗೊಂಜಿ ಭಾಷೆ ಊರುಗೊಂಜಿ ಕಟ್ಟು ಬಲ್ಲನಕನೆ ಈ ಪದ್ಧತಿನ ನಮ್ಮ ಸರಿಯಾದ ತೆರಿಯೋ ನೋಡು. ಒಂಜಿ ದೈವ ಚಾಕರಿ ಅಥವಾ ಒಂಜಿ ದೈವಾರಾಧನೆ ಅಥವಾ ಒಂಜಿ ನೇಮ ನಿಯಮ ಕೋಲ ಎಂಚಿನ ಆಪುನಂದಾಂಡಲ್ಲ ಸುರುಕು ಈ ವಿಚಾರವನ್ನು ನಮ್ಮ ಸೇರಿಯೋ ನೋಡು ಆಪು ಒಂಜಿ ದಿನದ ಮಟ್ಟಿಗೆ ನಮ್ಮ ಕೋಲ ಮತ್ತು ಮುಗಿತಿ ಪೆಟ್ಟಿಗೆ ಅವ ಆಯ್ಜಿ ಅಡಿಗೆ ಆಪುಜಿ ಈ ವಿಚಾರವನ್ನು ಸರಿಯಾದ ಸಮರ್ಪಕವಾದ ವಿಚಾರ ತೆರಿದು ಆ ಕ್ಷೇತ್ರದ ನೇಮನ ಕೋಲನ ಎಂಚಿನ ಮಲ್ಕೊಂಡ ಎಡ್ಡೆ ಪನ್ಪಿನ ಐಕ್ಯ ಯಾರು ಪನ್ಪಿನ ವಿಚಾರದಾದಕ್ಕೆ ಅನ್ನಗ ಮುಲ್ಪ ಮಧ್ಯಮವಾಯಿನಂಚಿನ ವ್ಯಕ್ತಿ ಸರಿ ಇಜ್ಜನ್ನಿರಟ ಅಲ್ಪ ಪಾತೆರ್ರೆ ಅರೆಗೊಂಜಿ ಅವಕಾಶ ತಿಕ್ಕಣ ಆ ವ್ಯಕ್ತಿ ಅಂಚ ಪಾತ್ರ ನುಪ್ನಗಲ ಅಲ್ಪ ದಕ್ಕುಲು ಎಂಚ ಮನಿಪಂದ ಕುಲ್ಲಿಯರನಿ ಇಂಕಂತೂ ಗೊತ್ತಿಸಿ ಸರ್ ಟು ಬಿ ಫ್ರಾಂಕ್ಲಿ ಪನ್ಪುಣ ವನ್ನಾಗ ದೆಪಡ ತೂನಗನೆ ಕೋಪ ಬರ್ಪುಂಡು ಎಂಚಿನ ಈ ಲೆವೆಲ್ ಪಾತ್ರದಲ್ಲಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಒಂಜಿ ವ್ಯಕ್ತಿ ಲಕ್ಕ ಪಾತ್ರ ಟು ಬಿ ಫ್ರಾಂಕ್ಲಿ ದೆಪಡ ಪ್ರತಿಯೊರೆಗ್ಲ ಕೋಪ ಬರ್ಪುಂಡು ಸಹಜ. ಸೊ ಅಂಚ ಬೊಕ್ಕ ದೈವ ನಮ್ಮ ಏರಕಿಂಡಲ್ಲ ಅವು ನೇರವಾದ ಉತ್ತರ ಪಂತಿನೆಲ್ಲ ಗೊತ್ತುಜಿ ಒಂಜಿ ಬೇತೆರೆ ಇಟ್ಟಿದ್ರೆ ಪಂಪನಂಚಿನ ವಿಡಿಯೋನ ತುಯ್ಯ ಸುದ್ದಿ ಬಳಸಿದ ಐಟ್ಲ ಕೊರತಿನ ಕಟ್ಟದಿನ ಒಂಜಿ ವಿಷಮಕ್ಕಲೆ ನಲಿಕೆ ಸಮುದಾಯಕ್ಕೆ ಬರ್ಪಣವು ಆರು ಒಂಜಿ ಮಸ್ತ್ ತೆರಿದಿನಾರ ಮಸ್ತ್ ಜ್ಞಾರೇರು ಮಸ್ತ್ ಪ್ರಾಜ್ಞಾರು ಒಕ್ಕ ಒಂಜಿ ಹಿರಿಯ ವ್ಯಕ್ತಿ ಎಂದು ತೋಜುನ ಅಲ್ಪ ಕಟ್ಟದಿನ ವ್ಯಕ್ತಿಲ ಆಯನ ಎಟ್ಟತ್ರ ಆ ವ್ಯಕ್ತಿ ಆ ಪ್ರಾಜ್ಞೆ ಎತ್ತಿನ ಹತ್ರ ಜ್ಞಾನ ಎತ್ತಿನ ಎಟ್ಟತ್ರ ಕೊರತೆ ಅವೇನು ಭಾರಿ ಸೂಕ್ಷ್ಮ ರೀತಿಯಲ್ಲಿ ಆ ವಿಚಾರವನ್ನು ಕೊರತೆರ ಅವೇನು ಕೊನಪಿನ ದೈವದ ಕಲತ್ಕು ಆ ಕೊರತಿನ ಆ ಕಟ್ಟುಪಾಡಿಗೆ ಐತ ಒಂಜಿ ವಿಜೃಂಭಣೆಗೆ ಐತ ಒಂಜಿ ಅಸ್ತಿತ್ವಕ್ಕೆ ಒಂಜಿ ಧಕ್ಕೆ ಬರಂದಿಲ್ಲಕ ಕೊರತೆ ಬರಂದಿಲ್ಲಕ ಕೊರತಿ ಅಲ್ಪ ಒಂಜಿ ಎಡ್ಡೆ ಕೊರತೆಯಾದೇ ತೋಜುಂಡು ನಂಗೆ ಎಸ್ ಸರ್ ನಿಜವೇನ ಪಾತ್ರ ಎಸ್ ಸರ್ ದಯಪಣಗ ಐಟ್ ಕೆಲವು ಜನ ಪಾತ್ರ ನಕಲು ಉಳ್ಳೇರಿ ಕೆಲವು ದೈವವಾದೇ ನಂಗೆ ತೋಜು ನಾನು ಅಂದ ದೈವರದಿಂದ ವಿಚಾರ ಮೇರಪನ್ನ ಪಾತ್ರ ನೂದಕ್ಕೆ ನೂದು ಸತ್ಯ ಅಂಡೆ ಕೆಲವು ಜನ ಪಂತಿನ ಕುಲ್ಲೇರು ಎನಿವೆ ದಯಪಣಗ ಏರವರಿಗೆ ಅಂಚ ಮಲ್ತೆ ಬಂದು ದೈವ ಅಂಡ ದೈವ ಅಪ್ಪೇನೆ ಎಪ್ಪ ಗೊತ್ತಾಂಡೆ ಅವು ಒಂಜಿ ವಿಚಾರ. ಸೊ ಅವು ನಿಜವಾದ ನೂದಕ್ಕೆ ನೂದು ಸತ್ಯದ ಪಾತೆರ ದಯಪಣಗ ಆ ಅಂಚ ಮಲ್ತೆ ಬಂದು ದೈವನೇ ದೇವರೇ ಏಪಾಗ್ಲ. ಸೊ ಅಂಚದುಪ್ನಾಗ ಅಪ್ಪೆದ ಮೋಕೆ ದೈವಡ ಉಂಡು ದೈವ ಏಪಲ ಅವು ಬುಡ್ದು ಪಡಜಿ. ಸೊ ಅಂಚದುಪ್ನ ಬಾರಿ ಪುರ್ಲದ ಪಾತ್ರ ಹೊಡ್ರಿ ಬರ್ಪೇನೆ ಮಸ್ತ್ ಕಾಲ್ ಉಂಡು. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇನ್ನ ಪುದರ್ ಒಲ್ಪಡ್ದು ಸರ್ ಹೊಸ ಬೆಟ್ಟದ ರಮೇಶ್ ನಮಸ್ಕಾರ ಸರ್. ಪಾತ್ರ ಸರ್ ದಾದಾ ಪನ್ಪರ್ ನಮ್ಮ ಈ ತುಳುನಾಡು ವೈದಿನ ಕತ್ತಿ ಇಂಚ ಪಂಡ ದೈವ ದೇವರು ಪಂಡ ಸುರು ಆರಾಧನೆ ದೈವ ನಮ್ಮ ಊರೇ ದೇವಸ್ಥಾನಕ್ಕೆ ಪಾಡು ದತ್ತ ಮೇಲೆ ಸುರುಗು ತಿಕ್ಕುನು ದೈವ ಕೈ ಮುಗಿದು ಬೊಕ್ಕ ದೇವರನ್ನು ತೂಪಿನ ಕರೆಕ್ಟ್ ಅವು ನಮ್ಮ ಈ ತುಳುನಾಡದ ಒಂಜಿ ಆರಾಧನೆ ಬೈದಿನ ಪದ್ಧತಿ ಬೊಕ್ಕ ಒಂಜಿ ಹೆಚ್ಚಿನ ಪಂಡ ದೈವದ ಒಟ್ಟುಗು ಅವು ರಾಜನ್ ದೈವಾಡು ಇಲ್ಲದ ಮನಚನ ದೈವಾಡು ನಡುಟು ಗಡಿಕಾರ್ಯರು ಇಲ್ಲಿ ಮಧ್ಯಸ್ಥರು ದೇವಸ್ಥಾನೋಡು ದೇವಸ್ಥಾನದ ಅರ್ಚಕರು ಬೊಕ್ಕ ಭಕ್ತರ ನಡುಟು ಪ್ರಾರ್ಥನೆ ಮಾಡ್ಕೊಂಡಾಗ ದೇವಸ್ಥಾನದ ಅರ್ಚಕರು ಇಂಚ ನಡುಕ ರಹದಾರಿ ಆದ ಸೇತುವೆ ಆದ ಉಪ್ಪುವೆರ ಅವೇ ಲೆಕ್ಕ ನಮ್ಮ ದೈವಲ ಎಂಕಲ್ನ ಭಕ್ತರನ್ನ ನಡುಟು ಈ ಗಡಿಕಾರ್ಯರು ಇದರ ಮಧ್ಯಸ್ಥರು ಐಕುಪ್ಪುವೆರು ಅಂಡ ಇತ್ತೆ ಮೂಲ ನಮ್ಮ ರಾಜಾರಾಮ್ ಭಟ್ರು ಪನ್ಯ ಪಾತೆರ ಅವು ಎತ್ತು ಸರಿ ಪಡೆದು ಅವು ನಮ್ಮ ಸತ್ಯ ಬರ್ತಿನ ಆಗ್ತದೆ ನಿಜದ ಇನ್ನೀತ ಕಾಲುಡು
ಈ ನಮ್ಮ ಜೋಕುಲ್ಡಲ ಎಲ್ಲಿಯ ಜವನ ಇಡಲ್ಲ ದೇವೇರ್ನ ಒಂಜಿ ಭಕ್ತಿ ಕಡಿಮೆ ಆವೊಂದು ಪುನಃ ಕೊಡ್ತುಡು ಇಂಚಿನ ಪುರ ಆಪಿನ ಬಾರಿ ಸಂಗತಿ ಒಮ್ಮೆ ನಮ್ಮ ಹಿರಿಯರ್ನ ಕುಲು ಏರ್ಕೊಂಡ ಈ ಗಡಿಕಾರ್ಯರು ಗಡಿ ಪ್ರಧಾನಿಯರು ಅತ್ತಿಳ ಮಧ್ಯಸ್ಥರು ಕುಳಿತು ಒಂದಕ್ಕೊಂಜಿ ತಾರ್ಕಿಕ ಅಂತ್ಯಕಂತಂಡ ಎಡ್ಡೆ ಪಂಡದು ಎನ್ನ ಒಂಜಿ ಅಭಿಪ್ರಾಯ ಅದೇ. ಓಕೆ ಓಕೆ ಓಕೆ, ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು. ಸೊಲ್ಮೇಲೆ ಸರ್ ಕುಡಂಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್ ದಯಮಾಲ್ತೀರ್ನ ಟಿ ವಾಲಿ ಮ್ಯೂಟ್ ಮಾಡ್ಕೊಡಿ ಸರ್, ಸುರುಕಾದೆ ಸರ್. ದಯಮಾಲ್ತೀರ್ನ ಟಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಸುರುಕಾದೆ. ಟಿವಿ ವಾಲ್ಯೂಮ್ ಉಂಡತ್ತೆ ಸರ್, ದಯಮಾಲ್ತದ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಸುರುಕಾದೆ. ಬೇಗ 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 ಸರ್. ಪಲ್ಲೆ ಪಾತಿರ್ಲೆ ಸರ್. ನಮಸ್ಕಾರ ಸರ್, ಇನ್ನ ಪುದರ್ ಒಲ್ಪಡ್ದೆ ಸರ್. ಓ ಸರ್, ಹರೀಶ್ ಸರ್. ಪಲ್ಲೆ ಸರ್ ಒಲ್ಪಡ್ದೆ ಸರ್. ಬೆಳ್ಳಾರೆ ಹಿಡಿದು ಮಾತಾನೆ ಸರ್. ದಯಮಾಲ್ತೀರ್ನ ಟಿ ವಾಲಿ ಮ್ಯೂಟ್ ಮಾಡ್ಬಿಡಿ ಸರ್. ಅವು ಕೇನೊಂದಿಜ್ಜಿ ಅವು ಎಕೋ ಹಾಕೊಂಡು ರಿಟರ್ನ್ ದಯಮಾಲ್ತದ ಒಂಚೂರು ದೂರ ಬಲೆ ಜನ. ಒಂಚೂರು ದೂರ ಬಲೆ ಸರ್. ಅವಪನ್ನಾಗ ಎಕೋ ಹಾಕೊಂದುಂಡು ಟಿವಿದ ವಾಲ್ಯೂಮ್ ಸರ್. ದಯಮಾಲ್ತದ ಕೇನುಜಿ ಸರ್, ದಯಮಾಲ್ತದ ಇರ್ ಪಿದೈ ಬಲೆ ಒಂದ್ ಜಾತ್ರೆ ಟಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡ್ಪ್ಲೆ ಸರ್. ಕೇನುಜಿ ಅವು ಎಕೋ ಹಾಕೊಂಡು ಸರ್. ಕೇನುಂಟು ಸರ್, ಪಲ್ಲೆ ಸರ್, ಪಾತಿರ್ಲೆ ಸರ್. ಬೆಳ್ಳಾರೆ ದಾರ ಇರ. ನಮಸ್ತೆ, ಪಲ್ಲೆ ಸರ್, ಪಾತಿರ್ಲೆ ಸರ್. ಓಕೆ. ಓಕೆ ಓಕೆ. ಓಕೆ ಓಕೆ ಓಕೆ, ಸರಿ ಸರಿ. ಇರೆಗೆ ಏನ ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ರೀ. ಸರಿ ಸರಿ, ಎಸ್ ಸರ್. ಇತ್ತೆ ಇಂಚ ಪಾತೆರು ಇರುತ್ತೆ ದೈವದ ಕಲಟಪುರ ಇಂಚ ಪಾತೆರ್ನಕ್ಲಿ ಹಿಡ್ದದ ಮನ್ಪಡ್ ಸರ್. ಒಂದು ಸರಿಯಾ? ಓಕೆ. ಅತೆ ನಿಜ 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 ನಿಜ. ಓಕೆ ಓಕೆ ಓಕೆ, ಎಸ್ ಎಸ್, ನಿಜ ಸರ್. ಅದೇ. ಓಕೆ ಓಕೆ, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೋಲ್ಮೇಲೆ ಸರ್ ಕುಡಂಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಇರ್ನ ಪುದರ್ ಒಲ್ಪಡ್ದು ಮೇಡಮ್. ಸರ್ ಭವಾನಿ ಬಂದೆ ಕಾವಳೆ ಕಟ್ಟಿದ ಭವಾನಿ. ನಮಸ್ತೆ ಮೇಡಮ್, ಪಾತಿರ್ಲೆ ಮೇಡಮ್. ದಾದಪ್ಪನ್ ಸರ್ ಇದಕ್ಕೆ ಮನ್ಸಿನ ಪ್ರೋಗ್ರಾಮ್ ಮಸ್ತ್ ಇದೆ ಸಮಾಜ ಓಡೋದು ತಪ್ಪು ಮನ್ಸಿನಾಗ್ಲೇ ಪೂರ ಗೊತ್ತಾಗ್ಲಿಕ್ಕೆ ಸಮಾಜ ಪಬ್ಲಿಕ್ ಇದೆ ಒಂದು ಅಂದ್ರೆ ಆನಂದ್ ಕೇಳು ನಲಿಕೆ ಸಮುದಾಯದವರು ಕಟ್ಟದಿನ ನೇಮ ಅಂಡ ಅಲ್ಲದೆ ನಲಿಕೆ ಸಮುದಾಯದವರು ಕಟ್ಟದ ನೇಮ ಅಂತಿರೋದೆ ಅപ്പൊ ಈ ನಲಿಕೆ ಸಮುದಾಯದ ಜನ ದಾಯಿ ಎದುರು ಇದ್ದೀರು ಒಂಜಾನ ಪಾತಿರ್ರೆ ದೇಪನಾಗ ಅತ್ ಮೇಡಮ್ ಇಂಜ ಬನ್ನಾಗ ಕೆಲವು ಜನ ಪಾತೆರು ಬಾರಿ ಕಮ್ಮಿ ಪಾತೆರು ಜೇರಿ ಗೊತ್ತಾಂಡೆ ಸೊ ಅಂಚದು ನಮ್ಮ ಸಮಾಜ ಎಂಚುಡು ಗೊತ್ತನೆ ಮುಗ್ಧವಾಯಿನಂಚಿನ ಸಮಾಜ ಗೊತ್ತಾಣತೆ ಮುಗ್ಧವಾಯಿನಂಚಿನ ಸಮಾಜ ಈರೆ ಗೊತ್ತುನು ಮೇಡಮ್ ದಯ ಗೊತ್ತನೆ ಈರ ನಮ್ಮ ಈ ಪಂಡರ್ತುಲೆ ಅಕುಲು ದೈವದ ಕಲಟ ಪಾತೆರುವೇರು ಆಂಡ ಇಂಚ ಪಾತೆರು ನೋಡ ಬಾರಿ ಕಷ್ಟದ ಬೇಡ ಮುಗ್ದಿರ್ ಮಸ್ತ್ ಮುಗ್ದಿರಿ ಆ ಮುಗ್ದಿರ್ನ ಮಿತ್ತಿ ಇಂಚಾರ ಬಲ್ಲಿಂದೇ ಪನ್ಪುಣಂಚಿನ ಒಂಜಿ ಕನ್ಸರ್ ಗೊತ್ತಾಂಡೆ ಸತ್ಯ ಅದೇ ಎಸ್ ಟಿ ಬಂದ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಹಿಂದುಳಿದ ಜಾತಿ ಅಲ್ಲತ್ತೆ
ನಮ್ಮ ಈ ಸಮಾಜಡ್ಲ ನಿಕ್ಲಂಜಿಲ್ಲ ಅಕ್ಕ ಈ ಮಾತೆಲ್ಲ ಸರಿಪಾರ ಮಾಡೋದು ಕನಕ ದೀಪಿನ ಶೆಟ್ಟಿಗಾರ ಕೊಂಜೆ ಒಂದು ದೇವನ ಅಷ್ಟಾಗಿರ ನಮ್ಮ ಸಮಾಜದ ಏರ ಅಂತ ಒಂಜಿ ಮುಖ್ಯಸ್ಥರು ಅಂಚೆನೆ ನಮ್ಮ ದಾಯಿ ನಮ್ಮ ನಲಿಕೆ ಸಮುದಾಯ ಜನಲ್ಲ ಒಂಜಿ ಲೆಪುರಾಯರದಲ್ಲಿ ಅಕಲ ದಾಯಿ ಪಾಚರ ದುಂಬಿರ ತುಪ್ಪುನು ಎದುರು ವರ್ಗ ಹೊಡತ್ತೆ ಸರ್ ಅದೇ ಒಂದು ನಿಜ 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 ದಾದ ಅನ್ಕೊಂಡು ಗೊತ್ತಿಲ್ಲ ಯಾನಿಗೆ ತಪ್ಪು ಓಲ್ ಹೋಗ್ತಾನೆ ಅವಳೇ ನಮ್ಮ ನಾಡೋಡು ನಾವು ಓಲ್ ಬೋರ್ಪಾಸ್ ಮಾಡೋ ಸಾಮಾನು ಅವನು ನಾಡೋಡು ಅಂದತ್ತೆ ಓಕೆ ಓಕೆ ಸರಿ ನಿಜ ನಿಜ ಅಂದತ್ತೆ ಸರಿ ಸರ್ ಸತ್ಯ ಸತ್ಯ ನಮ್ಮ ನಲಿಕೆ ಸಮುದಾಯ ಮನ್ಪುನ ಜನ ಹಿಂದುಳಿದವರು ಬ್ಯಾಕ್ವರ್ಡ್ ಕಾಸ್ಟ್ ಅವರು ಮುಂದುಳಿದವರು ಸಮಾಜದ ದೈವನರ್ತನ ಮನ್ಪುನ ಮಾತ್ರ ಹಾಕ್ಲೇ ಇದ್ರು ಪಾದ್ಯರ ದಾಯಿದಿರವು ಸಮಾಜದಲ್ಲಿ ತೀರ್ದ ಎಂಚನ್ನು ಪಬ್ಲಿಸಿಟಿ ಹೋಗಲ್ಪನ ಹೇಳಿದ್ರ ನಾನು ಕೇಳೋಡೊಂದು ಹಾಕ್ಲಿ ಅಂತ ಒಂದು ಮಂತಿನ ಹತ್ತು ಕ್ವಶನ್ ಪಾಡ್ನ ಹತ್ತು ದಾಯಿ ಬರ್ಪುಜರು ಹಿಂದುಳಿದವರು ಯಾಕೆ ಹಿಂದಿತಾರೆ ದೈವದ ಹಿಂದೆ ಏನಾಗ್ಲಿ ಅದು ತುಂಬ ವರ್ಗ ಹೊಡತ್ತೆ ಇಂಚ ಮತ್ತೆ ನಾನು ಒಂದು 4 ಜನಕ್ಕೆ ಎಪ್ಪಲಿ ಪ್ರೋಗ್ರಾಮ್ ಬೇಟಿ ಶೋಕ್ ಆತು ನಮ್ಮ ಮಾತು ತೂವೊಂದಿಲ್ಲ ಖುಷಿದ ವಿಷಯ ಒಂದು ಕ್ವಶನ್ ಐತೆ ಅಲ್ಪ ದಾಯಿ ಇದ್ರು ಬರ್ಪುಜರು ಅವು ಪಂಡತೆ ಮೇಡಮ್ ಅವು ದಾಲಮನ್ ಪರ ಬಣ್ಣಗ ಪಂಡತೆ ಅವು ಅಕ್ಲು ಮುಗ್ದೇರುಲೇರು ಅಕ್ಲು ಪಾತೇರ್ನು ಬಾರಿ ಕಮ್ಮಿ ದೈವದ ಕಲಟು ಪಾತೇರು ಬೇರೆ ಅಂಡ ಇಂಚ ಪಾತೇರು ಬಾರಿ ಕಮ್ಮಿ ಬಟ್ ವಿಷಯ ಪನಗ ಗೊತ್ತಾಂಡಿ ಏರಣ್ಣ ವಿನಿ ಪನ್ಪೆ ವೆರಿ ಸೂಕ್ಷ್ಮ ವಿಚಾರ ಅವು ಪರಲೇನಿವನ ಇತ್ತುಲೆ ಅವಲಿತ್ತೆ ಮಲ್ಲಕುಲು ಏರ್ ಪಾತೆನ ಕುಲಿಯರು ಮಲ್ಲಕುಲು ಮಲ್ಲಕುಲು ಏರು ಮಲ್ಲ ಜಾತಿ ದಕ್ಕುಲು ಮಲ್ಲ ಜಾತಿ ದಕ್ಕಲು ನಾವು ಎದುರು ಪಾತೆರನ್ನು ಪನಗ ಇತ್ತಕಲ ಕತೆ ಇಂಚಿನప్పుడు ಅರ್ಥವಂತಲ್ಲ ಮೇಡಮ್ ಇಂದಿನ ಯಾನ್ ಪನ್ಪನಿ ಪರಿಸ್ಥಿತಿ ಇಂಚ ಉಂಡು ಪರಿಸ್ಥಿತಿ ಅಂಚುಂಡು ಬದಲಾವುಡು ಬದಲಾಪು ಜಂಗುಲ್ ಪಾತಿರುವ ಮಾತಿರ್ಲ ಪಾತಿರುವೇರೆ ಇಂದಿನ ಮನ್ಪುನಿ ಅಂದೆ ಅದಾ ಅನ್ಪರ್ ದೀಪಣ್ಣ ಅಂದತೆ ಕರೆಕ್ಟ್ ಅವು ಬಕೊಂಜಿದಾದ ಗೊತ್ತುಂಡೆ ನಲಿಕೆದ ಕಲೆಗೆ ಉಂದಾನಗ ನಲಿಕೆದ ಕುಲು ಬರ್ತಿನತ್ತು ಒರಿನಕುಲು ಪಾತಿರು ಒರಿನಕುಲು ಕರೆಕ್ಟ್ ವಿಷಯದ ನಲಿಕೆದಯನ ಬಟ್ರನ ಮ್ಯಾಟರ್ ಆತು ನಮ್ಮ ದೈವದ ಮ್ಯಾಟರ್ ಯಾಲ ನಮ್ಮ ದೈವದ ಮ್ಯಾಟರ್ ಇದು ಎಂಕಲೆ ಬರ್ಚಿ ನಮ್ಮ ಹತ್ತು ಬಂದ ಕುಲ್ಲರ ಬಂದ ತಪ್ಪಾಪು ಒಂದು ನಮ್ಮ ದೈವದ ಮ್ಯಾಟರ್ ನಮ್ಮ ಇದು ಒರಿನಕುಲು ಬ್ಯಾಕ್ ಆದ ಕಲೆ ಉಂಟು ನಮ್ಮಲ್ಲಿ ಧೈರ್ಯ ಎದುರು ಬರ್ಪೇರು ಫ್ಯಾಕ್ಟ್ ನಮ್ಮ ನಿಕುಲ್ ಮಲ್ಪನ ಕೆಲಸದ ಬಣ್ಣ ಇತ್ತ ಮೇರ್ ಬತ್ತೇರು ಮೇರಗಿತ್ತೆ ಮೊಕಲ್ ನತ್ತು ಕುಡಂಜಿ ಸಮುದಾಯದ ಬಂದು ಕುಲ್ದೋಲಿತ್ತಿಂಡು ಬತ್ತಿಂದಾಯೆ ದಯಪಣ ನಮ್ಮ ಕುಲು ಪೂರ ನಮ್ಮ ಕುಲು ಒಂಜೇ ಪಂಪಿನ ಮನೋಭಾವನದ ಬರ್ಪಿನಿ ಆನ ಉಂದುದಾದ ನಮ್ಮ ಇಂಚ ಮಲ್ತನ ಕುಲೆ ಬರೋಡು ಬಂಡ ಅವರಿಗೆ ಪೆಟ್ಟದಿಂದ ಉಪ್ಪು ಅವರಿಗೆ ಹಾಕುದು ಉಪ್ಪು ಏರಿ ಹಾಕುದಕ್ಕೆ ಎತ್ತು ಕುಲ್ದು ಪಾತೆರೋಡು ಬಂಡ ಬೊಕೊಂಜಿ ಎನ್ನೋಡು ಐಟ ಪಾತೆರಿದ ದೈವದ ನಲಿಕೆದಾರ್ದ ಅತ್ತು ದೈವದ ಯಾಲ ಬನ್ನಿ ನಮಕ್ಲ ಕೋಪ ಬತ್ತಿ ದೈವದ ಪಾತೆರಿನಿ ಸೊ ಪ್ರತಿಯೊರಿಯರ್ಲಕ್ಕೆ ಏನೋಡು ಕರೆಕ್ಟ್ ನಮ್ಮ ಕುಡರೆ ಪಾತೆರುವ ಬಂದು ಕಾತನ ಇನಿ ಒರಿಯಕೇನಿ ಎಲ್ಲ 10 ಜನ 100% ಒಂದು ಪಾತೆರ ಒಂದು ಮೇಡಮ್ ದೀಪ ಶೆಟ್ಟಿ ಗಾರು ಬಂದು ಸರಿ 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 ಅತ್ತೆ ನೂದೇಗ ಕರೆಕ್ಟ್ ಆಯ್ನ ಪಾತೆರ ದಾದ ಗೊತ್ತು ನಾನು ಬನ್ನು ಪಬ್ಲಿಸಿಟಿ ಪಾತೆರ ಅನ್ನಗ ಹಿಂದುಳಿದ ವರ್ಗ ನಲಿಕೆ ಸಮುದಾಯ ಜನ ಪಾತೆರ ಮುಖವ ಎದ್ದೆತ್ತು ನಾನು ಒಂದು ನೆಕ್ಕಂದ ಕ್ವಶನ್ ಅನ್ನ ಆನ್ಸರ್ ಓಲ್ ನಮ್ಮ ತಪ್ಪಾತನ ಅವಳು ಒಂಜಿ ನಲಿಕೆದಾರ ಬತ್ತು ಪಾತೆರದು ನಾ ಈಗ ಬುಕ್ಕ ಒಂದಿತ್ತು ಗಾಬನ್ನಿಗೆ ಸರ್ ನಲಿಗೆದ ಒಂಜಿ ಸಮುದಾಯದ ಎಂಚ ಬೈದಲ್ಲಿ ತೆಸಲು ಬಂದ್ಪುನ ಬೊಮ್ಮದೇವ್ರಿಗೆ ನೇಮ ಕಟ್ಟುವೇರು ನಲಿಗೆದಕ್ಕಲು ಕಟ್ಟುವೇರು ನೇಮ ದೇವನರ್ತಕ ಮಾತೆಲ್ಲ ಅಂತೀರ ಅಲ್ಲತ್ತೆ ಇದು ಸಮಾಜದಲ್ಲಿ ದೀಪವಾರ ಬಂಪುನಾರು ಪಾತ್ರ ಅರೆ ತೆರಿದುಂಡು ದೇವದ ಬಗ್ಗೆ ತೆರಿದ ಪಾತಿರು ಅಂಚೆ ನಮ್ಮ ಕೈತಲ್ ಗುರುದೇರು ನರ್ತಕರು ಅರೆಗಳ ತೆರಿದ್ರು ಪಾತಿರು ಜ್ಞಾನ ಬನ್ನಿ ಅವೇ ಲೆಕ್ಕ ನಮ್ಮ ಹಿಂದೂ ಸಮಾಜದ ದಲಿತದ್ದು ಸಾರಿ ಅವು ನಲಿಕೆ ಸಮುದಾಯದ ಜನ ನಮ್ಗೆ ಪಾತ್ರ ಪದಾರ ಕೇಂದ್ರ ಬೈಜಿಯರಾತ ನಿಜವಾದಲ್ಲ ಸರಿ ಸರಿ ಇದು ವಿಷಯವನ್ನಾಗ ಪಂಡತಲ್ಲಿ ಒಂಜಿ ವಿಷಯವೇ ಇತ್ತು ಈತು ಪಂಡ ಇರ ಬೊಕ್ಕೊಂಜಿ ವಿಷಯವನ್ನಾಗ ದೈವದ ಬಗ್ಗೆ ತೆರಿದಿನ ಕುಲು ದೀಪು ಶೆಟ್ಟಿಗಾರ ಅಂಚಿನ ನಮ್ಮ ಕಮಲಾಕ್ಷ ಸರ್ ಆ ಪಂಡಾರ ವಿಷಯವನ್ನ ಯಾರು ದೈವದ ಬಗ್ಗೆ ತೆರಿನೋ ಅವಶ್ಯಕತೆ ಇಜ್ಜಿ ನೆಟ್ಟಿ ಈ ಒಂದು ವಿಚಾರ ದಯಪಣಗ ದೈವಾಗ ಆ ನಮ್ನ ಪಾತ್ರದಲ್ಲೇಪನ ಏರೆಗಳ ಕೋಪ ಬರ್ಪಣ ಇಲ್ಲೇ ಬಾಲದುಂಡಲ ಕೋಪ ಬರ್ಪಣ ಗೊತ್ತಂಡೆ ಒಂದು ವಿಚಾರ ಅವಲಂಬನೆ ಇತ್ತೆ ನಲಿಕೆ ಸಮಾಜದ ವಿಷಯ ಆಯ್ತು ಶ್ವೇತ ಸಮಾಜದ ವಿಷಯ ಆಯ್ತು ಇತ್ತೆ ಆತಿನಿ ನಮ್ಮ ನಂಬುನಂಚಿನ ದೈವಗ ಇನ್ನಂಚಿನ ಒಂದು ಆ ಪಾತಿರ್ನೆ ಆ ಜನ ಆ ದೈವಗ ಅಂದೆ ನೇರವಾದ ಸೊ ಅವು ವಿಚಾರ ಇಂಚ ಪಾತಿರ ನನ್ನ ಮಾತೆರ್ಲ ಪಾತ್ರ ಶುರು ಮಲ್ತಿರಡ ಮೇರೆ ದೀಪಣ್ಣ ಬಂಡಿಲಾಕನೆ ಈ ನಮ್ಮ ನಲಿಕೆ ಸಮಾಜದ ಕ್ಲೇಬತ್ತದ ಪಾತೆರೋಡು ನಮ್ಮ ಪಾತೆರು ಜಪನ್ನಾಗ ಅಂದ್ರೆ ಓಡೆ ಪೋಪುಂಡು ಈ ನಮ್ಮ ದೈವಾರಾಧನದ ಕಲಾಪನ ವಿಚಾರ ಅಂದತ್ತೆ ಇಂಚಿನ ಕ್ಲೇಕ್ ಬುಕ್ಕ ಮೇರೆ ಪೇರ ಜಾಸ್ತಿ ಆಪುಂಡು ಪಾತೆರೋಡು ಅಕ್ಕಲ್ ಪಾತೆರೋಡು ಅಕ್ಲೇನ ವಿಷಯ ಗೊತ್ತುನತ್ತೆ ಮುಕುಲ್ ದಾದಾ ಮನ್ ಪೇರು ಅಂದ್ ಅಂಚ ಸಂದರ್ಭ ನಮ್ಮ ಅಕ್ಲೇಗೆ ಶಕ್ತಿ ತುಂಬುನಂಚಿನ ಬೇಲ ಮಲ್ಪೋಡು ನಮ್ಮ ದೈವದ ಕಲ ಆಯುತ ಸತ್ವ ಏಪಗ್ಲ ಕಡಿಮೆ ಅರಬಲ್ಲಿ ಕಡಿಮೆ ಆಪುಲ್ ನೆಜ್ಜಿ ಅವು ದೈವದ ಶಕ್ತಿ ಉಂಟವು ಓಕೆ ಸರಿ ಮೇಡಮ್ ಥ್ಯಾಂಕ್ ಯು ಸೊಲ್ಮೇಲ್ ಕುಡಂಜಿ ಕಾಲರಲ್ಲಿ ಹಲೋ ಸರ್ ನಮಸ್ಕಾರ ಹಲೋ ನಮಸ್ತೆ ಸರ್ ಇದನ್ನ ಪುತ್ರ ಒಲ್ಪಡ್ದು ಸರ್ ನಾನು ಸಾಯಿನಾಥ್ ಬೋಳೂರು ನಮಸ್ತೆ ಸರ್ ಮಾತಾಡಿ ಸರ್ ನಮ್ದು ಒಂದು 3 ಮಾತುಂಟು ಸರ್ ಒಂದು ದೇವರು ಒಂದು ದೈವ ಹಲೋ ಹೇಳಿ ಸರ್ ಹೇಳಿ ಮಾತಾಡಿ ಮತ್ತೊಂದು ನಮ್ಮ ತಂದೆ ತಾಯಿ ನಮ್ಗೆ ಕಣ್ಣಿಗೆ ಕಾಣುವುದು ದೈವ ಮಾತ್ರ ಯಾಕೆಂತ ಹೇಳಿದ್ರೆ ನಾವು ಕಷ್ಟದಲ್ಲಿ ಇರುವಾಗ ಒಮ್ಮೆಗೆ ಅಜ್ಜನನ್ನು ಕರೆದ್ರೆ ಸರ್
ಅವರು ನಮ್ಗೆ ಹುಮ್ಮು ಕೊಡ್ತಾರೆ. ಹಾಗಾದ್ರೆ ದೈವನಿಗೆ ಯಾಕೆ ಬೈಯುದು? ಒಂದನೇ ಕ್ವಶನ್. ಎರಡನೇದು, ಇಷ್ಟು ಡಾಕ್ಟರ್ ಇದ್ದಾರೆ, ಆತ್ಮವನ್ನು ಯಾರಾದ್ರೂ ನೋಡಿದವರಿದ್ದಾರಾ? ಇಲ್ಲ. ಮೂರನೇ ಕ್ವಶನ್ ಎಂತಂತ ಹೇಳಿದ್ರೆ, ನಮ್ಗೆ ಜನ್ಮ ಕೊಟ್ಟ ತಂದೆ ತಾಯಿ ದೊಡ್ಡದು. ಇದು ವಿಷಯ ಎಂತಂತ ಹೇಳಿದ್ರೆ, ಯಾರಿಗೆ ಬೈಯುದು? ಯಾಕೆಂತ ಹೇಳಿದ್ರೆ ಮಾತು ತುಂಬಾ ಬರ್ತದೆ, ಯಾರಿಂದ ಬರ್ತದೆ. ನಾವು ಒಳ್ಳೆ ಜನ ಆಗುವಾಗ ಮಾತು ಬರ್ತದೆ ಹೋಗ್ತದೆ, ಆದ್ರೆ ದೇವರಿಗೆ ಯಾವ್ದು? ಯಾಕೆಂತ ಹೇಳಿದ್ರೆ ನಾನು ನಂಬಿದ್ದು ನನ್ನ ತಾಯಿ ಇದ್ದಾರೆ. ಯಾಕೆಂತ ಹೇಳಿದ್ರೆ ಕಲ್ಲುಟೆಮ್ಮ ನನ್ನ ದೊಡ್ಡ ತಾಯಿ. ನಂಗೆ ಯಾವಾಗ್ಲೂ ಅವರೊಂದು ಅಭಯ ಕೊಡ್ಲಿಕ್ಕೆ ಉಂಟು. ಎಂತಂತ ಹೇಳಿದ್ರೆ, ಪುಟ್ಟಾಯಿನ ಅಪ್ಪೆ ಇತ್ತನಲ್ಲ, ಸಾಕಿನ ಅಪ್ಪೆನ್ನ ಸ್ವತಂತ್ರ. ಅಂದ್ರೆ ಅಷ್ಟು ನಾನು ದೈವವನ್ನು ಪ್ರೀತಿ ಮಾಡ್ಕೊಂಡ. ನಾನು ಹೆದರಿಕೆ ಆಗ್ತದೆ ನನಗೆ ದೈವ. ಸರಿ, ಓಕೆ. ಈಗ ತಾವು ದೈವವನ್ನು ನಂಬ್ತೀರಿ. ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಲ್ಲ, ಇದು ತಪ್ಪು. ಇದು ಎಂತ ಅಂತ ಹೇಳಿದ್ರೆ, ಇದು ಮಾತು ಹಾಗೆ ಮಾತಾಡ್ಬಾರ್ದು. ಯಾರೇ ಆಗ್ಲಿ ನೋಡಿ, ಯಾರೇ ದೇವರು ಆಗ್ಲಿ ದೈವ ಆಗ್ಲಿ, ನಾನು ಹೇಳಿದಲ್ಲ, ನಾನು ಬ್ರಾಹ್ಮಣ, ನಂಗೆ ಹೋಗಿ ದೇವಸ್ಥಾನದಲ್ಲಿ ಹೊರಗೆ ಸುತ್ತು ಮಾತ್ರ ತೆಗಿಲಿಕ್ಕೆ, ಗರ್ಭಗುಡಿಗೆ ಹೋಗ್ಲಿಕ್ಕೆ ಉಂಟಾ? ಸರಿಯಾ ಮಾತು? ನಂಗೆ, ನಾನು ಬ್ರಾಹ್ಮಣ, ನಾನು ಜನಿವಾರ ಹಾಕಿದವನು, ನಾನು ವೈಶ್ಯ ಬ್ರಾಹ್ಮಣ, ಆದ್ರೆ ನಂಗೆ ದೇವಸ್ಥಾನದಲ್ಲಿ ಸುತ್ತು ಮಾತ್ರ ತೆಗಿಲಿಕ್ಕೆ, ಬಟ್ಟ ಹೋದಂತ ನಾವು ಹೋಗ್ಲಿಕ್ಕೆ ಗರ್ಭಗುಡಿಯಲ್ಲಿ ಹಾಗೆ ದೈವರ ಹತ್ರ ಹೋಗುವಾಗ ನಾವು ಅವರು ಎಂತ ಅಭಯ ಕೊಡ್ತಾರೆ ಅಂತ ಕೇಳ್ಬೇಕು. ಯಾಕೆಂತ ಹೇಳಿದ್ರೆ, ನಾನು ನನ್ನ ಅಗೆಲಾಗುವಾಗ ನಾನೊಂದು ದೈವದ ಮಾತು ಕೇಳಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಒಟ್ಟಿಗೆ ಇದ್ರು ಅವರು ದೈವ ದರ್ಶನದಲ್ಲಿ ಬರುವಾಗ ಹೇಳಿದ್ರು, ನಂಗೆ ಕೋಳಿ, ಇವರಿಗೆ ಬದಿಯ ಆಚೆ. ನಂಗೆ ಅಷ್ಟು ನೆನಪು ಇದಿಲ್ಲ, ದೈವದ ಹೆದರಿಕೆ ಆಗ್ತದೆ. ಅವರಿಗೆ ಪುರಿ ಬಜ್ಜಿ ಇಲ್ಲ ಅಂತ ಕೇಳಿದ್ದಾರೆ. ನಂಗೆ ಆಗ ಒಂದು ರಕ್ತ ಇದು ಆಯ್ತು, ಇವು ದೇವರೇ ಇಷ್ಟೆಲ್ಲ ನಿಮ್ಗೆ ಇದು ಆಗ್ತದೆ ಅಂತ ಮನಸ್ಸಲ್ಲಿ ಇರ್ತದೆ ಅಂತ. ನಾನು ಹೇಳುದೆಂತ ಅಂತ ಹೇಳಿದ್ರೆ, ಸಾಯಿನಾಥ್ ಸರ್, ಒಂದು ಅರ್ಥ ಆಯ್ತು ನನ್ಗೆ ನೀವು ಮಾತಾಡುವಾಗ. ಒಂದು ಅರ್ಥ ಆಯ್ತು, ಯಾಕಂದ್ರೆ ತಮ್ಮ ಮಾತಿನಲ್ಲಿ ಮುಗ್ಧತೆ ಇದೆ ಸರ್. ನಾವು ಇದನ್ನೇ ನಾನು ನನ್ನ ತಾಯಿಯನ್ನು ನಂಬಿ ಬಂದದ್ದು. ಅವರು ಯಾವಾಗ್ಲೂ ಹೇಳಿಕೊಂಡು ನನ್ನ ಒಂದು ಕರ್ನಾಟಕ ನಂಗೆ ನಾನೊಂದು ಹೋದ್ರೆ ಹೇಳಿಕೊಂಡು ಸಾಕಿನಪ್ಪೆ ಏನೇನು ಚೂಪಲ್ಲ ಅಂದ್ರೆ ನಂಗೆ ಈಗ ಕೂಗ್ಲಿಕ್ಕೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಾಯಿನಾಥ್ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ತಮ್ಮಲ್ಲಿ ಒಂದು ಮುಗ್ಧತೆ ಇದೆ. ಯಾಕೆ ಹೇಳಿದೆ ಅಂತ ಹೇಳಿದಾಗ, ತಾವು ಮಾತಾಡುವಾಗ ಹೇಳಿದ್ರಿ ಪಂಡ್ರೆ ಪೋಡಿಗೆ ಹಾಪುಂಡು ಸರ್ ಅಂತೇಳಿ. ತುಲೆ ಸರ್ ಇರೆಗ್ ದೈವದ ಪಂಡ್ರನೆ ಪೋಡಿಗೆ ಹಾಪುಂಡು ಬಂದಾಗ, ಆ ಪೋಡಿಗೆ ನಮ್ಮಡ ಉಂಡು, ಆ ಮೋಕೆ ನಮ್ಮಡ ಉಂಡು, ಅಪ್ಪೆಲ್ಲ ಕರ್ಲ ಪಂಡಾರು ಕಲ್ಲುಟ್ಟಿ ಅಪ್ಪನ ಬಗ್ಗೆ ಪಾತಿರ್ನಾಗ ಅಂಚ ನಮಕ್ ಪೋಡಿಗೆ ಆ ಮೋಕೆ ಮಾತ ಉಂಡು. ಅವೇ ಒಂಜಿ ದೈವದೆದುರು ಈ ಜನ ಹಿಂಚ ಪಾತ್ರೆಂಡು ಪನ್ನಾಗ ಅವೇ ಪ್ರಶ್ನೆ, ಅವೇ ಪನ್ಪಿನಿ ಆ ಮನಸ್ಥಿತಿ ಒಲ್ಪಡ್ದು ಬರ್ತಂಡು ಪನ್ಪಂಜ ಮನಸ್ಥಿತಿ ಗೊತ್ತಂಡೆ. ಆತ ಏರುದ್ವನಿಂಡು ಪಾತೆರು ನಂಚಿನ, ಆತ ದರ್ಪಡ ಪಾತೆರು ನಂಚಿನ ಪ್ರಶ್ನೆ ನಲ್ಲ ಉಂಡು ಪಾತೆರ್ವೆ. ಆ ಒಂಜಿ ವಿಡಿಯೋ ಉಂಡು, ನನ್ನೆಲ್ಲ ಆ ರೈತ ಬಗ್ಗೆ ಸ್ಪಷ್ಟೀಕರಣ ಎಲ್ಲ ಕೊಡ್ತೇವೆ. ಪಾತಿರ್ದಿರ ಅವೆಲ್ಲ ನಿಖಲ ದುಂಬುಗೆ ನಮ್ಮ ಪ್ಲೇ ಮನ್ಪೆ. ಬಿಫೋರ್ ದಟ್ ಕುಡಿಂಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಇರ್ನ ಪುತ್ರ ಒಲ್ಪಡ್ದು ಸರ್? ಒಲ್ಪಡ್ದು ಸರ್? ಪಣಪಿಲರ್ದು ಶಶಿಧರ್ ಪರವ. ನಮಸ್ಕಾರ ಸರ್, ಪಾತಿರ್ಲಿ ಸರ್. ದಾದಾ ಪನ್ಪಡ್ ಸರ್, ಈ ಒಂಜಿ ಘಟನೆದ ಬಗ್ಗೆ ಸರ್ ಮುಂದೆ ಮುಂದುವರಿಂದ ನಾನು ನೆಕ್ಸ್ಟ್ ದ ಜನರೇಷನ್ ಮನ್ನಾಗಿರ್ತದೆ. ನನ್ನ ಐತೆ ಯೂತ್ ಇರ್ತದೆ ಮನ ನೆಕ್ಸ್ಟ್ ಜವಾನೇರಿ ನೆಕ್ ದಯವನ ನೆಕ್ ಬೆಲೆ ಕೊರ್ಪುಜೇರ್ ಮನ ದೈವಕ್ಕೆ ಬೆಲೆ ಕೊರ್ಪುಜೇರ್. ನನ್ನ ಆಗಲಿ ತುಂಬುತ್ತದು ಎಂಚ ಫಾತೆರ್ನಲ್ಲಿ ಹಾಕೊಂಡು ಏರ್ ಫಾತೆರ್ನಲ್ಲಿ ಹಾಕೊಂಡು ದೈವಡ ಪನ್ನ ಈ ನಿರ್ಧಾರ ಮಲ್ತೊಂದು ಬರ್ಬೇಕು ಗೊತ್ತಾಂಡಿ. ಒಂಜಿ ಪನ್ನಗ ಸ್ಟಾರ್ಟಿಂಗ್ ಡೇ ಲೆಕ್ಕ ದಾದಂದ್ರೆ ಒಂಜಿ ಪರಿಹಾರ ಇತ್ತಾಂಡೆ ದುಬ್ಬೂರ್ದು ಹಿರಿಯರು ಇಂಚ ಮಲ್ತೊಂದು ಇತ್ತಾರೆ. ಒಂಜಿ ಐದಾರ ಹತ್ತು ಬಡ್ರೆನಾಗ್ಲ ಹತ್ತು ಗುತ್ತುನಾಗ್ಲ ಮೊಗಳ್ನ ದೂರ ಹೋದು ಬೊಕ್ಕ ಸಂಸಾರ ಒಂಜಿ ರಾಶಿ ಇಂಚಕ್ಕೇನು ಒಂದಿಪ್ಪುಂಡು ಪನ್ನಗ ಐಕ ಏರ್ ಗುರ್ಕರೆ ಉಳ್ಳೇರು ಅಗ್ಲದ ಕೇಂದು ನೆಕ್ಸ್ಟ್ ಬೂತಡ ಬೊಕ್ಕ ದೂರ ಬರೋಂಚೆ ದೈವಡಿಂಚ ಎದುರಿಂಚ ದೂರ ಬರೋಂದಿತ್ತೇರು. ನನ್ನ ಏರಿಯ ಮಧ್ಯೋರ್ದು ಲಕೊಂಡ್ ಬತ್ ಇಂಚ ಎದುರು ಬತ್ತು ಪಾತೆರ್ನ ಒಂದು ನೆಕ್ಸ್ಟ್ ಮುಂದೆ ಮುಂದುವರಿಸ ಒಂದು ಪೋತೇರ ಅಂದ ಹಾಪುನ ಚಾಪು ಮನ್ನ ಎಲ್ಲ ಕಾರಣ ಫಿದೇರ್ ಗುಲ್ಲಿನ ಎಲ್ಲ ಬತ್ತು ಅಂಚೆನೆ ಕೇನ್ಬೇ ದೈವಡ ಗೊತ್ತಾಂಡಿರಿಗೆ. ಸರಿ ಅರ್ಥ ನಿಜ ಸರ್. ನಮ್ಮ ಊರಾನೆಂಜಿ ಇಂಚ ಪಿಂಚ ಒಂಜಿ ಆಂಡ್ ಒಂಜಿ ಬೆತ್ತೆ ವಿಷಯವನ್ನ ಮರ್ತದ ಎತ್ತಂದ ಐಟ್ಲ ಮಸ್ತ್ ಒಂದು ಮಲ್ತೀರಿ. ಅದೇ ಓಕೆ ಇತಿ ಸರ್. ಅಂಚ ಆರೆ ಚಾನ್ಸ್ ಇದ್ದೀನಿ ಅನ್ಪನ್ಪದೆ ಯಾಪಣಗ ಅಂಚ ಆಯ್ನ ಘಟನೆ ಈತ್ ನಮ್ಮ ಸಮಾಜ ಗೊತ್ತಾಂಡು ಈತ್ ಬೇಗ ಗೊತ್ತಾಂಡೆ ಸಮಾಜ ಈತ್ ಆಕ್ರೋಶ ವ್ಯಕ್ತ ಆವೊಂದು ನನ್ನ ಬಹುಶಃ ಮಚ್ಚನಕ್ ಬುದ್ಧಿ ಬರ್ಪುಂಡು ಇಂಚ ಮಲ್ಪುಜಿರಿ ಇರ್ಲ ಬಹುಶಃ ಒವೇ ತರೆಟ್ ಹಾಕಲ್ಲ ಜ್ಞಾನ ಭಂಡಾರ ಇತ್ತಲ್ಲ ಭಂಡಾರನ ಸೈಡ್ ಇದೇ ಪಾತ್ರ ಆಪುಂಡನ
ಎಸ್ ಸರ್ ಇನ್ನ ಕನ್ಸರ್ನ್ ಸೋಲ್ಮೇಲೆ ಸರ್ ಥ್ಯಾಂಕ್ ಯು ಅಂಚಿನ ಪರಿಸ್ಥಿತಿ ಬರ್ಪುಜಿನ ನಮ್ಮ ತುಳುನಾಡು ದಯಪಣ ತುಳುನಾಡದ ಶಕ್ತಿಲು ಆತ್ ಕಾರಣಿಕವಾಯಿನ ಅಂಚಿನ ಸೊ ಕುಡಂಜಿ ಕಾಲರ್ ಇಲ್ಲ. ಹಲೋ ಸರ್ ನಮಸ್ಕಾರ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಒಂದು ಏನು ಪೂರ ಪುನಃ ಬಾರಿ ಬೇಜಾರಾಪು ನಂದ ಒಂದು ವಿಚಾರ నేను కూడా పూనగా నా తెలియదు ಬಂದ ನನ್ನ ದುಂಬುಗೂ ಈ ದೈವೋಲ್ಡ ವಾರೀತಿದ ಪ್ರಶ್ನೆ ಮಾಡ್ಕೊಂಡು ವ್ಯಾಪ್ತಿ ಇದೆ ನನ್ನ ಪ್ರಕಾರ. ಓಕೆ ದೈವೋಲ್ಡ ದಾದ ಪಾತ್ರೆಗಳು ನಮ್ಮ ಜಾಲದ ಆರಾಧನೆ ನಮ್ಮನ್ನ ಕೊರತೆ ಅವರು ಗುಳಿಗೆ ಅವರು ರಾವು ಅವರು ಅಕ್ಕದ ದಾದ ಕೇಳೋದು ಅಂತಿಮ ಗ್ರಾಮ ದೈವೋಲ್ಡ ದಾದ ಪ್ರಶ್ನೆಗಳು ಕೇಳೋದು ಒಂದು ವ್ಯಾಪ್ತಿ ಉಂಟು. ಒಂದೊಂದು ರೀತಿ ಗೂಗಲ್ ಕೇಳಬೇಕಾದ ನಮ್ಮ ಪ್ರಶ್ನೆ ದೈವೋಲ್ಡ ಕೇಳೊಂದುಕೊಂಡ ಒಂದೊಂದು ರೀತಿ ವಿತಂಡವಾದ ಒಂದು ಮನಸ್ಸಿನ ಎನ್ನ ಅನಿಸಿಕೆ ಆರೋಗ್ಯ ಕಾರಣ ಸ್ನೇಹಿತ ಸುತ್ತೈತ ಸುಮ್ಮನೆ ಗೊತ್ತಾಗುದು ಆದ್ರೆ ಓಲ ಒಂದು ರೀತಿ ನಿದ್ರೆ ಬರ್ತದೆ ಲಕ್ಕದ ಬರ್ತಿಕೊಂಡು ಅದು ಕೂಡ ನಮ್ಮ ಕಟ್ಟನೆ ಇಲ್ಲ ನನ್ನ ದುಂಬು ದೋಷ ಬರುದು ಗೊತ್ತೊಂದು ಲೆಕ್ಕದಾಗ ಪಂಚ ನಿಮಿತ್ತ ನಮ್ಮ ಆರೋಗ್ಯ ವಿತಂಡವಾದ ಮನಸ್ಸಿನ ತೂಗೊಂಡಿಲ್ಲ 5 ರೀತಿಯ ನಮ್ಮ ವಾಸ್ತವಾಂಶ ಕ್ಲಿಯರ್ಕೊಂಡಾಗ ನಮ್ಮಷ್ಟೇ ಕೆಲವು ಕಡೆ ಗ್ರಾಮ ದೈವದ ನೇಮೋರ್ಗ ನಮ್ಮ ತೂಕ ಅದು ಇಂಚ ಬಂದ ಒಂದು ಕಟ್ಟಲೆ ದುಂಬು ಪೂರ್ವ ಇಲಾಖೆನ ಕಾಲದ್ದು ನಡತಿ ಬರ್ತಿತ್ತು ಒಂದು ಜಾಗದ ಅರ್ಥ ಪಂಡೇರು ನಮ್ಮ ಪಂಬದೇರು ಪಂಡೇರು ಬಾರಿ ಬರುವುದು ದೇಶಗುಂಜಿ ಭಾಷೆ ಜಾಗಗುಂಜಿ ಕಟ್ಲೆ ಬಂದದ್ದು ಆ ಕಟ್ಲೆ ಕೆಲವು ಸರ್ತಿ ಆಧುನಿಕ ಜೀವನದ ಮಂತರ ಹಾಕುದು ಅಂತ ಬಂದದ್ದು ದೈವಲಿಗೆ ನಡಕೂಡು ಗೊತ್ತಾನೆ ಆ ಜಾಗೆಗೆ ಇಂಚಿನ ಆಗ ಹೋಗ ಅವ್ರು ನಡಕೂಡು ನಮಕಿನ ಮಂತರ ಹಾಕುದು ನನ್ನ ಕೈಲಿ ಬದಲಾವಣೆ ಮಾಡ್ಕೊಡು ಐತಿ ಆ ದೈವದ ಒಂದು ನೇಮೋಡ ಅಂತ ನಾವು ಎಂಚಕೊಂಡು ಆ 8 ಜನ ಒಟ್ಟಾದು ಆ ಪ್ರಶ್ನೆಯನ್ನು ದೀಪುನಿ ಒಂದು ರೀತಿ ದೈವ ಐತಿ ತೀರ್ಮಾನ ಕೊರೋಡು ಬಂದ್ಕೊಂಡ ರೀತಿ ಅವಾಗ ದೈವ ಒಂಜಿಯಲ್ಲ ತೀರ್ಮಾನ ಕೊರನಾಗ ಕೆಲವು ಸರ್ತಿ ಅಕನ ಪರವಾಗಿ ಕೊಡು ಅತ್ತಂದ ಕಟ್ಟಲ ದಿಂದು ದಿಂತು ನಡಕೂಡು ಪಂಡದು ಬಾರಿ ಜೋರುಡು ಇನ್ನು ಪಂಡ್ರಕೊಂಡ ಬರ್ತೀವಿ ಕಟ್ಟುನ ಬಂಬದೇರೇನೆ ಅತ್ತಿನ ಕಟ್ಟುಕಟ್ಟಿನ ಮನ್ಪುನಂಚಿನ ಇಸಮಕ್ಕನಲ್ಲಿ ದುಡ್ಡು ಬೇಟ ಅಜಾಲ್ ತಪ್ಪಿದ್ದು ಬೇಟವರಿಯನ್ನು ಕಂತು ಕಟ್ಟವನಲ್ಲ ನಮ್ಮ ತೂಟ ಯಾಕಂಡ ಅವು ಪರವಾದ ಬತ್ತಿನಿಂದ ದೈವ ನುಡಿಕೊಡು ಅತ್ತಿನ ನುಡಿ ಪಾತ್ರ ಕಟ್ಟುನ ಅಂಚ ಪಂಡೆ ಪಂಪುನಲ ಇಂದು ನಾವು 5 6 ಪಂಡೇರು ಶೋಷಣದ ಬಗ್ಗೆ ಪಂಡೇರು ಇದೇ ಕುಡಂಜಿ ಮೋನೆ ಅಂತ ಬಂತ ಅಂಚಾಗಿ ಇನ್ನು ಆರೋಗ್ಯ ಪಾತ್ರೆಯಲ್ಲಿ ಮನಸ್ಥಿತಿ ಇಂದಿನ ನೀವು ಗೊತ್ತಿದ್ವಿ 5 ಒಟ್ಟಿಗೆ ನಮ್ಮ ದೈವ ಆರಾಧಕ್ಕೆ ಏರ್ಪುರ ಇಲ್ಲ 14 ನಮ್ಮ ಗುತ್ತು ಬರ್ಕಿದಲ್ಲಿ ಏರ್ಪುರ ಉಳ್ಳೇ ನಮಕ್ಕಳ ಮಸ್ತ್ ಜವಾಬ್ದಾರಿ ಇರುವುದು ಬೊಕ್ಕೊಂದಾದ ಬಂದು ಎಂತ ದೇವತ್ತು ಇಂಥ ಗ್ರಾಮ ದೈವ ಬುದ್ದು ಮಸ್ತ್ ಆರಾಧನೆಯನ್ನು ಕೂಡ ಹಾಕುದು ನಿಮ್ಮೊಂದು ಊರಿಗೊಂದು ದೈವ ನಂಬೋದು ಅಂದ ಗ್ರಾಮ ದೈವದ ಕೂದು ಅಪ್ಪನ ಬಿಟ್ಟು ಒಂದು ಗೂಲೆ ಬಿಟ್ಟು 5 ರೊಕ್ಕ ಮಲ್ಪುನ ಚಿಕ್ಕಿನ ಕಟ್ಟಲೆ ಬರುತ್ತೆ ಹಿಂಗೆ ಅಂಚಾಗ್ತದೆ ಅವ್ರು ಆ ನೇನು ವ್ಯಾಪ್ತಿನ ಬುಡ್ದು ಮಸ್ತ್ ತಿದರಿಗೂ ಒಂದೊಂದು ನನ್ನ ದುಂಬು ಮಿಂಚಿನ ನೇನು ಕೂಡ ಆಯರ ಬಲಿನ ಅಂತ ನಮ್ಮ ಊರೆಲ್ಲ ಮನಸ್ಥಿತಿ ಇಟ್ಕೊಂಡು ಜಾಗೃತಿಯರಾದುಕೊಂಡು ನನ್ನ ಒಂದು ಅನಿಸಿಕೆ. ಓಕೆ ಎಸ್ ಸರ್ ಸೋಲ್ಮೇಲೆ ಸರ್ ಥ್ಯಾಂಕ್ ಯು ಕುಡಂಜಿ ಕಾಲರ್ ಇಲ್ಲ. ಹಲೋ ಸರ್ ನಮಸ್ಕಾರ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಓಕೆ ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಇಲ್ಲಿ ಆ ವ್ಯಕ್ತಿ ರಾಜರಾಮ್ ಭಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡಿ ಆ ಒಂದು ಆತನ ದಿರಿಸು ಆತನ ವಸ್ತ್ರವನ್ನು ಎಸ್ ಬಿಫೋರ್ ಈ ವ್ಯಕ್ತಿ ಆ ವಿಡಿಯೋ ಪ್ಲೇ ಮಾಡಿ, ಅಲ್ಲಿ ಆಗಿದ್ದಂತಹ ಘಟನೆಯ ವಿಡಿಯೋ ಪ್ಲೇ ಮಾಡಿ. ಎಸ್ ಗಮನಿಸಬಹುದು. ನಾನು ನೇರವಾಗಿ ಕಮಲಾಕ್ಷ ಸರ್ ಅವ್ರ ಜೊತೆ ಕೇಳಬೇಕಾಗುತ್ತೆ. ಯಾಕಂದರೆ ಈ ರೀತಿ ನೇರವಾಗಿ ಬಂದು ದೈವದ ಮುಂದೆ ಇಂತಹ ಒಂದು ಹಾವಭಾವ ಭಂಗಿಯಲ್ಲಿ ಅಂತಹ ಬನ್ಯನನ್ನು ತೊಟ್ಟು ಅಂತಹ ಒಂದು ಮುಂಡನ್ನು ಧರಿಸಿ ಅಂಚಿನ ಒಂಜಿ ರೀತಿಡ್ ಒಟ್ರಾಸಿ ಅದು ಕುಲ್ದು ದೈವದ ಎದುರು ಪಾತ್ರರಿಲ್ಲ ಬರ್ಪುಂಚಿನ ಪ್ರಶ್ನೆ ನೇರವಾದ ಬರ್ಪುಂಡು ಸರ್ ಪ್ರತಿಯೊಬ್ಬರು ಆಯ್ತು ಒಟ್ಟಿಗೆ ಮಾತಾಡಲು ಅಂತ ಒಂದು ತೂವೊಂದು ಲೇರಿ ಕೇನೊಂದು ಲೇರಿ ಪನ್ನಾಗ ಎಂಚಿನ ಕತೆ ಬಂದ ಪ್ರಶ್ನೆ ಬರ್ಪುಂಡು ಈ ಒಂಜಿ ವಿಚಾರಕ್ಕೆ ಬಂದಾಗ ಬೊಕ ದೀಪಣ್ಣೆ ಪಂಡಿಲಾಕನೆ ಆ ಜನಕ್ಕೆ ಏನು ಪ್ರಶ್ನೆಗೆ ದೈವ ಸರಿಯಾದ ಉತ್ತರ ಕೊರ್ಪಿನ ಅವಶ್ಯಕತೆ ಇಲ್ಲ ಇಜ್ಜಿ ಅಂಚಿನ ವ್ಯಕ್ತಿಗೆ ಆತ ದರ್ಪಣ ಪಾತ್ರ ಅಂಚಿನ ವ್ಯಕ್ತಿಗೆ ಅವಳ ದೈವ ಬಂದ್ಬಿಡ ಆತ ಉಗ್ರ ಸ್ವರೂಪಡ ಪಾತ್ರನ ಬೊಡ್ಚಿ ಈ ಜಾನ್ ಉಗ್ರನೇ ಪಾತ್ರ ಬಂದ್ಮಂಚಿನ ಅಹಂಭಾವಡ್ಲ ಪಾತ್ರ ಅದು ದಾದ ಕತೆ ಸರ್ ಅಂಚಾದುಪ್ನಾಗ ದೈವದ ವಿಚಾರ ನಮ್ಮ ತೂಡು ಪನ್ನಾಗ ದಾದ ಪರಿಸ್ಥಿತಿ ಎಂಗ್ಲೆಗ್ ಬರ್ಪುಜಿ ಎಂಚಿನ ದಾದ ಪಾತ್ರ ಬಟ್ ಎಂಗ್ಲೆಗ್ ಎಸ್ ಸರ್ ದಾದ ದೈವದ ಕಟ್ಟಡ ನಮ್ಮ ದೈವದ ಭಾಷೆ ನಮ್ಮ ಪನ್ಪನೆ ಅಂಜಕೆನ್ನಾಗ ಅರಿತಿನ ಏನು ಪರ್ಪಾವೆ ಮರಿತಿನ ಏನು ತಿನ್ಪಾವೆ ಪನ್ಪನ್ ಬರಂದಿನ ಏನು ಬರ್ಪಾವೆ ಕೊರಂದಿನ ಏನು ಕೊರ್ಪಾವೆ ಎಂದು
ದೇವೋ ಏತೋ ಕಡೆಟು ನಮ್ಮ ಹಿರಿಯ ಕಾಲೋಡ್ನ ನಮಗೆ ಕೇನೊಂಬ ಇದ ಆ ವಾಕ್ಯ ನಮಗೆ ಏಪಲ ಪ್ರತಿ ಹೆಜ್ಜೆಗಲ ಎಂಕಲ ದಿನಚರಿಚಿದ್ರೆ ದೈವದ ಕೊಡಿಗಡಿಗೆ ಪೋನಾಗ ಎಂಕಲೇನೇನೇ ಪಾಪಿನವೇ ಎಂಕಲ್ ಪೂರ ಕೆಲಸವಂತ ನಡೆದು ಬಕ್ಕ ಎಂಕಲ ಹಿರಿಯ ಆಕಲ ಪನಂಬೈದಿಂದ ಅದಕ್ಕೆ ಅನ್ನಗ ದೈವ ಮಾತೆಲ್ಲ ತರ ತಗ್ಗದೆ ಪೋಲ ಬಕ್ಕ ಕುಲ್ಲಿ ಬಕ್ಕ ಬಕ್ಕ ಬಕ್ಕವರನ್ ಬಗ್ಗವು ಬಕ್ಕ ನಡಪಾಲ ಈ ಕಟ್ಟನ ಆ ಶರಣಾಗತಿದ ಭಾವನೆ ಇಡೀ ಎಂಕಲ್ ಒಂಜಿ ಪಾರಂಪರೆ ಬೈದ ಅಂಚ ಈ ವಿಚಾರನು ನಮ್ಮ ತೂಪುನೊಂದಾಣ ಮಸ್ತ್ ವಿಮರ್ಶೆ ಮಲ್ಪುನೊಂದಾನಗ ಈ ಪಾತ್ಯರ್ನಾಗ ಯಾನೆ ಕಡಪಲ್ಲಕ್ಕನೆ ಪ್ರತಿ ವರ್ಗಲೆಗೆ ಐತಾನೆ ಆಯನಂಚಿನ ವ್ಯಾಪ್ತಿ ಎಂದು ಒಪ್ಪನು ಇಂಚನೆ ಈ ರೀತಿಯ ಕಟ್ಟು ಪದ್ಧತಿಯಲ್ಲಿ ಇಂಚನೆ ನಡಪಡು ಈ ರೀತಿಯ ಕೆಲಸವನ್ನು ಈ ರೀತಿಯ ಚಾಕಿರಿ ವರಿಯರಿ ಮಲ್ಪಡು ಅಟ್ಲ ಬ್ರಾಹ್ಮಣ ವರ್ಗ ಇಂಚಕ್ಕೆ ಅನ್ನಗ ಒಂದು ದೇವರದ ಕೊಡಿಯಡಿಟ್ಟು ಅಟ್ಟೆ ಬೇರೆ ಭಟ್ರಾಯಿನೆಟ್ಟತೆ ಅಂತ ಬಂದ್ಬೇಡಿ ಮುಲ್ಪ ವಿಚಾರವು ಆಗ ಐತಾನೆ ಒಂದು ವ್ಯಾಪ್ತಿ ಎಂದು ಉಂಟು ಕೆಲವು ಕಡೆ ಇಟ್ಟು ಕೊಡಿಯಡಿಗೆ ಬರಿಯರೆ ಇಜ್ಜಿಂದು ಉಂಟು ಕೆಲವು ಕಡೆ ಇಟ್ಟು ತಂತಿರದಾರ ನಕ್ಲಿಗೆ ಭಟ್ರ ನಕ್ಲಿಗೆ ಪ್ರತ್ಯೇಕ ವ್ಯವಸ್ಥೆ ಉಂಟು ರಾಜನ್ ದೈವದ ಕಲುಟಿ ಅನ್ ಮಸ್ತ್ ಕಡೆ ಇಟ್ಟು ತೂನಾಗ ಭಟ್ರ ನಕ್ಲಿಗೆ ಒಂಜಿ ಪರಿದೊಂಪ ಪಾಡ್ದು ಆ ಕಟ್ಟೆಡು ಬ್ರಾಹ್ಮಣ ಕಟ್ಟೆ ಅಂದುಪ್ಪು ಒಂಜಿ ಕೆಲವು ಕಡೆ ಇಟ್ಟು ಹತ್ತು ನಾಂಡ ಅಕ್ಕಲು ಬರ್ಪೇರು ಅಂದಾಂಡಾಗ ಆ ಪ್ರತ್ಯೇಕ ಒಂಜಿ ವ್ಯವಸ್ಥೆ ಮಲ್ತಲು ಕುಲ್ಲುನಂಕ ಸಂಪ್ರದಾಯಲು ಉಂಟು ಇತ್ತೆ ಮೂಡೈದ ಮರಗಿಲಿಗೆ ಹೋಗ್ಬಿಡು ಅಂದಾಗ ಮೂಡೈದ ಕೆಲವೊಂದು ನೇಮದ ವಿವಾಹಗಳು ಅಲ್ಪದ ನಮ್ಮ ಅಜಿಲರಸರ ಅರಸೇರು ಬರ್ಪೇರು ನನಗ ಅರನ್ನ ಒಂಜಿ ಸಂಪ್ರದಾಯಕ್ಕೆ ಅನ್ನಗ ಬಚ್ಚಿರದ ಪನಿದೊಂಪವಡು ಆ ಕಡೆ ಕುಳ್ಳು ನಂಚಿನ ಸಂಪ್ರದಾಯಲು ಇನಿಗಲುಂಡು ಇನಿ ಸಂಪ್ರದಾಯ ನಡಪು ಅಂಚ ಕೆಲವು ಕಡೆ ತಂತ್ರದಾರ ನಕಲು ಬಟ್ ನಕಲು ಒಂಜಿ ವಿಭಾಗ ಕುಳ್ಳುಂಡ ಅಕ್ಕಲಿಗೆ ಪ್ರತ್ಯೇಕ ವ್ಯವಸ್ಥೆ ಅವಡು ಕುಳ್ಳುನ ಪದ್ಧತಿಲು ಉಂಡು ಅವೇ ರೀತಿಲ ಪದ್ಮಾಸನ ಪಾಡ್ದು ಕುಲ್ಲಿಯರಿಂದ ಅಂಡಾಗ ಬಕ್ಕ ದೈವ ಸುಂಡಾಯಿ ನಡೆದು ಬಕ್ಕ ಪಿರಿ ನಡೆಬಿಟ್ಟ ಅವೇ ವ್ಯವಸ್ಥೆ ಹಿಡ್ಕೊಳ್ಳೋದು ಕೆಲವು ಸಂಪ್ರದಾಯಲ್ಲುಂಡು ಕೆಲವು ಕಡೆ ಸಂಸ್ಕಾರದ ಕೊರತೆಲ್ಲುಂಡು ಕಾರ ಹೆಚ್ಚಿಡಬಾರ್ದು ಕುಳ್ಳು ನಂಚಿನ ನಮ್ಮ ತೂಪಿನಲ್ಲ ತೂಪ ಕೆಲವು ಕಡೆ ಸಂಸ್ಕಾರದ ಕೆಲವು ಕೊರತೆ ಎತ್ತಿನಿಟ್ಟಾತ್ರ ಕಾರ ಹೆಚ್ಚಿಡಬಾರ್ದಲ್ಲ ಕುಳ್ಳು ನಂಚಿನ ವ್ಯವಸ್ಥೆ ಎಲ್ಲ ಒಂದು ತೂಪ ಕಾರದ ಮಿತ್ತ ಕಾರ್ಬಾರ್ದು ಕುಳ್ಳು ನಂಚಿನ ದೈವ ಬನ್ನಾಗ ಮಾತೆರೆಲ್ಲ ಹಾಕುದುಂತುವೇರು ಅಂಡ್ ಕೆಲವೆಲ್ಲ ಹಾಕುದುಂತುಚೇರು ಕೆಲವರು ಕುಲ್ದುಪ್ಪೇರು ಕುಲ್ಲುನ ಸಂಪ್ರದಾಯ ಅವು ಪದ್ಮಾಸನ ಬಾರ್ದು ಕುಲ್ಲಿಯರಂದನ ಲೆಕ್ಕ ಅಕಲ ಅನುಷ್ಠಾನ ನೋಡಲಿರ ಲೆಕ್ಕ ಕಾರು ಕುರ್ಸು ಚಾರ್ದು ಇದು ಕುಲ್ಲುಂದಾಂಡ ಕೆಲ ಜಪಡಾದ ಕುಲ್ಲುಂದಾಂಡ ಕುಂತದು ಲಕ್ಕುಡಾಪನ ಅವು ಕೆಲವೇರ್ನಾಗ ಸಂಪ್ರದಾಯ ದೈವ ದೇವರಿಂದ ಪನ್ನಗಿತ್ತ ನಮ್ಮ ವಿಭಾಗ ಮಲ್ತ ಕೆಲವರೆಗೂ ದೇವರೇ ಮಲ್ಲ ದೈವನ ಯಾನು ಬನ್ಪಿಂದಾನಕನ್ನ ಒಂಜಿ ನಾಣ್ಯೋಗ ಪ್ರತಿ ಬೆಲೆ ಬಾರುಡುಂದಾಂಡ ರಡ್ಡು ಮೋನೆಲ್ಲ ಬೋಡು ರಡ್ಡು ಮೋನೆಲ್ಲ ಬೋಡು ದೈವ ದೇವರ ಪನ್ಪಿನ ಒಂಜಿ ನಾಣ್ಯದ ರಡ್ಡು ಮೋನೆ ಇತ್ತಿಲಕ ಮುಖ ಇತ್ತಿಲಕ ಅಂತ ಮನಪಿನ ದೇವರ ನಿಂಕಲ್ಲ ಕಟ್ಟಡ ಬಂದಾಗ ದೇವರ ಪಾತಿರ್ದಿರು ದೈವಲು ಪಾತಿಯರ್ವ ಅಂಚೆ ವರ್ಮದಿಂತ ದೇವರಿಗೆ ಮುಲ್ಪ ನಮ್ಮ ಮಾರ್ಗಿಲ್ಲ ನಮ್ಮ ಗ್ರಾಮಡಿ ಉತ್ಸವ ಅಂದಲ್ಲ ಆ ಉತ್ಸವವನ್ನು ಕರಿತು ಆ ಯಥಾ ಸಾನ್ನಿಧ್ಯೋಗ ಬಂಡಲ್ಲ ದೈವ ಎದುರು ಬೋಡೆ ಏತಪ್ಪನಗ ಯಥೋ ಉತ್ಸವಲು ಗ್ರಾಮ ಮಾಗನೆ ಸೀಮದ ಏತ ನಗಲ ದೇವರನ್ನು ಭೇಟಿ ಮಲ್ಪಡು ದೇವರನ್ನು ರಥಟು ಕುಲ್ಲಾಬಿಡುಂದ ಪ್ರತಿ ಹೆಜ್ಜೆಗಳ ದೈವ ಎದುರು ಬೋಡೆ ಅಪ್ಪ ಆಯ್ನೆಟ್ಟು ಹತ್ರ ಬಾಕಿದ ನುಡಿ ಆ ಕಟ್ಟು ಪದ್ಧತಿ ಉತ್ಸವಡುದಲ್ಲ ಕೊರತೆ ಅನ್ನೋದಲ್ಲ ಸರಿ ಮಲ್ತಂದು ಕೊರಪನಂಚಿನ ಅಧಿಕಾರ ಬಕ್ಕ ದೈವಗೆ ದೇವರ ಮಾತು ಆ ದೈವ ಕೊರದುಪ್ಪೆ ದೈವ ದೇವರ ಪನ್ಮೇಲೆ ಒಂಜಿ ಮೋನೆದ ರಡ್ಡು ಮೋನೆ ಇತ್ತಿಲ್ಲ ಮುಖ ಇತ್ತಿಲ್ಲ ಕಾಂತ ಇಂಚ ಇಜಿ ನಾಣ್ಯೋಗ ಬೆಲೆ ಇಜ್ಜಿ ನಮ್ಮ ಮಲ್ಪನ ಸಂಸ್ಕಾರಗೂ ನಮ್ಮ ಮಲ್ಪನ ಆಚರಣೆಗೆ ಇಡೀ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ಬೆಲೆ ಇಜ್ಜಿ ಬಂದು ಆಯ್ನೆಟ್ಟ ಕರೆಕ್ಟ್ ಇದೇನು ನಮ್ಮ ಸರಿಯೋಣ ಮಸ್ತ್ ವಿಚಾರ ಎತ್ತು ಮತ್ತು ಪ್ರಾಜ್ಯರ ನಕಲು ವಿಚಾರ ಇತ್ತಿ ನಕಲು ಮಲ್ಲ ಮಲ್ಲ ಸಂಸ್ಕಾರ ಇತ್ತಿನ ಮಲ್ಲ ಮಲ್ಲ ಉದರ್ ಇತ್ತಿ ನಕಲು ತೆರಿ ಒಂಡ ಎರಡ್ಡೇ ಅನ್ಪಿನ ವಿಚಾರ ಅಟ್ಲ ಮೂಲ ಕೊರತೆದಾದ ಅಂದಕ್ಕೆ ಅನ್ನಗ ಮಧ್ಯಮವಾಗಿ ನಿಂತಿನ ಒಂದು ವ್ಯಕ್ತಿತ್ವ ಅಲ್ಪ ಸರಿ ತೋಜ್ಜಂಗ್ ಒಂಜಿ ಮಧ್ಯಸ್ಥರು ಓಡಿತ್ತನು ಅಥವಾ ಒಂಜಿ ಗುಡಿಕಾರ್ಯರ ನಕಲು ಓಡಿತ್ತನು ಆ ಕೋಲ ಮಲ್ಪನಾಗಲ್ಲ ಐತಾಯಿನ ಅಂಚಿನ ಸಂಸ್ಕಾರ ಆಚಾರ ವಿಚಾರನು ತೆರೀದು ಒಂಚೂರು ಮಲ್ತಂಪೋಯಿರೋದು ನಾಂಡ ಸರಿ ಈತ ಪ್ರಚಾರ ತಿಕ್ಕಿರಜ್ಜಾನಿ ಇನ್ನಿತ ದಿನ ಮುಖ್ಯ ವಿಚಾರ ತಿಕ್ಕುವಂತಕ್ಕೆ ಅನ್ನಗಂದು ಈ ಕೊರತಿನ ವೈಭೋಗ ಆ ಸಂಸ್ಕಾರ ಆಚಾರ ವಿಚಾರ ನಲಲಾತ ಜಾಗೃತಿ ಆಪಿರೋದು ಮನ್ಬಿನಿ ಈ ವಿಚಾರ ಸರಿಯಾದ ಐತೊಟ್ಟಿಗೆ ಆರು ಪಂತಿನ ಪತ್ರ ನಮ್ಮ ಇತ್ತು ಚರ್ಚೆ ಮಲ್ತ ಕೆಲವರಿಗೆ ಆಕ್ರೋಶ ಉಂಡು ಕೆಲವರಿಗೂ ಕೋಪ ಉಂಡು ದಾಯಿ ಇಂಚಾಂಡ್ ಒಂದು ಮುಂಚಿನ ಬೇಜರ್ಲು ಉಂಡು ಐತ ನಡುಟು ಆರ್ಲ ಪಾತಿರ್ದಿರು ದಯಾದ ಆತಿನಿ ಅಲ್ಪ ಆ್ಯಂಡ್ ಈ ಘಟನೆ ದಾದ ದಾಯಿಗಾರ ಅಂಚ ಪಾತಿರ್ದಿರು ಐಟ್ ತಪ್ಪು ಉಂಡ ಇಜ್ಜ ಆರು ಪಂಚಿನ ಪಾತ್ರ ತೂದ್ ಬಾರಿ ಕಳೆದ ಹಲವಾರು ದಿವಸಗಳಿಂದ ರಾಜಾರಾಮ್ ಭಟ್ರು ಕುಡಿದು ದೈವದೊಂದಿಗೆ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ವಿಡಿಯೋ ಬಹಳ ಕ್ರಮ ಪ್ರಕಾರದ ಸಬ್ ಟೈಟಲ್ನೊಂದಿಗೆ ವೈರಲ್ ಆಗುತ್ತಾ ಉಂಟು. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಂದದ್ದಲ್ಲ, ನಾನು ಉತ್ತರ ಕೊಡ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ನಮ್ಮ ಗ್ರಾಮದ ಕೊರತೆಗಟ್ಟೆ ಅಂತ ಹೇಳಿದ್ರೆ ಕೊರತಿ ದೈವ, ಕೊರತಿ ಅಪ್ಪೆ ಅಂತ ಹೇಳುವಂತದ್ದು ಆ ದೈವ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಅಮ್ಮನಿಗೂ ಮತ್ತು ಮಕ್ಕಳಿಗಿರುವ ಸಂಬಂಧದ ವ್ಯವಸ್ಥೆ.
ಒಂದು ಗ್ರಾಮದಲ್ಲಿ ಕೊರತೆ ಅಪ್ಪೆ ಒಂಜಿ ಗ್ರಾಮಡ್ ಕೊರತೆ ಅಪ್ಪೆ ಅನ್ನೊಂಡ ನಮ್ಮ ಪೂರ ಬಾಕಿದಕ್ಲು ಊರದಕ್ಲು ಪೂರ ಕೊರತೆ ಅಪ್ಪೆಗೆ ಜೋಕ್ಲು ನನ್ಪುನ ಒಂಜಿ ಸಂಕಲ್ಪಡು ನಮ್ಮ ಒಂಜಿ ನೇಮ ಕೊರ್ಪುನು ಸೇವೆ ಮಾನ್ಪುನು ದೈವದ ಸೇವೆ ಮಾನ್ಪುನು ಒಂಜಿ ಗ್ರಾಮ ಜೋಕುಲು ಅಪ್ಪೆನ ಜೋಕುಲು ಹಟಲ ಮನ್ಪೇರು ಕೋಪಡ್ಲಾಕ್ ಏನ್ ಬೇರೆ ಬುಲ್ತೊಂದುಲಾಕ್ ಏನ್ ಬೇರೆ ಕೊಂಡೋಟಡ್ಲಾಕ್ ಏನ್ ಬೇರೆ ಅವು ಅಕ್ಲಕ್ಲಕ್ಕೇನ್ ವಿಷಯದ ಮಿತ್ ಆಧಾರವಾಯಿನಂಚಿನ ಅಂಚಾದ ಯಾನ್ ಇಡೀಟ್ ತುಳುಟ್ಲ ಬಾತಿರ್ಬೆ ಇಡೀಟ್ ಕನ್ನಡಲ ಬಾತಿರ್ಬೆ ದಯಮಂತ ಬೇಜಾರ ಅನ್ಕೊಡ್ಸಿ ನಾನು ಕೇಳಿದ್ದು ಹೌದು ಸ್ವಲ್ಪ ಉಗ್ರವಾಗಿ ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದ್ದು ಕೂಡ ಹೌದು. ಯಾಕಂತ ಹೇಳಿದ್ರೆ ವಿಷಯ ಅಷ್ಟು ಉಗ್ರವಾಗಿರುವ ಕಾರಣ ನಾನು ಆ ರೀತಿ ಮಾತಾಡಬೇಕಾದಂತಹ ಸಂದರ್ಭ ಅಲ್ಲಿ ಬಂದೊದಗಿತ್ತು. ಕೊರತಿ ನಿಯಮ ಶುರುವಾಗಿ ಇದು 3ನೇ ವರ್ಷ ಅಂತ ಹೇಳುವಂಥದ್ದು ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಜನವರಿ 13ನೇ ತಾರೀಕು ನನ್ನ ತಂದೆಯವರು ತೀರಿ ಹೋದಾಗ ತಂದೆಯವರ ಮೃತದೇಹ ಇಲ್ಲಿ ನನ್ನ ಮನೆ ಅಂಗಳದಲ್ಲಿ ನನ್ನ ಕಣ್ಣಿಗೆ ಕಾಣುವಂತಹ ಕೂಗಳತೆಯ ದೂರದಲ್ಲಿರುವಂತದ್ದೇ ಕೊರತಿಗಟ್ಟೆ. ಅಂತ ಸಂದರ್ಭದಲ್ಲಿ ನನ್ನ ತಂದೆಯವರ ಶವ ಸಂಸ್ಕಾರ ಆಗುತ್ತಾ ಇರುವಾಗ ಅಲ್ಲಿ ಭಂಡಾರ ಬಂದು ಅಲ್ಲಿ ಕೋಲ ಆಗಿದೆ ಬಿಡಿ, ಅದರ ಬಗ್ಗೆ ನಾವು ಈಗ ಚಿಂತನೆ ಮಾಡುವಂತ ವ್ಯವಸ್ಥೆ ಇಲ್ಲ. ನಾನು ಅಲ್ಲಿ ಆ ರೀತಿ ಮಾತಾಡಿದ್ದರ ಹಿನ್ನೆಲೆ ಏನು ಅಂತ ಹೇಳೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ನಾನು ಉತ್ತರ ಕೊಡ್ತೇನೆ. ಕೆಲವು ಡಬ್ಬಿಗಳು ನನ್ನನ್ನು ವೈಯಕ್ತಿಕವಾಗಿ ತೇಜೋವಧೆ ಮಾಡಲಿಕ್ಕೆ ಕುಡಿದು ಮಾತಾಡಿದ್ರು ಅಂತ ಹೇಳುವಂತ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದೇ ಇಲ್ಲ. ಯಾಕಂತಿದ್ರೆ ಮೊದಲು ನಾನೊಂದು ಮಾತು ಹೇಳಿದ್ದೆ, ಏನು ಅಂತ ಹೇಳಿದ್ರೆ ರಾಜಾರಾಮ್ ಭಟ್ರು ಮದ್ಯಪ್ರಿಯರು ಅಂತೇಳಿ ನನ್ನನ್ನು ತೇಜೋವಧೆ ಮಾಡಲಿಕ್ಕೆ ನೀವು ಬರ್ತೀರಿ ಅಂತ ಹೇಳಿದ್ರೆ ಇಡೀ ಜೀವಮಾನ ನೀವು ಟ್ರೈ ಮಾಡಿದ್ರು ಕೂಡ ಸಾಧ್ಯ ಇಲ್ಲ. ಯಾಕಂತೇಳಿ ನಾನು ಯಾರು, ನಾನು ಒಳಗೂ ಹೊರಗೂ ನಾನು ಒಂದೇ. ನಾನು ಹೀಗೆ ಏನಿದ್ರು ಕೂಡ ನೇರ ದಿಟ್ಟ ನಿರಂತರ. ನನಗೆ ಹೊರಗೊಂದು ಒಳಗೊಂದು ಇಲ್ಲ. ನಿಮ್ಮ ಹತ್ರ ಮಾತಾಡುವಾಗೊಂದು ನೀವು ಹೋದ ಕೂಡ ಅಂತ ಹೇಳುವಂಥದ್ದು ಅಂತ ಜಾಯಮಾನ ನನ್ನದಲ್ಲ. ಆದ್ರಿಂದ ಇಂತಹ ವ್ಯವಸ್ಥೆಯಲ್ಲಿ ಮಾತಾಡುವವರೆಲ್ಲ ನಾನು ತಲೆಬಿಸಿ ಮಾಡಿಕೊಳ್ಳುವುದೇ ಇಲ್ಲ. ಅಂಥವರನ್ನು ನಾನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅಂತೇಳಿ ಇಟ್ಕೊಳ್ಳಿ. ಯಾವಾಗ ಒಬ್ಬ ವ್ಯಕ್ತಿ ಮಾತಾಡಿದ ರೀತಿ ಸರಿ ಇಲ್ಲ, ಆತ ಹೀಗೆ ಇದರಿಂದಾಗಿ ಈ ರೀತಿ ಮಾತಾಡಿದ್ದಾನೆ ಅಂತ ಹೇಳುವಂಥದ್ದಲ್ಲದೆ ಆತ ಮಾತಾಡಿದ್ದು ಏನು ಅಂತ ಹೇಳುವುದರ ಬಗ್ಗೆ ವಿಮರ್ಶೆ ಮಾಡುವಷ್ಟು ಇವರಿಗೆ ಪ್ರಬುದ್ಧತೆ ಇಲ್ಲ ಅಂತ ಹೇಳಿದ್ರೆ ಇಂಥವರ ಮಾತುಗಳು ನಗಣ್ಯ ಅಂತ ಹೇಳುವಂಥದ್ದು ಶತಸಿದ್ಧ. ಸ್ನೇಹಿತರೆ, ನನ್ನ ಮೇಲಿನ ಅಭಿಮಾನ ಇಟ್ಟುಕೊಂಡು ನನ್ನ ಸ್ನೇಹಿತರು, ನನ್ನೊಂದಿಗೆ ಇರುವಂತಹ ನನ್ನ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ನನಗೆ ಫೋನ್ ಮಾಡಿದವರೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡ ಮೇರೆಗೆ ನಾನು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಕೇಳುವ ರೀತಿ ಸರಿ ಇಲ್ಲ ಅಂತೇಳಿ ಆದ್ರೆ ನಾನು ಕೇಳಿದ ರೀತಿ ಅದೇ, ನಾನು ಕೇಳುವ ರೀತಿಯೂ ಅದುವೇ. ನನಗೆ ನಾಟಕ ಮಾಡಿ ಅಭ್ಯಾಸ ಇಲ್ಲ. ಹೀಗೆ ತಲೆ ಬಗ್ಗಿಸಿ ನಾನು ನನಗೆ ಬೇಕಾದಾಗೆ ಸ್ವಾರ್ಥಕ್ಕೋಸ್ಕರ ನಾನು ಕೇಳಿದ್ದಲ್ಲ. ಈಗ ಕೊರತಿ ಅಪ್ಪೆಡೆ ಯಾನೊಂದು ವಿಷಯ ಕೇಂದ್ರೇನು ಅಂಡ ಐಕ್ ಎನ್ನ ಸ್ವಾರ್ಥ ಇಜ್ಜಿ ಎನ್ನ ಇಲ್ಲದ ಕೊಟ್ಟಿಯ ಕಟ್ಟಿಯರು ಯಾನ ಕೇಂದ್ರನ ಅತ್ತು ಬಂದುಲೇ ಯಾನ ಕೇನ್ನತ್ತು ಎನ್ನ ಊರುದ ದೇವಸ್ಥಾನ ಶಂಕರನಾರಾಯಣ ದೇವೇರ್ನ ದೇವಸ್ಥಾನ ಹಡಿಲು ಬೂರುದುಂಡು ಅಜೀರ್ಣಾವಸ್ಥೆಡುಂಡು ಐತ ಜೀರ್ಣೋದ್ಧಾರದ ಕಾರ್ಯಡು ರಡ್ಡು ನುಡಿ ಪಂಡದು ಗ್ರಾಮಸ್ಥರನ್ನ ಕಣ್ಣು ಗುಳಪಾಡು ನನ್ಪೊಂಜಿ ಪಾತೆರ ಅಲ್ಪ ಕೇನಡುಂದನ್ ಬತ್ತನೇಕೆ ಎಂಕ್ ದೈವ ಸರಿಯಾದ ಉತ್ತರ ಕೊರಿಜ್ಜಿ. ಆ ಕಾರಣ ಯಾನೊಂಚೂರು ಎತ್ತರದ ಸೊರಟ ಪಾತೆರಡ ಏನಂಜಿ ಬತ್ತಂಡು ಅವು ಎನ್ನ ನೇಚರ್ ಬೊಡ್ಲೆ ಇಂದು ಪೂರ ಆಯ್ನಕ್ಕೆ ಎಲ್ಲೇ ಒಂದು ವಿಷಯ ಬನ್ಪೆ. ನಮ್ಮ ಇಲ್ಲಾಲು, ನಮ್ಮ ಹಿರಿಯಕಳು, ನಮ್ಮ ಅಪ್ಪ ಅಮ್ಮ, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ, ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಇರುವಾಗ ಅವರಿಗೆ ಒಂದೊತ್ತಿನ ಊಟ ಕೊಟ್ಟು ಅವರ ಸೇವೆಯನ್ನು ನಾವು ಮಾಡದೆ ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗಿ ಯಾವುದೇ ಹರಿಕೆಯನ್ನು ರುದ್ರಾಭಿಷೇಕವೋ ಪೂಜೆಯನ್ನೋ ಪಂಚಕಜ್ಜಾಯನ್ನೋ ಏನು ಮಾಡಿಸಿದರೂ ಕೂಡ ಅದಕ್ಕೆ ಫಲ ಇರ್ಬೋದಾ? ಫಲ ಸಿಕ್ಕಿತಾ ಸ್ನೇಹಿತರೆ? ಇಲ್ಲ. ನಮ್ಮ ಮನೆಯಲ್ಲಿರುವ ಹಿರಿಯರಿಗೆ ನಾವು ಯಾವಾಗ ಗೌರವ ಕೊಟ್ಟು ಅವರ ಸೇವೆಯನ್ನು ನಾವು ಮಾಡುವುದಿಲ್ಲವೋ ಅಲ್ಲಿವರೆಗೆ ನಾವು ಪಂಚಭಕ್ಷ ಪರಮಾನ್ನ ಅವರನ್ನು ಉಪವಾಸ ಹಾಕಿ ಅವರಿಗೆ ಹೊಟ್ಟೆಗೆ ಕೊಡದೆ ನಾವು ಪಂಚಭಕ್ಷ ಪರಮಾನ ಮಾಡಿ ತಿಂದ್ರೆ ಅದು ನಮ್ಮ ಶರೀರಕ್ಕೆ ಹಿಡಿದೀತಾ? ಅದರ ಫಲ ಸಿಕ್ಕೀತಾ? ನಾವೆಷ್ಟೇ ದೀಪಾವಳಿ ಕೊಂಡಾಡಿದ್ರು, ಎಷ್ಟೇ ತುಳಸಿ ಪೂಜೆ ಮಾಡಿದ್ರು ಕೂಡ, ಎಷ್ಟೇ ಮನೆಯಲ್ಲಿ ಏನೇ ಸಮಾರಂಭಗಳನ್ನು ಮಾಡಿದ್ರು ಕೂಡ ಅದು ನಮಗೆ ದಕ್ಕೀತಾ? ಅದರ ಫಲ ನಮಗೆ ಸಿಕ್ಕೀತಾ? ಸಿಗ್ಲಿಕ್ಕಿಲ್ಲ. ಅದೇ ರೀತಿ ಗ್ರಾಮದ ದೇವಸ್ಥಾನ, ದೇವರು ಇಲ್ಲದೆ ದೈವ ಉಂಟಾ? ಇಲ್ಲ. ದೈವಗಳು ದೇವರ ಪರಿವಾರ ದೈವಗಳು ಅಂತೇಳಿ ಗುರುತಿಸಿಕೊಳ್ಳುವುದಷ್ಟೇ ಹೊರತು ದೈವಕ್ಕೆ ಇಂಡಿವಿಜುವಾಲಿಟಿ ಅಂತ ಹೇಳುವಂತದ್ದಿಲ್ಲ. ದೇವರಿದ್ರೆ ದೈವ ಇರೋದು ದೇವರಿಗಾಗಿ. ಆದ್ರಿಂದ ದೇವರ ರಕ್ಷಣೆಗೆ ಇರುವಂತಹ ದೈವ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಇಲ್ಲ ಇದ್ರೆ ನೀವು ವಿಮರ್ಶೆ ಮಾಡಬಹುದು.
ಕಲ್ಮಡ್ಕ ಗ್ರಾಮದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಗ್ರಾಮ ದೇವಸ್ಥಾನ ಇಲ್ಲದ ಒಂದು ಊರು ಉಂಟು ಅಂತೇಳಿ ಆದ್ರೆ ಅದು ಕಲ್ಮಡ್ಕ ಗ್ರಾಮ. ಸ್ನೇಹಿತರೆ, ಬಹಳ ನೋವಿನಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾವು ಇದಕ್ಕೆ ಹೊರಟು ಒಂದು ವ್ಯವಸ್ಥಾಪನಾ ಸಮಿತಿಯೆಲ್ಲ ಮಾಡಿಕೊಂಡು ತಂತ್ರಿಗಳನ್ನು ಕರೆಸಿ ನಿವೃತ್ತಿ ಭಾಗ ಮಾಡಿ ಪ್ರೇತಾವಾಹನೆ ಮಾಡಿ ಉಚ್ಚಾಟನೆಯನ್ನು ಮಾಡಿ ಅನುಜ್ಞಾ ಕಲಶ ಮಾಡಿ ದೇವರನ್ನ ಶಂಕರನಾರಾಯಣ ಮೂರ್ತಿ. ಸ್ನೇಹಿತರೆ, ಎಂತಹ ಲಕ್ಷಣದ ಬಿಂಬ ಗೊತ್ತುಂಟಾ? ಎಂತಹ ಲಕ್ಷಣದ ಬಿಂಬ! ಆ ಬಿಂಬವನ್ನು ಇದೇ ನನ್ನ 2 ಕೈಯಲ್ಲಿ ತಂತ್ರಿಗಳು ಕರೆದು, ರಾಜಾರಾಮ್ ಭಟ್ರೆ ನೀವು ಬನ್ನಿ ಅಂತ ಹೇಳಿದ್ರು. ಗರ್ಭಗುಡಿಯಿಂದ ಈ ಹಳೆ ಗರ್ಭಗುಡಿಯಿಂದ ದೇವರನ್ನು ಎತ್ತಿಕೊಂಡು ಹೋಗಿ ನಾನು ಮತ್ತು ತಂತ್ರಿಗಳ ಹುಡುಗರು ನಾವು ಎತ್ತಿಕೊಂಡು ಹೋಗಿ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿದೆವು. ಬಾಲೆಯಲ್ಲಿ ಪ್ರತಿಷ್ಠೆ ಮಾಡಿ ಸುತ್ತಲಿನ ಸಾಗುವಾನಿ ಮರಗಳನ್ನೆಲ್ಲ ಕಡಿದು ಸೈಜು ಮಾಡಿ ಉಪಕಟ್ಟಡವನ್ನು ಮಾಡಿಕೊಂಡು ಅರ್ಚಕರಿಗೆ ಬೇಕಾದಂತಹ ರೂಮನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡು ಹಳೆ ದೇವಸ್ಥಾನದ ಕಟ್ಟಡವನ್ನು ತೆಗೆದು ಗರ್ಭಗುಡಿಗೆ ಬೇಕಾದಂತಹ ಅಡಿಪಾಯವನ್ನು ಕೂಡ ತೆಗೆದು ಅದಕ್ಕೆ ಬೇಕಾದಂತಹ ಕಲ್ಲುಗಳನ್ನು ಕೂಡ ಇಳಿಸಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಯಾರ ನೆರೆಕರೆಯಲ್ಲಿ ಈ ದೇವಸ್ಥಾನ ಉಂಟೋ ಅವರು ಬಾಯ್ದೆರೆಯಲ್ಲಿ ಕೊಟ್ಟಂತಹ ದೇವಸ್ಥಾನದ ಎದುರು ಭಾಗ ದೇವಸ್ಥಾನಕ್ಕೆ ಅಂತೇಳಿ ಬಿಟ್ಟು ಕೊಟ್ಟದ್ದನ್ನ ಅದನ್ನು ಗಡಿಗುರುತು ಮಾಡಿ ಅದರಲ್ಲೂ ಅಡಿಕೆ ಮರಗಳನ್ನೆಲ್ಲ ಕಡಿದು ಆ ದೇವಸ್ಥಾನವನ್ನು ಆ ಜಾಗವನ್ನು ತಟ್ಟು ಮಾಡಿ ನಂತರ ದೇವಸ್ಥಾನಕ್ಕೆ ಬರುವಂತಹ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬಂದದ್ದು ನನ್ನ ನೇತೃತ್ವದಲ್ಲಿ. ಸ್ನೇಹಿತರೆ, ಅದರ ನಂತರದ ದಿವಸಗಳಲ್ಲಿ ಸಹಕಾರ ಸಿಕ್ಕದೇ ಇರುವಾಗ ನಾನು ನನ್ನ ಮನೆಯ ಕೊಟ್ಟಿಗೆ ಕಟ್ಟುವುದಾ? ಅಲ್ಲಲ್ಲ. ಒಂದು ಗ್ರಾಮಕ್ಕೆ ಬೇಕಾದಂತಹ ದೇವಸ್ಥಾನವನ್ನು ನಿರ್ಮಿಸ್ತಾ ಇರುವ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಇಲ್ಲ ಇದ್ರೆ ನಾವು ಹೇಗೆ ಮುಂದುವರಿಲಿಕ್ಕೆ ಸಾಧ್ಯ? ಒಬ್ಬನಿಂದ ಸಾಧ್ಯವಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಕೇಳ್ತಾ ಇರುವುದೇನು ಅಂತ ಹೇಳಿದ್ರೆ, ಹಾಗಾದ್ರೆ ನಾನು ದೈವದ ಹತ್ರ ಆ ರೀತಿ ಮಾತಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದೇ ಒಂದು ವಿಷಯದಲ್ಲಿ ಏನು ಅಂತ ಹೇಳಿದ್ರೆ, ಶಂಕರನಾರಾಯಣ ದೇವರಿಗೆ ಇವತ್ತಿನ ದಿವಸ ಆರತಿ ಇಲ್ಲ, ಅರ್ಚನೆ ಇಲ್ಲ, ಪೂಜೆ ಇಲ್ಲ, ಅಭಿಷೇಕ ಇಲ್ಲ, ಅಲಂಕಾರ ಇಲ್ಲ, ವಾರ್ಷಿಕ ಉತ್ಸವ ಇಲ್ಲ, ಏನು ಇಲ್ಲ. ಉಪವಾಸದಿಂದ ಇರುವಂತಹ ಶಂಕರನಾರಾಯಣ ಈ ಸ್ಥಿತಿಯಲ್ಲಿ ಇರುವಾಗ, ದೇವರು ಈ ಸ್ಥಿತಿಯಲ್ಲಿ ಇರುವಾಗ ಎಲ್ಲ ಈ ಊರಿನ ಭೂತಗಳಿಗೆ ಸಮಯ ಕೋಲ ನೇಮಗಳು ತಂಬಿಲ ಅಗೆಲು ಸಿಗ್ತದೆ ಅಂತೇಳಿ ಆದ್ರೆ ಭೂತ ಅಥವಾ ದೈವ ಅಥವಾ ದೈವದ ಯಜಮಾನ ಅಥವಾ ಯಾರೇ ಆಗಿರಲಿ ಅವರಿಗೂ ಕೂಡ ಒಂದು ಸಾಮಾಜಿಕ ಬದ್ಧತೆ ಇಲ್ವೋ? ನಾನು ಕೇಳಿದ ಪ್ರಶ್ನೆಯ ಹಿಂದಿನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾನು ದೈವದ ಹತ್ರ ಕೇಳ್ತಿದ್ದೆ, ನಿನ್ನ ದೇವರಿಗೆ ಇಲ್ಲದ್ದು ನಿನಗೆ ಸಲ್ಲುತ್ತಾ ಉಂಟು ಅಂತೇಳಿ ಆಗುವಾಗ ಯಾಕೆ ಕೊರತಿ ನೀನದನ್ನು ಬೇಡ ಅಂತ ಹೇಳಬಾರದು? ನನ್ನ ದೇವರಿಗೆ ಸಿಕ್ಕದ್ದು ನನಗೂ ಕೂಡ ಬೇಡ ಅಂತ ಹೇಳುವಂತ, ಅಲ್ಲಿ ದೇವರ ಶಂಕರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಅಲ್ಲಿ ವ್ಯವಸ್ಥೆಗಳು ಸರಿಯಾಗುವಲ್ಲಿವರೆಗೆ ನನಗೆ ಕೋಲ ಬೇಡ ಅಂತ ಹೇಳುವಂತ ರೀತಿಯಲ್ಲಿ ದೈವ ನುಡಿ ಕೊಡ್ತಿದ್ರೆ, ಇವತ್ತು ಬ್ರಾಹ್ಮಣೇತರರು, ನನಗೆ ಹೇಳ್ತಾ ಇದ್ದೇನೆ ಕೇಳಿ, ದೈವದ ವ್ಯವಸ್ಥೆಯಡಿಯಲ್ಲಿರುವಂತಹ ಬ್ರಾಹ್ಮಣೇತರರು ಇವತ್ತು ಎದ್ದುಕೊಳ್ಳುವಂತಹ ಒಂದು ವ್ಯವಸ್ಥೆ, ಎಚ್ಚೆತ್ತುಕೊಳ್ಳುವಂತಹ, ಅವರ ಕಣ್ಣು ತೆರೆಯುವಂತಹ ವ್ಯವಸ್ಥೆ ಆಗುತ್ತಿತ್ತು. ಆಗ ಏನಾಗುತ್ತಿತ್ತು ಗೊತ್ತಾ? ಇದೇ ದೈವದ ಎದುರು ಬೈರಾಸ್ ಹಾಕಿಕೊಂಡು ಶಾಲ್ ಹಾಕಿಕೊಂಡು ನಿಲ್ಲುವಂತಹ ಆ ಗಣ್ಯರೇನಿದ್ದಾರೆ ಅವರ ಕಾಲ ಕೆಳಗೆ ಮಾಲೆ ಪಟಾಕಿ ಹುಟ್ಟುತ್ತಿತ್ತು. ಇದು ಸಾಮಾಜಿಕ ಕ್ರಾಂತಿ ಅಂತ ಹೇಳಿದ್ರೆ, ಸಾಮಾಜಿಕ ಸುಧಾರಣೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯ ಕೇಂದ್ರವಾದಂತಹ, ಶಕ್ತಿ ಕೇಂದ್ರವಾದಂತಹ ದೈವಸ್ಥಾನ ಇರಬಹುದು, ದೇವಸ್ಥಾನ ಇರಬಹುದು, ಭಜನಾ ಮಂದಿರಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಇದರ ಉದ್ಧಾರಕ್ಕೆ ದೇವನುಡಿ ಅರ್ಚಕರಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬೋದು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಗ್ರಾಮದ ಮುಖ್ಯಸ್ಥರಾಗಿರ್ಬೋದು, ದೈವನರ್ತಕರಾಗಿರ್ಬೋದು, ದೈವದ ಯಜಮಾನನಾಗಿರ್ಬೋದು, ಸಮಾಜದ ಸುಧಾರಣೆಗೋಸ್ಕರ, ಎಲ್ಲ ಸಮಾಜ ಕಲ್ಯಾಣಕ್ಕೋಸ್ಕರ, ಒಂದು ಗ್ರಾಮದ ಶ್ರೇಯೋಭಿವೃದ್ಧಿಗೋಸ್ಕರ ಒಂದು ದೇವಸ್ಥಾನ ಆಗಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಮ್ಮ ದೈವ ಅಥವಾ ದೇವರ ನುಡಿ ನಡೆ ವ್ಯವಸ್ಥೆ ನಡೆಯಲ್ಲಿ ಮತ್ತು ನಡಾವಳಿಯಲ್ಲಿ ಇದು ಪ್ರಕಟ ಆಗಬೇಕು ಅಂತ ಹೇಳುವಂತ ಒಂದು ಉದ್ದೇಶದಲ್ಲಿ ನಾನು ಆ ರೀತಿ ಕೇಳಿದ್ದು. ಆದರೆ ನನಗೆ ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಸಿಕ್ಕದ ಕಾರಣ ನನ್ನ ಧ್ವನಿ ಎತ್ತರ ಆಗಿರ್ಬೋದು, ಜೋರಾಗಿರ್ಬೋದು. ಸ್ನೇಹಿತರೆ, ಇದರಲ್ಲಿ ಯಾವ ಏನು ಉದ್ದಟತನವೋ ದೈವಕ್ಕೆ ಅಪಚಾರ ಮಾಡಿದಂಥದ್ದು ಏನಿಲ್ಲ. ಲಾಸ್ಟಿಗೆ ದೈವ ಹೇಳಿದ ಮಾತು ನನಗೆ ತುಂಬಾ ಬೇಸರ ಆಯ್ತು. ದೇವಸ್ಥಾನ ಉಂಟಾ ಅಂತ ಕೇಳಿದ ಉಂಡು ನಾಂಡ ಅಂತ ಕೇಳುವಂತ ಮಾತು. ಲಾಸ್ಟಿಗೆ ರಾಮ ವನವಾಸಕ್ಕೆ ಹೋಗಿದ್ದಾನೆ ಅಂತ ಹೇಳುವಂತ ರೀತಿಯಲ್ಲಿ ಮಾತು ಬಂತು. ಸ್ನೇಹಿತರೆ, ನಾನು ಕೇಳಿದ ಪ್ರಶ್ನೆ ಶಂಕರನಾರಾಯಣ ದೇವಸ್ಥಾನ ಉಂಟೋ ಇಲ್ಲವೋ ಅಂತ ಕೇಳಿದ್ದಕ್ಕೆ, ಅಮ್ಮನ ಸ್ಥಾನದಲ್ಲಿ ನಿಂತು ಮಗ ಕೇಳಿದ್ದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ದೈವ ನರ್ತಕ ಮಾತಾಡಿದ್ದೋ ಅಥವಾ ದೈವ ಮಾತಾಡಿದ್ದೋ ಅಂತ ಹೇಳುವುದರಲ್ಲಿ ನನಗೆ ಸಂಶಯ ಉಂಟು ಸ್ನೇಹಿತರೆ.
ಇಷ್ಟೇ. ನಾನು ದೈವಕ್ಕೆ ನಾನು ಇದೇನು ಮಾಡಿದ್ದೆ ಗೊತ್ತುಂಟಾ? ಹಾಗೆ ಎಲ್ಲರೂ ನನ್ನ ಆತ್ಮೀಯರೆಲ್ಲರೂ ಕರೆದು ಹೇಳಿದ್ರು, ದೈವ ನೀವು ಕೋಪದಲ್ಲಿ ಮಾತಾಡಿದ್ದಕ್ಕೆ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು, ನೀವು ಒಂದು ತಪ್ಪು ಕಾಣಿಕೆ ಹಾಕಿಬೇಡಿ ಅಂತ ಹೇಳಿದ್ರು. ಮರುದಿವಸ ನಾನು ಹೋಗಿ ಸಾಯಂಕಾಲ ಹೋಗಿ ಒಂದು ಮುಷ್ಟಿ ನಾಣ್ಯ ತೆಗೆದು ಕೊರತೆಕಟ್ಟೆಯ ಮೇಲೆ ಇಟ್ಟು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ದೊಡ್ಡ ಸ್ವರದಿಂದ ನಾನೆಲ್ಲರೂ ಮಾತಾಡಿದ್ದಲ್ಲಿ ನಿನ್ನ ಮನಸ್ಸಿಗೆ ಕಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತೇಳಿ ನಾನು ಅಡ್ಡ ಬಿದ್ದು ಬಂದಿದ್ದೇನೆ. ಅದರಲ್ಲಿ ಯಾವ ಹಿಂಜರಿಕೆಯೂ ನನಗಿಲ್ಲ. ಯಾಕಂತ ಹೇಳಿದ್ರೆ ದೇವರ ಹತ್ರ, ದೈವದ ಹತ್ರ ನನ್ನ ಸ್ವಂತ ವಿಷಯವನ್ನು ಕೇಳಿದರೆ ಮಾತ್ರ ನಾನು ಹೆದರಬೇಕಷ್ಟೇ ಹೊರತು ನಾನು ಗ್ರಾಮಕ್ಕೆ ಬೇಕಾದಂತಹ ವಿಷಯವನ್ನು ಕೇಳಿದ್ದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಹೆದರಿಕೆಯೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ. ನಾನು ಮಾತಾಡುವ ರೀತಿಯೇ ಅದು. ನಾನು ಮಾತಾಡುವುದು ಹೀಗೆ. ಎಲ್ಲರೂ ಹೇಳ್ತಾರೆ ಆರ್ನ ಸೌಂಡ್ ಪಂಡ ಸಬೂ ಫಾರ್ ದ ಸೌಂಡ್ ಅಂತ ಹೇಳ್ತಾರೆ. ಅಂತ ಸ್ವರಕ್ಕೆ ಆರೋಗ್ಯ ಇನ್ನೂ ನನಗೆ ಕೊಡ್ಲಿ ಅಂತೇಳಿ ಆ ಕೊರತೆ ಹತ್ರ ಕೂಡ ಶಂಕರನಾರಾಯಣ ದೇವರ ಹತ್ರ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ನಮ್ಮ ಹಿಂದುತ್ವ ಅಂತ ಹೇಳುವಂಥದ್ದು ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಕೇವಲ ರಾಜಕೀಯ ಸ್ಥಾನಮಾನ ಮತ್ತು ಸ್ವಜನ ಪಕ್ಷಪಾತದ ಒಳಗೆ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕೇಸರಿ ಶಾಲ್ ಹಾಕಿಕೊಂಡು ಗುಂಪುಗೂಡುವಂತಹ ಒಂದು ವಿಚಿತ್ರ ಪರಿಸ್ಥಿತಿ ಬಂದೊದಗಿದೆ. ನೀವು ಆಲೋಚನೆ ಮಾಡಿ ಸ್ನೇಹಿತರೆ, ನಮ್ಮ ಗ್ರಾಮದಲ್ಲಿ ಓಕೆ ಬಿಡುವ, ಒಂದು ದೇವಸ್ಥಾನ ಅಲ್ವಾ, ನಾವು ಅದನ್ನು ಅಭಿವೃದ್ಧಿ ಮಾಡುವುದು ಬೇಡ, ಬಿಟ್ಟು ಬಿಡುವ. ಹಾಗಾದ್ರೆ ನಮಗೆ ಬೇರೆ 4 ದೇವಸ್ಥಾನ ಉಂಟಾ? ಇಲ್ಲ. ಯಕಶ್ಚಿತ್ ಒಂದು ದೇವಸ್ಥಾನ ಕೂಡ ಕಲ್ಮಡ್ಕ ಗ್ರಾಮದಲ್ಲಿ ಇಲ್ಲ, ಅಜೀರ್ಣಾವಸ್ಥೆಯಲ್ಲಿ ಉಂಟು. ಉದ್ಧಾರ ಮಾಡಲಿಕ್ಕೆ ಹೊರಟವರಿಗೆ ಕೂಡ ಸಹಕಾರ ಸಿಗ್ತಾ ಇಲ್ಲ. ಏನು ಮಾಡ್ಲಿ ಹೇಳಿ? ಅದೇ ನಮ್ಮ ಪಕ್ಕದ ಬಳ್ಪ ಗ್ರಾಮದಲ್ಲಿ ಸ್ನೇಹಿತರೆ, ಮಾನ್ಯ ಮಾಜಿ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರ ದತ್ತು ಗ್ರಾಮದಲ್ಲಿ 9 ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಕಳೆದ ಸರಿಸುಮಾರು 5-6 ವರ್ಷಗಳಲ್ಲಿ, 6-7 ವರ್ಷಗಳಲ್ಲಿ 9 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಇಚ್ಛಾಶಕ್ತಿಯ ಕೊರತೆಯೇ ಅಲ್ವಾ? ಗ್ರಾಮದ ದೇವಸ್ಥಾನ, ಗ್ರಾಮ ದೇವರು ಇಲ್ಲದೆ ಗ್ರಾಮ ದೈವಕ್ಕೆ ಕೋಲ ನೇಮ ಸಿಗ್ತಾ ಉಂಟು, ಅಗೆಲು ತಂಬಿಲು ಸಿಗ್ತಾ ಉಂಟು, ಅಥವಾ ಗ್ರಾಮದಲ್ಲಿರುವ ಇತರ ದೈವ ಭೂತಗಳಿಗೆ ಸಿಗ್ತಾ ಉಂಟು ಅಂತೇಳಿ ಆದ್ರೆ ದೇವರಿಗೆ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಕಾಲ ಕೂಡಿ ಬರಲಿಲ್ಲ. ಹಾಗಾದ್ರೆ ಬೇಲಿ ಬದಿಯಲ್ಲಿದ್ದ ಕೊರತೆಯನ್ನು ವಾಪಸ್ಸು ರೋಡ್ ಮಾರ್ಜಿನ್ ನಲ್ಲಿ ತಂದು ಇಟ್ಟು ಅಲ್ಲಿ ಕಟ್ಟಿ ಅಲ್ಲಿ ನೇಮ ಕೋಲಗಳನ್ನು ಮಾಡುವಂತಹ, ಅವರಿಗೆ ದೈವಕ್ಕೆ ಕೊಡುವಂತಹ ಸೇವೆಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಇದಕ್ಕೆ ಕಾಲ ಕೂಡಿ ಬಂದದ್ದು ಹೇಗೆ ಅಂತ ನಾನು ಕೇಳುವಂತಹ ಪ್ರಶ್ನೆ. ಈಗ ಎಲ್ಲವೂ ವ್ಯವಸ್ಥೆ ವ್ಯಾವಹಾರಿಕವಾಗಿ ಹೋಗ್ತಾ ಉಂಟು. ನಾನೊಂದು ಮಾತು ಹೇಳಿದ್ದೇನೆ ಸ್ನೇಹಿತರೆ, ಇದನ್ನು ಯಾರು ಕೂಡ ಅರ್ಥ ಮಾಡಿಕೊಂಡಿದ್ದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ದೇವಸ್ಥಾನ ಕಲ್ಮಡ್ಕ ಗ್ರಾಮದ ಶ್ರೀ ಶಂಕರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರದ ಪ್ರಯುಕ್ತ ಒಂದು ಕಲ್ಲಿನ ಕೆಲಸ ಅಲ್ಲಿ ಶುರುವಾಯಿತು ಅಂತೇಳಿ ಆದರೂ ಕೂಡ ಅದು ಕೊರತೆ ಹೇಳಿದ ಮಾತಿನ ಮೂಲಕ ಬ್ರಾಹ್ಮಣೇತರರು ಅಥವಾ ಗ್ರಾಮಸ್ಥರು ಇಲ್ಲಿ ಹೇಳಿ ಸೇರಿದವರು ದೈವದ ಭಕ್ತರು ಯಾರಿದ್ದಾರೆ ಅವರು ಯಾರು ಇದಕ್ಕೆ ಎಚ್ಚೆತ್ತುಕೊಂಡು ಎಂಕ್ಲನ 10 ರೂಪಾಯಿ ಇಪ್ಪಡನ್ನೇರಿ ಎಂಕ್ಲ 100 ರೂಪಾಯಿ ಇಪ್ಪಡ ಜನ ಎಂಕ್ಲ ಬೆಂದುದು ಕೊರ್ಪ ಶ್ರಮದಾನ ಮಾನ್ಪು ಅಂತೇಳಿ ಬಂದರೂ ಕೂಡ ನಾನು ಕೊರತೆ ಹತ್ರ ಹೇಳಿದ ಮಾತದುವೆ, ನಿನಗೇನು ಬೇಕು? ಬೆಳ್ಳಿಯ ಮೈಪು ಸೂಡಿ ಬೋಡ ಯಾನ್ ಕೊರ್ಪೆ, ಅವೇ ಕೋಲ ಬೋಡ ನೀ ಕೆಂಚಿನ ಬೋಡು ಯಾನ್ ಕೊರ್ಪೆ. ಇದು ನಾನು ಹೇಳಿದ ಮಾತು. ಆ ಹೇಳಿಕೆಗೆ ನಾನು ಇವತ್ತಿಗೂ ಬದ್ಧ. ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ತೇನೆ. ಆದ್ರೆ ನನಗೇನಾಗಬೇಕಾದ್ದು, ನಾನು ಅಡ್ವಾನ್ಸ್ ಕೊಟ್ಟು ನಾನು ಮಾಡಿಸುವಂತ ವ್ಯವಸ್ಥೆ ಇಲ್ಲ. ನನ್ನ ದೇವರ ಕೆಲಸ ಅಲ್ಲಿ ಶುರುವಾಗಬೇಕು. ನನ್ನ ದೇವರ ಕೆಲಸ ಶುರುವಾಯಿತು ಅಂತೇಳಿ ಆದ್ರೆ ಇಲ್ಲಿ ದೈವದ ಕೆಲಸ ಆಗುತ್ತದೆ. ನಾನೇನು ಕೊಡ್ತೇನೆ ಅಂತ ಹೇಳಿದ್ದೇನೆ ಅದನ್ನು ನಾನು ಕೊಡ್ಲಿಕ್ಕೆ ನಾನು ಬದ್ಧ ಇದ್ದೇನೆ ಸ್ನೇಹಿತರೆ. ಇದು ಮಾತ್ರ ಶತಸಿದ್ಧ. ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಈ ದೈವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ಇದೆಲ್ಲ ಸಮಾಜದಲ್ಲಿ ಹಿಂದೂ ಧರ್ಮದ ಅಸ್ಮಿತೆಯ ಶಕ್ತಿ ಕೇಂದ್ರಗಳಾಗಿರುತ್ತದೆ. ಆದ್ರಿಂದ ಸಮಾಜದ ಸುಧಾರಣೆ, ಗ್ರಾಮದ ಸುಧಾರಣೆಗೆ ಈ ಶಕ್ತಿ ಕೇಂದ್ರದ ನೇತೃತ್ವ ವಹಿಸಿರುವಂತವರು ಮತ್ತು ಆಚರಣೆಯಲ್ಲಿರುವಂತವರು, ಆಚರಿಸುವಂತವರು, ಅವರಿಗಿರುವಂತಹ ಜವಾಬ್ದಾರಿ ಬಹಳ ಎತ್ತರದಲ್ಲಿರುವಂತಹದ್ದು. ನೀವು ಆಲೋಚನೆ ಮಾಡಿ, ನಮ್ಮ ಹಿಂದೂ ಧರ್ಮದ ಸಂಸ್ಕಾರ, ಸಂಪ್ರದಾಯ, ಆಚಾರ ವಿಚಾರಗಳು ಸರಿಯಾದ ರೀತಿಯಲ್ಲಿ ಆಚರಿಸಲ್ಪಡ್ತಿದ್ರೆ, ಅಥವಾ ನಾವೀಗ ತಂಬಿಲ ಕೊಡ್ತೇವೆ, ಇಲ್ಲದ್ರೆ ಭೂತಕ್ಕೆ ದೈವಕ್ಕೆ ಕೋಪ ಬರ್ತದೆ, ಹರಿಕೆ ತೀರಿಸಿದ್ರೆ ದೇವರಿಗೆ ಕೋಪ ಬರ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಹಾಗಾದ್ರೆ ದೈವಕ್ಕೂ ದೇವರಿಗೂ, ದೇವರನ್ನು ಅರ್ಚನೆ ಮಾಡುವ ಅರ್ಚಕರಿಗೂ, ತಂತ್ರಿಗಳಿಗೂ, ದೈವಜ್ಞರಿಗೂ ಅಥವಾ ಮುಕ್ತೇಶ್ವರರಿಗೂ, ದೈವದ ಯಜಮಾನರಿಗೂ ಕೂಡ ಹಾಗಾದ್ರೆ ಸಮಾಜವನ್ನು ಉದ್ಧಾರ ಮಾಡುವಂತ ಗ್ರಾಮಕ್ಕೆ ಬೇಕಾದಂತಹ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಹಾಗಾದ್ರೆ ಇವರಿಗೂ ಕೂಡ ಜವಾಬ್ದಾರಿ ಇಲ್ವೇ? ಈ ಜವಾಬ್ದಾರಿಯನ್ನ ಬೊಟ್ಟು ಮಾಡಿ ತೋರಿಸಲಿಕ್ಕೆ ಅವತ್ತು ನಾನು ಮಾತಾಡಿದ ರೀತಿ ಸ್ನೇಹಿತರೆ, ಅಲ್ಲದೆ ಇದರಲ್ಲಿ ಯಾವ ಸ್ವಾರ್ಥ ಉದ್ದೇಶವೂ ಇಲ್ಲ, ಯಾವುದೇ ಸ್ವಾರ್ಥ ಉದ್ದೇಶವೂ ಇಲ್ಲ ಸ್ನೇಹಿತರೆ. ನೀವೊಂದು ಆಲೋಚನೆ ಮಾಡಿ, ಒಂದು ಗುಂಪು, ಒಂದು ಪಕ್ಷ
ಮಾತೃಪಕ್ಷ ಅಂತೇಳಿ ನಾವು ಹೇಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಸಹಕಾರಿ ಭಾರತೀಯ ವ್ಯವಸ್ಥೆಯ ಒಳಗೆ ನಮ್ಮ ಕಲ್ಮಡ್ಕ ಗ್ರಾಮದ ಒಂದು ಸೊಸೈಟಿಯ ಆಡಳಿತವನ್ನು ಪಡ್ಕೊಳ್ಬೇಕು, ಹಸ್ತಾಂತರ ಮಾಡಿಕೊಳ್ಳಬೇಕು, ನಮಗೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೇಸರಿ ಶಾಲಾ ಹಾಕಿಕೊಂಡು ಸಹಕಾರಿ ಭಾರತೀಯ ವ್ಯವಸ್ಥೆಯ ಒಳಗೆ ಅದರ ಅಡಿಯಲ್ಲಿ ಒಂದಾಗುತ್ತಾರೆ ಅಂತೇಳಿ. ಆದರೆ ಒಬ್ಬ ವ್ಯಕ್ತಿಯನ್ನು ಕೆಳಗಿಳಿಸಲಿಕ್ಕೋ ಅಥವಾ ರಾಜಕೀಯ ಲಾಭಕ್ಕೋಸ್ಕರವೋ ಒಂದು ಸೊಸೈಟಿಯ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಇವರು ಉತ್ಸುಕರಾಗುತ್ತಾರೆ ಅಂತೇಳಿ. ಆದ್ರೆ ಇದೇ ಹಾಗಾದ್ರೆ ಕೇಸರಿ ಶಾಲಿನ ಬೆಲೆ ಎಂತದು? ಅದಾದರೆ ಬರೇ ಬೈರಾಸ? ಅದು ಬೈರಾಸ ಅಲ್ಲಲ್ಲ, ಅದೇ ಕೂಡಂತ ಪ್ರಾಮುಖ್ಯತೆ ಇಲ್ವೋ? ಆ ಪ್ರಾಮುಖ್ಯತೆಯನ್ನ ರಾಜಕೀಯದ ವಿಷಲೇಪನವನ್ನು ಮಾಡಿ ಅದನ್ನು ಬೈರಾಸು ಮಾಡಿದಂತಹ ಒಂದು ವಿಚಿತ್ರ ಪ್ರಸಂಗ ಸದ್ಯ ನಮ್ಮ ಈ ಕಳೆದ ಕೆಲವೇ ದಿನಗಳ ಹಿಂದೆ ನಮ್ಮ ಕಲ್ಮಡ್ಗ ಗ್ರಾಮದಲ್ಲೂ ಕೂಡ ನಡೆಯಿತು. ಹಾಲಿ ಅಧ್ಯಕ್ಷರಾಗಿದ್ದಂಥವರನ್ನ ಶತಾಯಗತಾಯ ಕೆಳಗಿಳಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಪಕ್ಷದ ಅಡಿಯಲ್ಲಿರುವಂತಹ ಸಹಕಾರಿ ಭಾರತಿ ಕೇಸರಿ ಶಾಲಾ ಹಾಕಿಕೊಂಡು ಬಂದು ಗುಂಪು ಸೇರಿ ಗ್ರಾಮಸ್ಥರಲ್ಲಿರುವಂತಹ ಉನ್ನತ ವರ್ಗದವರೆಲ್ಲ ಒಟ್ಟಾಗಿ ಇಲ್ಲಿ ರಾಜಕೀಯ ಲಾಭಕ್ಕೆ ಮತ್ತು ಅಧಿಕಾರದ ಹಕ್ಕೋಸ್ಕರ ನಾವೆಲ್ಲ ಹಿಂದೂ, ನಾವೆಲ್ಲ ಉತ್ತರ. ಸ್ನೇಹಿತರೆ, ಇದು ನಾನು ಕೊಡ್ಲಿಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಆತ್ಮೀಯ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ಕೇಳಿಕೊಂಡದ್ದಕ್ಕೆ ನಾನು ಇದನ್ನು ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಧೈರ್ಯವನ್ನ ನಾನು ಯಾವತ್ತೂ ತೋರಿಸ್ತೇನೆ. ನಾನು ಮರಣಕ್ಕೆ ಹೆದರುವವ ಅಲ್ಲ. ಯಾಕಂತ ಹೇಳಿದ್ರೆ ಮರಣವನ್ನು ನಾನು ಒಮ್ಮೆ ನೋಡಿ ಆಗಿದೆ. 1 ತಿಂಗಳು ಕಳೆದು ಬರುವ ಮರಣ ನಾಳೆ ಬರ್ತದೆ, ನಾಳೆ ಬರುವುದು ಇವತ್ತು ಬರ್ತದೆ, ಇವತ್ತು ಬರುವುದು ಈಗ ಬರ್ತದೆ. ಸ್ನೇಹಿತರೆ, ನಾನು ಅದಕ್ಕೆ ಹೆದರುವವಲ್ಲ. ನಾನು ನನ್ನ ಮನೆ, ಇನ್ನೊಂದು ವಿಷಯ ಹೇಳ್ತೇನೆ ಕೇಳಿ, ನಾನು ನನ್ನ ಮನೆಯ ಒಳಗೆ ಬ್ರಾಹ್ಮಣ, ನನ್ನ ಮನೆಯ ಹೊರಗೆ ನಾನು ಹಿಂದೂ. ಇದು ಎರಡೆರಡು ಸತಿ ನಾನು ಹೇಳ್ತಾ ಇದ್ದೇನೆ. ಇದರ ಮೊದಲು ನಾನು ವಿಷಯ ಹೇಳಿದ್ದೇನೆ. ಇದಕ್ಕೆ ನಾನು ಬದ್ಧ. ನನ್ನ ಕಾರ್ಯಕರ್ತರಿಗೆ, ಸಮಾಜದ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ಏನು ತೊಂದರೆಯಾದರೂ ಕೂಡ, ಸಮಾಜಕ್ಕೆ ವ್ಯವಸ್ಥೆಯ ವಿರುದ್ಧ ಏನಾದರೂ ತಪ್ಪಾಗಿ ನಡೀತು ಅಂತೇಳಿ ಆದ್ರೆ ಅದಕ್ಕೆ ಧ್ವನಿ ಎತ್ತುವವರಲ್ಲಿ ನಾನು ಮೊದಲಿಗನಾಗಿರ್ತೇನೆ. ಸ್ನೇಹಿತರೆ, ಇದರಲ್ಲಿ ಯಾವ ಸಂಶಯವೂ ಬೇಡ. ಜೈ ಹಿಂದ್. ಎಸ್, ಇದು ರಾಜರಾಮ್ ಭಟ್ ಅವರ ಮಾತುಗಳು. ಸೌಂಡ್ ನಿಜವಾಗ್ಲೂ ಕೂಡ ಮಲ್ಲವೇ, ನೋ ಡೌಟ್. ಯಾಕಂದರೆ ಅವರ ಹೇಳಿದ್ರು ಅವರ ಸೌಂಡ್ ತುಂಬ ದೊಡ್ಡದಿದೆ ಅನ್ನೋಂಥದ್ದು. ಅಂದರೆ ಸೌಂಡ್ ಎಷ್ಟೇ ದೊಡ್ಡದಿರಲಿ ಸರ್, ಆದರೆ ಮಾತಾಡಿದಂತಹ ದಾಟಿ ಭಾಳಷ್ಟು ಬೇಸರ ತಂದಿದೆ. ಜೊತೆಗೆ ಅವರು ಆ ರೀತಿ ಹೇಳಿದರು, ಸ್ಪಷ್ಟೀಕರಣವನ್ನು ಕೊಟ್ಟರು, ಕೆಲವು ವಿಚಾರವನ್ನಲ್ಲಿ ಹೇಳಿದ್ದಾರೆ. ದೇವರಿಲ್ಲದಿದ್ದರೆ ದೈವಕ್ಕೆ ಬೆಲೆ ಬಹಳಷ್ಟು ಕಷ್ಟ, ಯಾಕಂದರೆ ದೇವರಿದ್ದರೆ ಇರುವಂಥದ್ದು ದೈವ ಅನ್ನೋಂಥದ್ದು ಅವರ ವಿಚಾರವನ್ನು ಹೇಳಿದ್ದಾರೆ. ಜೊತೆಗೆ ಬೇಲಿ ಬದಿಯಲ್ಲಿದ್ದಂತಹ ಕೊರತೆಯನ್ನು ಕಟ್ಟಿ ಪೂಜೆ ಮಾಡಿಸ್ತಾರೆ. ಸೊ ಸರಿ, ಕರೆಕ್ಟ್, ಅವ್ರು ಹೇಳಿದಂಥ ಒಂದು ಮಾತು ಕರೆಕ್ಟ್. ಶಂಕರನಾರಾಯಣ ಮೂರ್ತಿ ಇದೆ, ಜೊತೆಯಲ್ಲಿ ದೇವಾಲಯ ಆಗಬೇಕು, ಅಲ್ಲಿ ಜೀರ್ಣೋದ್ಧಾರ ಆಗಬೇಕು, ಅದಕ್ಕೆ ಎಸ್ ಕರೆಕ್ಟ್. ಹಾಗಂತ ಹೇಳಿ ದೈವದ ಮುಂದೆ ಈ ರೀತಿ ಮಾತಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ, ಆ ರೀತಿಯ ಒಂದು ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಭೂತಗಳಿಗೆ ಕಾಲಕ್ಕೆ ಕೋಲ ಎಲ್ಲವೂ ಕೂಡ ಆಗ್ತಾ ಇದೆ, ದೇವರಿಗೆ ಹಾಕಿಲ್ಲ ಅವರ ಪ್ರಶ್ನೆ. ಓಕೆ, ಆದರೆ ಪ್ರಶ್ನೆಯನ್ನು ಕೇಳುವಂಥ ರೀತಿ ಕೇಳಿದರೆ ಸರಿಯಾಗಿರ್ತಾ ಇತ್ತು ಅನ್ನೋಂಥದ್ದು ನನ್ನ ಒಂದು ಭಾವನೆ. ಯಾಕಂದರೆ ಒಂದ್ಸಲ ಈ ವಿಡಿಯೋವನ್ನು ಪ್ಲೇ ಮಾಡಿ, ಅವರ ಸ್ಪಷ್ಟೀಕರಣದ ವಿಡಿಯೋ ಜೊತೆಗೆ ಮತ್ತೊಮ್ಮೆ ಆ ವಿಡಿಯೋವನ್ನು ಅವರು ನೋಡಬೇಕಾಗುತ್ತೆ. ಆ ದೈವದ ಮುಂದೆ ಅವರು ಮಾಡಿರುವಂಥ ಬಿಹೇವಿಯರ್, ಆ ವಿಡಿಯೋವನ್ನು ಪ್ಲೇ ಮಾಡಿ ಒಂದ್ಸಲ ಎಲ್ಲವೂ ಕೂಡ. ಎಸ್, ಉತ್ತರ ಬಂದು ಕೊಡ್ತೇ ಕೊರ್ಪೂಜೆ ಅಂತ ಕೊಡ್ತಿ. ರಾಮ పోతున్న వనవాసకు రామే వనవాసకు పోతున్న దాయి పోతున్న ಶಾಂತಿ. ನೀವು ಸ್ವಲ್ಪ ಸಮಾಧಾನದಲ್ಲಿ ಕೇಳಿ, ವಿಷಯ ಕೇಳಿ. ಉಗ್ರ ಬಸ್ನ ಎಲ್ಲ ಉಗ್ರಾಣಿ ಎನ್ನಡದಾನೆ ಕೊರತೆ ಯಾನಕ್ಕೆ ನನ್ನ ಉಗ್ರಡೇ ಕೆಣ್ಣು. ಆಹಾ ತೀರಂದು ಎನ್ನಡ ಉಗ್ರ ಅವರು ಬಂದು ತೀರಂದು ಮೂಲ ಗ್ರಾಮ ದೇವರು ಉಳ್ಳೆರುಳ್ಳ ಇಜ್ಜೇರ ಇಪ್ಪಾಡು ಉಳ್ಳೆರ ಇಜ್ಜೇರ ಇಪ್ಪಾಡು ಉಳ್ಳೆರ ಇಜ್ಜೇರ ಇದ್ದಾರೆ ಉಳ್ಳೆರ ಇಜ್ಜೇರ ನಾನೇ ಹೊಡಗಣ್ಣೆ ಅಪ್ಪಗ ಇನ್ನಂಚೆ ಉದ್ದಾರ ಅನ್ಪುನೇಲಿ ಅಪ್ಪಗ ನಿನ್ನೆಲ್ಲ ಹಿಡಿಸೂಡಿ ಗೊಳ್ಳಿದ ಹಿಡಿಸೂಡಿ ಅದು ಎಂಚಿನ ಪೂರ ಬೋಡು ಅವನ ಪೂರ ಯಾನು ಮಂತು ಕೊರ್ಪೆ ಎನ್ನ ಊರುಡು ಎನ್ನ ಗ್ರಾಮಡು ಗ್ರಾಮ ದೇವೇರು ಅನ್ಪುನ ವ್ಯವಸ್ಥೆ ಶಂಕರನಾರಾಯಣ ವ್ಯವಸ್ಥೆ ಉಂಡು ಅವು
ಮಿತ್ತು ಬರೋದು ಕೆಂಚಿನ ಬೋರ್ಡ್ ಕೊರ್ತಿ ಯಾನ್ ಕೊರ್ಪೆ ಯಾನ್ ಕೊರ್ಪೆ ಅಂತಾರೆ ರಾಮದೇವರನ ಸನ್ನಿಧಾನಮಲ್ಲಿ ಗ್ರಾಮಕ್ಕೂ ಸಂಬಂಧಿಸಿನ ದೇವಸ್ಥಾನ ಅಂದಿ ಅಜಿರ್ನಾದಿತ್ತಿನ ಅಂದಿ ಜೀರ್ಣೋದ್ಧಾರ ಆಗೋಡನ್ನ ಅವಿನ ಅಭಿವೃದ್ಧಿ ಆಗೋಡನ್ನ ಸಂಸಾರ ಮಾತ ಒಂಜಿ ಮಾನಸಿಕವಾದ ಸಂಸಾರ ಜ್ಞಾನ ವಿಜ್ಞಾನ ಲೆಕ್ಕ ವಿರಾಜ್ಯ ಲೆಕ್ಕ ತಿದ್ದಿತ್ತುಲೇವಿ ಅಂತಾರ ಅವಿನ ಮಾತ ಒರಿಯಾಗ ಇನಿಕಾನಕ ಪತ್ತಿ ಬೆರೆಲ್ಲ ತಾಟಿ ಕೊಟ್ಟುನ ಮಾತ್ರ ಪತ್ತಿರಿಗೆ ಕೇಳು ಒರಿ ತಾಟಿ ಕೊಟ್ಟುನ ಕೇಳುಂಟಾರ ಕೇಳಂಡಿ ಮಾತ ಒಗ್ಗಟ್ಟಿದ್ದನ ಮಾತ್ರ ಸೇರಿನ ಮಾತನ ಮಾತ ಸಂಸಾರ ಸನಮಧ್ಯನ ಮಾತ ಜೀರ್ಣೋದ್ಧಾರ ಒರಿಯಾಡ ದಾಪುನೆವು ದಾನೆ ಬನ್ನಿ ಆಮೇಲೆ ಅಭ್ಯರ್ಥಿ ಮಾಡ್ಪವನ ಜನ ದೇವರಡೆ ಕೇಳಿದ ಮಾಯ ಮಾಡ್ಪವೆ ಐದು ಕಾಲಲ ಕರಿಯು ಮೋಜ ಕಾಲಲ ಕರಿಯು ಅಭ್ಯರ್ಥಿ ಮಾಡ್ಪವೆ ನೆಕ್ಕೊಂದು ತಾಪ ಕೊಂಚ ಮೋಚನೆ ಕಡೆ ಬಂತೈತಿ ಅವೇನು ಬರಿಯಾನ ಮಲ್ಪ ತುಂಬಾ ಎಂಚಿನದು ಪಣ್ಣು ಕೊಡ್ತಿ ಈ ಪಣ್ಣು ಎಂಚಿನದು ಪಣ್ಣು ಏನಂತಾರೆ ಎಂಚಿನದು ಈ ಪಣ್ಣು ಎಲ್ಲ ಕೂಡ ಏನ್ ಲಕ್ ಕೊಡ ಯಾನ್ ಲಕ್ ಕೊಡ ಕೊಡ್ತಿ ಕೊಡ್ತಿ ಏನ್ ಲಕ್ ಕೊಡ ಕೊಡ್ತಿ ಏನ್ ಲಕ್ ಕೊಡ ಕೊಡ್ತಿ ಏನ್ ಲಕ್ ಕೊಡ ಅಣ್ಣ ದೇವಸ್ಥಾನ ಈಗ ಯಾವ್ದು ರಾಮ ದೇವಸ್ಥಾನವ ಗ್ರಾಮ ದೇವಸ್ಥಾನ ಶಂಕರನಾರಾಯಣ ದೇವಸ್ಥಾನ ಗ್ರಾಮದ್ದು ಎಸ್ ಇಟ್ಸ್ ವೆರಿ ಕ್ಲಿಯರ್. ಈ ರೀತಿಯ ಒಂದು ಬಿಹೇವಿಯರ್ ಬಹುಶಃ ಈಗ ರಾಜರಾಮ್ ಭಟ್ರು ಆ ವಿಡಿಯೋವನ್ನು ನೋಡಬೇಕಾಗುತ್ತೆ. ಆ ದಿನ ಏನು ಮಾತಾಡಿದ್ರಿ ಆ್ಯಂಡ್ ಈಗ ಏನು ಮಾತಾಡ್ತಿದ್ರಿ ಅನ್ನೋಂಥದ್ದು ನೀವು ನೋಡಬೇಕಾಗುತ್ತೆ. ಯಾನ್ ಲಕ್ಕೋಡ ಅನ್ನುವಂತಹ ದರ್ಪದ ಮಾತುಗಳು ನೀವು ಹೇಳ್ತೀರಿ ಪದೇ ಪದೇ. ತಮ್ಮ ತಾಯಿ ಅನ್ನುವಂಥದ್ದು, ತಮ್ಮ ಅಮ್ಮ ಅನ್ನುವಂಥದ್ದು, ಎಸ್ ನಮಗೂ ಕೂಡ ತಾಯಿ, ನಮ್ಮೆಲ್ಲರಿಗೂ ಕೂಡ ಇರುವಂಥ ತಾಯಿ, ಅಲ್ಲಿರುವಂಥ ಎಲ್ಲ ಜನರಿಗೂ ಸೇರಿದಂಥ ತಾಯಿ. ತಾವೊಬ್ಬರು ಆ ರೀತಿ ಯಾನ್ ಲಕ್ಕೋಡ ಅಂತ ಬೊಬ್ಬೆ ಬಾಂಡ ಓಡೆ ದಾದಣ್ಣ ದಾದ ಲಕ್ಕೋಡ ದಾದ ಮಾತುಗಳಿಗೆ ಸ್ವಲ್ಪ ಹಿಡಿತಾ ಇರಬೇಕು ಸರ್. ತಿಳಿದವರಿದ್ದೀರಿ, ಹಿಂದುತ್ವದ ಬಗ್ಗೆ ಮಾತಾಡಿದ್ರಿ, ಹಿಂದೂಗಳ ನಿಮ್ಮ ಭಾಷಣವನ್ನು ನೋಡಿದ್ವಿ, ನಾವು ನಿಮ್ಮ ಭಾಷಣ ನೋಡಿದ್ವಿ, ಹಿಂದೂಗಳ ಬಗ್ಗೆ ಮಾತಾಡಿದ್ವಿ, ಕೇಸರಿ ಶಾಲ್ನ ಬಗ್ಗೆ ಮಾತಾಡಿದ್ರಿ, ಎಲ್ಲದರ ಬಗ್ಗೆ ಮಾತಾಡಿದ್ರಿ. ಆದರೆ ತಾವುಗಳು ಏನು ಮಾಡಿದ್ರಿ? ಒಂದು ಅಲ್ಲಿ ಹೋಗಿ ನೇಮದಲ್ಲಿ ಕೋಲದಲ್ಲಿ ಹೋಗಿ ಕೂತ್ಕೊಂಡಿದ್ದೀರಿ. ತಮ್ಮ ಒಂದು ಡ್ರೆಸ್ಸನ್ನು, ತಮ್ಮ ಒಂದು ಅಂಗಿಯನ್ನು, ತಮ್ಮ ಒಂದು ಆ ಮುಂಡು, ತಮ್ಮ ಒಂದು ಬನಿಯನ್ನು, ತಾವು ಹೋಗಿರುವಂತಹ ದಾಟಿಯನ್ನು ನೋಡಿದಿರಿ ತಾವುಗಳು. ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಜೊತೆಗೆ ತಾವು ಕೇಳ್ತೀರಿ, ಒಂದು ಮಾತನ್ನು ಹೇಳಿದ್ರಿ, ಗ್ರಾಮ ದೇವರು ಉಲ್ಲೆರ ಇಜ್ಜೆರ ದೈವ. ನಾನು ಕೂಡ ಪ್ರಥಮ ಬಾರಿಗೆ ಅಂದ್ಕೊಂಡೆ ದೈವ ಹೇಳುತ್ತೆ ಉಪ್ಪಡ್ ಅಂತ ಹೇಳುತ್ತೆ. ಉಲ್ಲೆರ ಇಜ್ಜೆರ ಅಂತ ಮತ್ತೆ ಮತ್ತೆ ಕೇಳ್ತೀರಿ, ಉಪ್ಪಡ್ ಅಂತ ದೈವ ಹೇಳುತ್ತೆ. ಬಹುಶಃ ನಿಮ್ಗೆ ಯಾಕೆ ಉತ್ತರ ಕೊಡಬೇಕು? ದೀಪ ಅವ್ರು ಹೇಳಿದಂಥ ಮಾತು ನಿಮ್ಗೆ ಯಾಕೆ ಆ ರೀತಿ ದಾಟಿಯಲ್ಲಿ ಮಾತಾಡೋದು? ತಮ್ಗೆ ಯಾಕೆ ಉತ್ತರ ಕೊಡಬೇಕು ದೈವ? ನಿಜವಾಗ್ಲೂ 100ಕ್ಕೆ 100 ಸತ್ಯ. ಯಾಕಂದರೆ ಯಾರು ಯಾವ ರೀತಿ ಮಾತಾಡ್ತಾರೆ, ವಿನಯತೆಯಿಂದ, ನಯತೆಯಿಂದ, ಭಕ್ತಿಯಿಂದ ಬಂದವರಿಗೆ, ಶ್ರದ್ಧಾಪೂರ್ವಕ್ಕೆ ಬಂದವರಿಗೆ ತಾಯಿ, ದೇವರು, ದೈವ. ಆದರೆ ಈ ರೀತಿ ದರ್ಪ ತೋರಿಸಿದವರಿಗೆಲ್ಲ ಬಹುಶಃ ನನಗೆ ಆ ವಿಡಿಯೋ ನೋಡಿದಾಗ ಮತ್ತೆ ನಿಮ್ಮ ಮಾತುಗಳನ್ನು ಕೇಳಿದಾಗ ಏನೋ ಸತ್ಯ ಇದೆ, ಏನೋ ಇರ್ಬೋದು ಅನ್ನೋಂಥದ್ದು ಅಂದ್ಕೊಳ್ತೀವಿ. ಅಟ್ ದ ಸೇಮ್ ಟೈಮ್ ನಿಮ್ಮ ಈ ವಿಡಿಯೋ ನೋಡಿದಾಗ ಯಾನ್ ಲಕ್ಕೋಡ ಅಂತ ದರ್ಪದ ಮಾತುಗಳನ್ನು ನೋಡಿದಾಗ, ಯಾನ್ ಉಪ್ಪುನೇ ಉಗ್ರವಾದ ಅಂತ ಹೇಳಿದಾಗ ಭಾಳಷ್ಟು ನೋವಾಗುತ್ತೆ ಸರ್. ದಾದ ಪನ್ಪರ್ ಸರ್, ಆ ಮಾತ ವಿಡಿಯೋ ತೂಂದು ಬಂದಾಗ ಅರ್ನೊಂಜಿ ವಿಚಾರ ಆಯ್ತೊಟ್ಟಿಗೆ ಅರ್ನೊಂಜಿ ನಡತೆ. ಎಸ್ ಸರ್, ಅದು ಎಕಡೆ ಬಲ್ಲಗ ಫ್ರೂಟ ನಂಚಿನ ವಿಡಿಯೋ ಎಲ್ಲ ನಮ್ಮ ತೂತ ಅಡ್ದು ಪಕ್ಕ ನೇರವಾದ ಪಂಡಿರಿ ಏನು ಸ್ಪಷ್ಟೀಕರಣ ಕೊರ್ಪಿನತ್ತು ಏನು ಪಾತೇರ್ನ ಶೈಲಿ ಎಂಚನೆ ಅಂತ ಪಾತೇರ್ನ ಶೈಲಿ ಎಂಚ ಮತ್ತೆ ಪ್ರತಿ ಒಂಜಿ ವ್ಯಕ್ತಿತ್ವ ಒರಿಯೇನೊಂಜಿ ಪಾತೇರ್ನ ಶೈಲಿ ಉಂಡು. ಸರಳತೆಡು ಪಾತಿರೇರು, ಒಂಜಿ ಉಗ್ರವಾದೋಡು ಪಾತಿರೇರು, ಒಂಜಿ ಸೌಜನ್ಯಡು ಪಾತಿರೇರು, ಬೇತೆ ಬೇತೆ ಶೈಲಿ ಉಡುಪೇರು. ಆಯ್ನೆಟ್ ಹತ್ರ ಯದ್ಭಾವಂ ತದ್ಭವತಿ ಮಲ್ಲಗನೆ ಆ ಭಾವನೆ ದಾದ ಅಂತ ಭಿನ್ನಮ. ಆ ಪಾತ್ರದ ಪಿರಾಳು ಉಪನಂಚಿನ ಭಾವನೆಯಲ್ಲಿ ಇನ್ನೆಲ್ಲದಾದ ಅಂತ ಅದು ನಾನೊಂಜಿ ವಿಚಾರ ಪಂಡಿರಲ್ಪ. ಒಂದು ಸ್ಪಷ್ಟೀಕರಣತ್ತು ಎನ್ನ ನೇರ ಪಾತ್ರೆನ ಶೈಲಿ ಎಂಚ ಕಟ್ಟುನ ಯಶಮಕ್ಕಲೆ ಪಾತಿರೇನ ಅಥವಾ ದೈವ ಪಾತಿರೇನ ಬನ್ಬಿನ ಆಯ್ನೆಟ್ ಹತ್ರ ಎಂಕ ಬನ್ನದ ತೋಜು ನೆಂಚಿನ ಅಂದಕ್ಕೆ ಅನ್ನಗ ದೈವದ ಮಿತ್ತಾರ ಅಭಿಮಾನೋಡು ಪಾತಿರ್ನತ್ತ ಅಭಿಮಾನೋಡು ಕೇಂದಿನತ್ತು ಒಂಜಿ ವ್ಯಕ್ತಿಗತವಾಯಿತ ನಂಚಿನ ಒಂಜಿ ಸವಾಲು ಪಾರ್ದಿನ ಹತ್ರ ಒಂದು ಒಂಜಿ ಸಮಾಜದಕ್ಕಲ್ಲ ನನ್ನ ಆ ವ್ಯಕ್ತಿಯ ಅಥವಾ ಆ ಶಕ್ತಿಯ ದಾಯಕನ್ನ ವ್ಯಕ್ತಿಗತವಾದ ಪೋಪೆರಂದಾಂಡ ಐಕ ಸಂಬಂಧಪಟ್ಟಿರಂಚಿನ ಸಮಾಜ ನಲಿಕ ಸಮಾಜಾದಿಪ್ಪು, ಪರವ ಸಮಾಜಾದಿಪ್ಪು, ಬೊಮ್ಮದ ಸಮಾಜಾದಿಪ್ಪು ಐಕ ಸಂಬಂಧಪಟ್ಟಿನ ಅಟ್ರಾಸಿಟಿ ಉಂಡು. ಕರೆಕ್ಟ್.
ನೇರವಾದ ದಯಪಂಡ ಆರು ವ್ಯಕ್ತಿ ಪಾತಿಯರ್ನ ಶಕ್ತಿ ಪಾತಿಯರ್ನ ಅಂತ ಗಿದ್ದ ಮಕ್ಕಳ ಅದಕ್ಕೆ ಸಂಬಂಧಪಟ್ಟ ಅಟ್ರಾಸಿಟಿ ನಾವು ಕೋರ್ಟ್ ಕಚೇರಿ ಐಗೋಡಾಪಿನ ವ್ಯವಸ್ಥೆಯನ್ನು ಮಲ್ತೊಂಬಲಿ ಅಣ್ಣ ದೈವದ ಕೊಡಿಯಡಿಟಿ ಆಯ್ನಂಚಿನ ನ್ಯಾಯವನ್ನು ದೈವನೇ ಐಕೆ ತೀರ್ಮಾನ ಕೊರಡು ಬನ್ಪಿ ಆ ಒಲ್ಪ ಅಜೀರ್ಣಾವಸ್ಥೆ ಸೇರಿನಂಚಿನ ಶಂಕರನಾರಾಯಣ ದೇವಸ್ಥಾನ ಆದಿಪ್ಪು ಅವೇನು ಜೀರ್ಣೋದ್ಧಾರ ಇಂಚ ಮಲ್ಪಡೊಂದು ಆ ಕೊರತೆ ಗೊತ್ತುಪ್ಪುಂಡು ವ್ಯಕ್ತಿಲ್ನಕಲ್ಲ ನಮ್ಮ ಪ್ರಯತ್ನ ಮಾತ್ರ ಪಲ್ಲ ದೇವರ್ಗ ఆయన ఈ 6 కొరనేకు సమర్పకవాయినంచిన ఉత్తరల దైవ కడే కానక తీర్మాన కొడుతుంది కడే తూవందులు ఆ వీడియో తూవందులే దైవ యాన మాత్ర ఒలిಯ ತಾಟಿ ಬಟ್ಟುನ್ನ ಕೇನುಜಿ ದೈವ ಪಂಡಲ್ ಅಂದ ಪಾತೆರಾಗ ಒಂಜಿ ದಯಾಮತ ಕ್ಷಮಿಸೋಡು ಬಹುಶಃ ಎಂಕುಲು ನಿಕಲ್ನ ಅಂತ ತೆರೆದಿನ ಕುಲತ್ ಇರದಿಂದ ಈ ದೈವ ನಡತಕೇರು ಆಯ್ತು ಒಟ್ಟಿಗೆ 6 ತೆರೆದಿನ 6 ನಿಕಲಾಕ ತೆರೆದಿನ ಕುಲತ್ ಬಟ್ ದೈವ ನರ್ತಕೆ ಪಾತೆರ್ನ ಅತ್ ದೈವ ಪಾತೆರ್ನ ಒಂದು ಮಂಚಿನ ವಿಚಾರನ ಕೇನುವೇರು ಬೊಕಾರ ಆತ ಏರು ಧ್ವನಿಡು ಅಂಚಲ ಪಾತೆರವೇರು ಪ್ರಪನ್ನಾಗ ಆಂಡಲ ದೈವ ಕೊರ್ನಂಚಿನ ಉತ್ತರ ಓಲ್ಲ ದೈವ ಅಂಚಿ ಇಂಚ ಅತ್ತಜಿ ಏರು ಧ್ವನಿಟ್ಟು ಪಾತೆರ ಎರಡಲ ದೈವ ಸಮಚಿತ್ತೊಡುಂಡು ಸಮಚಿತ್ತೊಡುಂಡು ಅರ್ನ ಚಿತ್ತತೆ ನಾರು ಕಲೆ ಒಂದೆರಡು ನಾಡಲ ದೈವ ಸಮಚಿತ್ತೊಡಿತದು ಸರಿ ಸಮರ್ಪಕವಾಯಿನಂಚಿನ ಅಪ್ಪೆ ಎಂಚ ಜೋಕುಲೆನಂಜು ಬಾಮಿಡ ಕೊರತೆನ ಇನಿತ ಗೌರವ ದೈವಾರಾಧನೆಗೆ ತಿಕ್ಕಿನ ಆ ಹಿರಿಯರಿಗೆ ನಮ್ಮ ಸೊಲ್ಮೆ ತಂದವಳು ಕಾರು ಬತ್ತದ ನಮ್ಮ ಕಾರ್ ದೆಕ್ಕದು ಒಂಜಿ ಪಾದಪೂಜೆ ಮಲ್ಪಡು ಆ ಪುಣ್ಯಾತ್ಮನ ಆತು ಪುರ್ಲುಡು ಆ ಕೊರತಿನ ಸ್ವರೂಪ ನಮ್ಗೆ ತೋಜಿ ನಾವೇನು ತೂನಾಗನೆ ನಂಗೆ ಮೈ ಜಿಮ್ಮ ಆಪುಂಡು ತೂನಾಗ ಹುಡಿಕೆ ಅನ್ನಾಗನೆ ದಯಪನ್ನಾಗ ಇಂಕ್ಲೆಗೆ ತೂನಾಗ ಆ ಜನ ಅಂಚ ಪಾತ್ರ ನಡ ದೈವ ಬುಂಡತ ಒಂದು ಅಂಚಿನ ವಿಷಯ ನಮ್ಮ ಪನ್ಪ ಬಟ್ ನೂದೆಕ್ ನೂದು ಸತ್ಯ ಸರ್ ಈರ್ಪನ್ನ ಪಾತ್ರ ದಯಪನಾಗ ಅಪ್ಪೆನ ಸಮಚಿತ್ತೊಡುಪ್ಪು ನಂಚಿನ ಒಂದು ಶಾಂತ ಸ್ವಭಾವ ಅವು ಅಪ್ಪೆ ಏಪಗ್ಲ ನೂದೆಕ್ ನೂದು ಅಂಚ ಅದುಪ್ಪನಾಗ ಆ ವ್ಯಕ್ತಿ ಏತೇ ಪಾತ್ರಡೆ ಎಂಚನೇ ಸ್ವರೂಪ ತುಪ್ಪೋಡು ಅಪ್ಪೆ ಅದೇ ಕಾಪಾಡು ಬಂದ್ಮೇಲೆ ಸತ್ಯ ದೀಪ ಶೆಟ್ಟಿಗಾರ್ ಸರ್ ದಾದಾ ಪನ್ಪಡ್ ಸರ್ ಲಾಸ್ಟ್ ಕತೆ ಎಸ್ ಸರ್ ನೋಡಿ ಅವರು ಮಾತಾಡಿದಂತ ಇದು ಕೊಟ್ರು ಏನಂದ್ರೆ ನೋಡಿ ತಾಯಿ ಹತ್ರ ನಾನು ಮಾತಾಡಿದಂತ ಈಗ ನನ್ನ ತಾಯಿ ಹತ್ರ ನಾನು ಹೋಗಿ ಹೆಂಗ್ 50 ರೂಪಾಯಿ ಕೊರ್ಲೆ ಅಮ್ಮ ಹೆಂಗ್ ಚಾಕ್ಲೇಟ್ ನೋಡು 50 ರೂಪಾಯಿ ಕೊರ್ಲೆ ಅಮ್ಮ ಕೊರ್ಲೆ ಅಂತ ಹೇಳಿ ಬೊಬ್ಬೆ ಹೊಡೆದ್ರೆ ತಾಯಿ ಕೊಡ್ತಾರ ಅಪ್ಪ ಹೆಂಗ್ ಒಂಜಿ ಚಾಕ್ಲೇಟ್ ನೋಡು ಆಸೆ ಆಯ್ತು ದಯಮಲ್ತು ಒಂಜಿ 50 ರೂಪಾಯಿ ಕೊರ್ಲೆ ಅಪ್ಪ ಅಂತ ಕೊಡ್ತಾರ ತಾಯಿಯಲ್ಲಿ ಮಾತಾಡುವಾಗ ಯಾವ ರೀತಿ ಮಾತಾಡ್ಬೇಕು ಅದು ಸ್ವಲ್ಪ ನಮ್ಗೆ ಇರ್ಬೇಕು ಈಗ ಹೇಳ್ತಾರೆ ಅವರದು ವಾಯ್ಸ್ ಅಂತ ನಮ್ದು ಅದಕ್ಕಿಂತ 2 ಬಟ್ಟಿದೆ ದೈವದ ಕಲಕ್ಕೆ ಹೋಗುವಾಗ ನಾವು ಅಲ್ಲಿ ನಿಲ್ಲುವಾಗ ಅದು ಬರುದಿಲ್ಲ ನಮ್ಮದು ಯಾಕೆ ಹೇಳಿ ಅಲ್ಲಿ ಭಕ್ತಿ ನಮ್ಗೆ ಯಾವಾಗ ಬರ್ತದೆ ಆಕ್ರೋಶ ಸಮಾಜದಲ್ಲಿ ನಡೆಯುವ ಅನ್ಯಾಯ ನೋಡಿದಾಗ ನಮ್ಗೆ ಆಕ್ರೋಶ ಬರ್ತದೆ ದೈವ ಎದುರು ನಿಂತಾಗ ನಮಗೆ ಅಲ್ಲಿ ಬರುದು ಭಕ್ತಿ ಆ ಭಕ್ತಿಗೆ ತಕ್ಕ ನಮ್ಮ ರಿಯಾಕ್ಷನ್ಸ್ ಆಗ್ತದೆ ನಾವಲ್ಲಿ ವ್ಯಕ್ತಿ ನೋಡಿದ್ರೆ ಈಗ ಅದೇ ದೈವ ಅವರು ಹೇಳಿದ್ರು ದೈವ ದಯ ಪಂಥಿ ಒಂದು ಅಲ್ಲಿ ವ್ಯಕ್ತಿ ನೋಡಿದ ಕೂಡಲೇ ನಂಗೆ ಅದು ಆಕ್ರೋಶ ಬರ್ತದೆ ಈಗ ವ್ಯಕ್ತಿಯ ಮೇಲೆ ನಂಗೊಂದು ಹಾಗೆ ಇದ್ರೆ ನಾನು ನಿಂತ ಕೂಡಲೇ ಅವ ವ್ಯಕ್ತಿ ಎಂತ ಸಾಗಿಲ್ಲ ಅವನ ಮೇಲೆ ಹಾಗೆಯಲ್ಲೇ ಮಾತಾಡ್ತೇನೆ ಎಂತ ಅಂತ ಅದೊಂದು ವಿಷಯ ಯಾಕಂತ ಹೇಳಿ ಅದು ನಮ್ಮ ವೈಯಕ್ತಿಕವಾಗಿ ಹೋಗ್ತದೆ ಅದು ವೈಯಕ್ತಿಕವಾಗಿ ಅಲ್ಲಿ ಹೋಗ್ಬಾರ್ದು ಯಾವತ್ತೂ ಕೂಡ ಮತ್ತೊಂದು ವಿಷಯ ನಿಮ್ಗೆ ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಒಂದು ಪೂಜೆ ನಡೀತದೆ ಪೂಜೆ ನಡೆಯುವಾಗ ನಮ್ಮ ಏರಿಯಾದ ಒಂದು ಹಿರಿಯರಿದ್ದಾರೆ ಅವರು ಎಷ್ಟೇ ಕಷ್ಟ ಆದ್ರೂ ಕೂಡ ಭಟ್ರು ಹೇಳ್ತಾರೆ ಚಾರಲ್ಲಿ ಕುತ್ಕೊಳ್ಳಿ ಅಂತ ಕುತ್ಕೊಳ್ಳೋದಿಲ್ಲ ಮನೆ ಹಾಕಿ ನೆಲದಲ್ಲಿ ಕುತ್ಕೊಳ್ತಾರೆ ಒಂದು ದೇವರ ಪೂಜೆಗೆ ಹೇಳ್ತಾರೆ ದೇವರ ಮುಂದೆ ಕುತ್ಕೊಳ್ಳುವುದು ಅದು ಸರಿ ಕಾಣುವುದಿಲ್ಲ ಹೇಳ್ತಾರೆ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ಕುತ್ಕೊಳ್ತಾರೆ ಅದು ಬೇರೆ ವಿಷಯ ಮತ್ತೆ ಒಂದು ವಸ್ತ್ರ ನಾವೊಂದು ದೇವರ ಮುಂದೆ ಹೋಗುವಾಗ ವಸ್ತ್ರಗಳು ಒಂದು ಯಾವ ರೀತಿ ಹಾಕ್ಬೇಕು ಅದೆಲ್ಲ ಇರ್ತದೆ ಕೆಲವೊಮ್ಮೆ ವಿಧಿಲ್ಲದೆ ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ಕೆಲವರು ಜೀನ್ಸ್ ಹಾಕೊಂಡು ಹೋಗ್ತಾರೆ ಅದೆಲ್ಲ ಬೇರೆ ವಿಷಯ ಆದ್ರೆ ಅಲ್ಲಿ ನಾವು ಒಂದು ಅದರ ಎದುರೇ ಹೋಗ್ಲಿಕ್ಕಿದೆ ಅದರ ಮುಂದೆ ನಿಲ್ಲಿಕ್ಕಿದೆ ಅಂತ ಹೇಳಿದ್ರೆ ನಾವು ಒಂದು ಅದರ ಎದುರು ಒಂದು ವಸ್ತ್ರವನ್ನೊಂದು ಕ್ರಮವಾಗಿ ಹಾಕೊಂಡು ಹೋಗುವಂತ ಪದ್ಧತಿ ಅಂದ್ರೆ ಇಲ್ಲಿ ಏನಾಗಿದೆ ಕೊನೆಗೆ ನಿಲ್ಲುವಾಗ ನೋಡಿ ನಿಂತ ಕೂಡಲೇ ಗಟ್ಟಿಯಾಗಿ ನಿಂತರು ಯಾನು ಲಕ್ಕೋಡ ಅಂತ ಕೇಳಿದ್ರು ಅದು ನಿಂತು ಫಸ್ಟ್ ಕೇಳ್ಬೋದಿತ್ತಲ್ಲ ಗೌರವ ಕೊಟ್ಟು ನಿಂತು ಕೇಳ್ಬಹುದಿತ್ತು ಮತ್ತೆ ಬರುವಾಗಲೇ ನೋಡಿ ಒಂದು ಸಾಮಾನ್ಯವಾಗಿ ಬಂದು ಮತ್ತೆ ದೈವ ರಿಯಾಕ್ಷನ್ ಕೊಟ್ಟ ಮೇಲೆ ಇದಾದ್ರೆ ಪರವಾಗಿಲ್ಲ ಬರುವಾಗ ಯಾವ ರೀತಿ ಬಂದಿದ್ದಾರೆ ಎಂಬುದನ್ನು ನೋಡ್ಕೊಳ್ಬೇಕು ಕೇಳುವಾಗ ಕುತ್ಕೊಂಡು ಕೇಳಿದ್ರು ಅಂದ್ರೆ ಅಲ್ಲಿ ಗೌರವ ಅದು ಬಿಡಿ ಕೊಟ್ರ ಹಿರಿಯರು ಪರವಾಗಿಲ್ಲ ಬಿಟ್ಟಾಕಿ ಆದ್ರೆ ದೈವ ಅವರಿಗೆ ಗೌರವ ಕೊಟ್ಟಿದೆ ಏನ್ ಹೇಳಿಲ್ಲ ಕುಲ್ದಾನ ಎನ್ನೆದುರು ಕುಲ್ದಾನ ಅಂತ ಹೇಳಿಲ್ಲ ಗೊತ್ತಾಯ್ತಲ್ಲ ಅದು ಕೊಡ್ಲಿಲ್ಲ ಯಾಕೆ ತಾಯಿ ಅದು ತಾಯಿ ಕುತ್ಕೊಳ್ಳಿತ್ತು ಮತ್ತೆ ಇವರು ಎಂತ ಕೇಳಿದ್ರು ಕೂಡ ಇಪ್ಪಡು ಅಂತ ಹೇಳಿತ್ತು ದೈವ ನಾಳೆ ಇವರು ಹೇಳಿದ್ರು ಎಂತ ಅಂತ ಹೇಳಿದ್ರೆ ಸಾಯುವ ಮನುಷ್ಯ ಸಾಯಲೇಬೇಕು ಅದು ಯಾಕೆ ಹೇಳಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ದೈವ ಶಿಕ್ಷೆ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಕೆಲವು ತಪ್ಪಾಗ್ತದೆ ಯಾವಾಗ ಈಗ ಹೋದ್ರು ಇದಾಕಿದೆ ಅಂತ ಕಾಯಿನ್ ಇದು ಮಾಡಿ ದೇವರಿಗೆ ಇದಾಕಿದೆ ಅಂತ ಹೇಳಿದ್ರು ಮನಸ್ಸಿನ ಒಳಗೆ ಸ್ವಲ್ಪ ನಮ್ಗೆ ಇದ್ದಾಗ ಹೋಗಿ ಹಾಕ್ಲೇಬೇಕಾಗ್ತದೆ ಯಾಕಂದ್ರೆ ಮನುಷ್ಯ ತಪ್ಪು ಮಾಡ್ತಾನೆ ತಪ್ಪು ನಮ್ಮಿಂದ ಸಹ ಕೆಲವೊಮ್ಮೆ ಆಗ್ತದೆ ಹೇಳುವಾಗ ಏನಾದ್ರು ಒಂದು ಮಾತಲ್ಲಿ ತಪ್ಪಾಗ್ತದೆ ಅದಕ್ಕೆ ಹೋಗಿ ತಪ್ಪು ಕಾಣಿಕೆ ಆಗ್ತೇವೆ ಕೆಲವೊಮ್ಮೆ ತಪ್ಪಿ ಬರ್ತದೆ ಕೋಪ ಆಕ್ರೋಶ ಬಂದಾಗ ನಮ್ಗೆ ಸಹ ಆಕ್ರೋಶ ಬಂದಾಗ ಕೆಲವೊಮ್ಮೆ ಎಂತೆಂತ ಮಾತಾಡಿ ಹೋಗ್ತದೆ ಅದು ನಮ್ಮ ತಪ್ಪಾಗ್ತದೆ ಮತ್ತೆ ಫೀಲ್ ಆಗ್ತದೆ ನಮ್ಗೆ ಫೀಲ್ ಆಗಿ ನಾವು ಮಾಡ್ತೇವೆ ಮತ್ತೆ ಅದು ತಪ್ಪನ್ನು ಸರಿ ಅಂತ ಹೇಳಿ ಮತ್ತೆ ನಾವು ವಾದ ಮಾಡಿಕೊಂಡು ಹೋಗುದು ಇದಾಗ್ತದೆ ಮತ್ತೆ ಒಂದೇ ಹೇಳುದು ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಳ ಅಲ್ಲಿ ಶ್ರೀರಾಮ ಬರ್ಲಿಕ್ಕೆ ಎಷ್ಟು ವರ್ಷ ಬೇಕಾಯ್ತು ಸತ್ಯ ಹೌದು ಪವರ್ಫುಲ್ ದೇವರು ಅಷ್ಟು ವರ್ಷ ಯಾಕೆ ಬೇಕಾಯ್ತು ಸಮಯ ಇದು ತಲೆಯಲ್ಲಿರ್ಬೇಕು
ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ. ನಾವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಮುಂದೆ ಹೋದ್ರು ಕೂಡ ಅದರ ಸಮಯ ಬರದೇ ಆಗುದಿಲ್ಲ. ಯಾವುದೇ ಕೆಲಸ ಅದರ ಸಮಯ ಬಂದ್ರೆ ಆಗುದಿಲ್ಲ. ಅವರನ್ನು ಮಾತಾಡುವಾಗ ಹೇಳಿದ್ರು, ದೈವದ ಕೆಲಸ ಮಾಡುವ, ದೇವರ ಕೆಲಸ ಮಾಡುವ ಅದು ದೈವ ಅಂತ. ಇವರಿಗೆ ಗೊತ್ತಾ, ದೈವಕ್ಕೆ ಗೊತ್ತಾ ಯಾವಾಗ ಆಗ್ಬೇಕಂತ? ಹೌದು, ಕರೆಕ್ಟ್. ಮತ್ತೆ ಅದು ಹೇಳುವಾಗ ತಾಯಿ ಹೇಳಿತು, ಒಂದು ಕೈ ಅಂದ್ರೆ ಅಲ್ಲಿ ಕೈ ಮತ್ತೊಂದು ಸೇರ್ಬೇಕಂತ ಅರ್ಥ. ಈಗ ನಿಮ್ಮಲ್ಲಿ ನಾನು ಕೇಳುದು, ಈಗ ಒಬ್ಬ ನಾನು ಕಟುಕ ನಿಂತು ದೇವರನ್ನು ತರಬೇಕು, ದೇವರನ್ನು ನಿಲ್ಲಿಸ್ಬೇಕಂತ ನಾನು ಕಟುಕತನದಿಂದ ಹೋದ್ರೆ ದೇವರು ಬಂದು ಕೂತ್ಕೊಳ್ತಾರಾ? ಅಂದ್ರೆ ಒಂದು ದೇವಸ್ಥಾನ ಸ್ಟಾರ್ಟ್ ಆಗ್ಬೇಕು, ಒಂದು ದೈವಸ್ಥಾನ ಸ್ಟಾರ್ಟ್ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ಅಂತ ಒಳ್ಳೆ ಶಕ್ತಿಗಳ ಮಿಲನ ಆಗಿ ಅಂತ ಪವಿತ್ರ ವ್ಯಕ್ತಿಗಳೆಲ್ಲ ಸೇರಿ ಅದು ನಿರ್ಮಾಣ ಆಗುದು. ಕರೆಕ್ಟ್. ದೈವ ಎಲ್ಲಿ ಸೇರ್ತದೆ? ಇಲ್ಲಿ ತನಕ ದೈವಸ್ಥಾನದ ಒಂದೇ ಒಂದು ಕೆಲಸದಲ್ಲಿ ಇಲ್ಲಿ ತನಕ ಸೋತವರಿಲ್ಲ, ಮಾಡಿ ಆಗುದಿಲ್ಲ ಅಂತಿಲ್ಲ. ಅಲ್ಲಿ ಕೈ ಜೋಡಣೆ ಆಗಿ ಆಗ್ತದೆ. ಯಾಕೆ? ಅದು ಕಾರಣಿಕ. ಅದಕ್ಕೆ ಸಮಯ ಬರಬೇಕು. ಆ ಸಮಯಕ್ಕೆ ನಾವು ವೇಟ್ ಮಾಡಬೇಕು. ದೈವದಲ್ಲಿ ಏನ್ ಹೇಳ್ಬೇಕು ನಾವು? ತಾಯಿ, ಆ ಸಮಯವನ್ನು ಒದಗಿಸಿಕೊಡು, ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸಕ್ಕೆ ಇಳಿದಿದ್ದೇವೆ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ. ಅವರು ಹೇಳಿದ್ರು, ನಾವು ರೋಡ್ ಮಾಡಿದೆವು, ಅದು ಮಾಡಿದೆವು, ದೇವರ ಇದು ತಂದೆವು, ಅಷ್ಟು ಕೆಲಸ ಮಾಡಿದೆವು. ಯಾರು ಮಾಡಿದ್ರು ಸ್ವಾಮಿ? ಆ ಶಕ್ತಿ ಕೊಟ್ಟದ್ದು ಯಾರು? ದೈವಕ್ಕೆ ಮನಸ್ಸಿಲ್ಲದಿದ್ರೆ ಅದೆಲ್ಲ ಕೆಲಸ ಮಾಡುವಾಗ ದೈವ ಅಲ್ಲಿ ಅವರನ್ನು ಏನಾದ್ರೆ ಮಾಡಬಹುದಿತ್ತು. ಬಟ್ ದೈವವನ್ನು ಮುಂದುವರಿಸಲಿಕ್ಕೆ ಅಲ್ಲಿ ಒಂದು ಶಕ್ತಿ ಕೊಟ್ಟಿದೆ. ಅದು ನನ್ನಿಂದ ಅಂತ ಯೋಚಿಸೋದು ತಪ್ಪು. ಈಗ ನಾನು ದೈವವನ್ನು ನಂಬ್ತೇನೆ, ನಮ್ಮ ಊರಿದ್ದು ದೈವದ ಸಹ ಕೆಲಸ ಆಗ್ತದೆ, ಅದು ನನ್ನಿಂದ ಅಲ್ಲ. ನಾನು ಶೂನ್ಯ. ನಮ್ಮನ್ನು ದೈವ ತಂದು ನಿಲ್ಲಿಸಿ ದೈವದ ಕೆಲಸಕ್ಕೆ ನಮ್ಮನ್ನು ಮುಂದೆ ಹಾಕಿ ನಮ್ಮಿಂದ ಕೆಲಸ ಮಾಡಿಸ್ತದೆ ಹೊರತು ನನ್ನಿಂದಲ್ಲ ದೈವ. ದೈವದಿಂದ ನಾನು, ದೇವರಿಂದ ನಾನು, ನಾನೇ ದೇವರಲ್ಲ. ಏನಾದ್ರು ದೇವರಾಯಿನಿ, ನನ್ನಿಂದ ದೇವರ ಮೂರ್ತಿ ಆಯ್ತು, ನನ್ನಿಂದ ದೈವದ ಮೂರ್ತಿ ಆಯ್ತು. ನೋ, ನೆವರ್. ನನ್ನಿಂದಲ್ಲ, ನಾನು ಖಾಲಿ ಕ್ಷಣ ಮಾತ್ರ. ನಾನಿಲ್ಲದಿದ್ರೆ ನಾನು ಊರು ಬಿಟ್ಟೋಗಿ ತುಕ ಮಲ್ಪೇರ್ ಅಂತ ಹೇಳಿದ್ರೆ ದೈವ ಮತ್ತೊಬ್ಬರನ್ನು ತಂದು ನಿಲ್ಲಿಸ್ತದೆ. ಅದು ದೈವಕ್ಕೆ ಕೆಪಾಸಿಟಿ. ಅಲ್ಲಿ ಯಾರು ಯೋಗ್ಯರು ಯಾರು ಅಯೋಗ್ಯರು ಎಂಬುವಂತ ಒಂದು ದೈವಕ್ಕೆ ಇದುಂಟು. ಸೊ ಆದ ಕಾರಣ ಹೇಳೋದಿಷ್ಟೇ, ನಿಮ್ಮ ಊರಿನ ದೇವರ ಬಗ್ಗೆ ಅವರ ಕಾಳಜಿ ಒಳ್ಳೇದೆ. ಈಗ ದೇವರದೊಂದು ಇದಾಗಬೇಕು, ಒಳ್ಳೆ ಯೋಚನೆ ಅದು, ಅದನ್ನು ತಪ್ಪಂತ ನಾನು ಹೇಳಲ್ಲ. ಆದ್ರೆ ಅದನ್ನು ವ್ಯಕ್ತಪಡಿಸಿದ ರೀತಿ ತಪ್ಪು. ಆ ರೀತಿ ವ್ಯಕ್ತಪಡಿಸಬಾರ್ದು. ಯಾಕೆ ಹೇಳಿ, ಒಂದು ದೈವಕ್ಕೆ ಅವಮಾನ ಮಾಡಿ ದೇವರ ಕೆಲಸ ಆಗ್ತದೆ ಎಂಬುದು ಖಂಡಿತ ಯೋಚಿಸಬೇಡಿ. ಅದೇ ರೀತಿ ದೇವರಿಗೆ ಅವಮಾನ ಮಾಡಿ ದೈವದ ಕೆಲಸ ಕೂಡ ಆಗುದಿಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು, ಒಂದಕ್ಕೆ ಇನ್ನೊಂದಕ್ಕೆ ಬೇರೆ ಬೇರೆ ದೃಷ್ಟಿಯಿಂದ ನೋಡದೆ ಮುಂದೆ ಹೋಗುವ ಎರಡನ್ನು ಸಮಾನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಸಮತೋಲನ ಆಗ್ತದೆ. ಒಂದಕ್ಕೆ ಖುಷಿ ಮಾಡಿಸಿ ಒಂದನ್ನು ಕೆಳಗೆ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುದಿಲ್ಲ. ಇವರಿಗೆ ಹೇಳೋದಷ್ಟೇ, ನಾಳೆ ಅದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ. ಈ ರೀತಿ ಕೇಳಬೇಡಿ, ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ, ನಾನು 100% ಬರ್ದಿರ್ತೇನೆ, ನಿಮ್ಮ ಕೆಲಸ ಖಂಡಿತ ಆಗ್ತದೆ. ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ, 100ಕ್ಕೆ 100. ಯಾಕಂದ್ರೆ ನಾನು ನನ್ನಿಂದಲೇ ಅನ್ನುವಂಥದ್ದು ಯಾವುದೂ ಇಲ್ಲ, ಅದು ಕೂಡ ಸಾಧ್ಯವೂ ಕೂಡ ಇಲ್ಲ. ಅದೊಂದು ವಿಚಾರದಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಸರ್ ಅನ್ನೊಂದು ಈರಡೊಂದು ವಿಚಾರಕ್ಕೆ ನೋಡು ದೇಪನಾಗ ಈ ಪಾತಿರ್ನೆಟ ವಿಷಯ ಇಲ್ಲ ಮಸ್ತ್ ನಲ್ಲೊಂಚೂರು ಏರುದ್ವರಿ ಡಿಪೋನಾಗಲ್ಲ ನಲ್ಲೊಂಚೂರು ಬೇಜಾರ ನಿಮ್ಮನಾಗ ಯಾನ್ ಲಕ್ಕೋಡ ಕೊರತಿ ಯಾನ್ ಲಕ್ಕೋಡ ಬಂದ ವಿಚಾರ ಬ್ರ ದೇಪನಾಗ ಏಕವಚನ ಈ ದೈವಾರಾಧನೆ ಕಲಟ್ ಏಕವಚನ ಬಳಕೆ ಮಲ್ಪನಂಚಿನ ವಿಚಾರ ಆಮೇಲೆ ದಾದ ಬಂದ್ಪಡ್ ಸರ್ ಪನಗ ತುಯ್ಯರೆ ಕೆಲವರೆಗೂ ಮಸ್ತ್ ಆಡ್ ತೋಚು ಪನಗ ಏಕವಚನ ದೈವಲಿನ ನಮ್ಮ ಆತ ರೆಸ್ಪೆಕ್ಟ್ ಕೊರಪ ನಮ್ಮ ಭಕ್ತಿ ಇಡ್ತು ಪಾಂಡ ದೈವಲಿನ ಏಕವಚನ ಪಾತಿರುವ ತಾಯಕೆನ್ನಗ ಈ ದೈವಾರಾಧನೆ ಏಕವಚನ ಬಹುವಚನ ಪಂಪಿನವು ಇತ್ತೆ ಅಂದತ್ತು ರಾಜನ್ ದೈವಲೆಗೆ ಸಂಬಂಧಪಟ್ಟಿನ ಕೆಲವು ರಾಜನ್ ದೈವ ಅರಸು ದೈವಲೆಗೆ ಏತಮಲ್ಲ ವರ್ಗ ಇತ್ತನಂದಾಂಡಲ್ಲ ಅವೇನು ಏಕವಚನ ಲೆಪ್ಪನ ಕ್ರಮಕ್ಕುಲಿತ್ತನು ಮೂಲಡ್ದ ವೈದ್ಯನ ಏಕವಚನ ದೈವಲ್ ಲೆಪ್ಪನು ಏಕವಚನ ದೈವಲ್ ಲೆಪ್ಪನ ಕ್ರಮಗಳು ಉಂಟು. ಕೆಲವು ಸನ್ನಿವೇಶಗಳು ಏಕವಚನೋಡು ದೆತ್ತಿನ ಬಾಕಿ ಮರ್ಗಿಂಡು ಪೋನಗೆ ದೇಶಗೊಂಜಿ ಭಾಷೆ ಊರುಗೊಂಜಿ ಕಟ್ಟು ಪದ್ಧತಿ ಬಂಡತೆ ಬುಕ್ಕೊಂಜಿ ರಾಜ್ಯಕ್ಕೆ ಹೋದನಾಗ ಅವು ಬಹುವಚನೋಡು ಲೆಪ್ಪನ ದೈವಲ್ಲ ಏಕವಚನೋಡು ಲೆತ್ತಿನಂಚಿನ ದೈವೋಲೆಗೆ ಐತಮಿತ್ತಲ ಸವಾಲು ಪಾಡ್ತಿನ ಐತಮಿತ್ತು ಸವಾರಿ ಮಲ್ತಿನ ಜನಕ್ಕಲ್ಲೇ ಐಕ ಸಮರ್ಪಕವಾಯಿನಂಚಿನ ಉತ್ತರ ಕೊಡ್ತೀನಂಚಿನ ದೈವಲ್ಲ ಮಸ್ತ್ ಕಥೆಕುಲುಂಡು ತಿನ್ನೆಲ್ಲ ಬಂಡ ಮಸ್ತ್ ಏಕವಚನೋಡು ದೈವಲ್ ಎತ್ತಿನಕ್ಕೆ ಅವೇನು ಪ್ರಶ್ನೆ ಮಲ್ತಿಯನ್ನಕ್ಕೂ ಲೇರು ಸವಾರಿ ಮಲ್ತಿಯನ್ನಕ್ಕೂ ಸಮರ್ಪಕವಾದ ಆ ಪೊರ್ತುಕು ದೈವ ಉತ್ತರ ಕೊಡ್ತನು ಆ ಪೊರ್ತುಕು ಮಸ್ತ್ ಕಥೆಗಳು ಅಂಚಿನ ವ್ಯಕ್ತಿ ನರಮಾನಿಲು ದೈವನು ಏಕವಚನ ಲೆತ್ತಿನೇಕ್ ಅಂಚಿನ ಏಕವಚನ ಬಕ್ಕ ಬಹುವಚನ ಇದು ನಮ್ಮ ದೈವಾರಾಧನೆ ఆయన ಭಾವನೆ ಎಂಚನ್ನು ತೂಪಿನ ಮುಖ್ಯ ಏನು ಯತ್ಭಾವಂ ತತ್ಭಾವತಿ ಕರೆಕ್ಟ್ ಇತ್ತೆ ದೇವರೆಲ್ಲ ನಮ್ಮ ಪುರ್ತುಗ ರಾಮೆ ಎಂದೇ ಬನ್ಪ ರಾಮೇ ಬನ್ಪ ಇತ್ತೆ ಅಯ್ಯಪ್ಪನ ಅಯ್ಯಪ್ಪೇ ಬನ್ಪ ಅಂಚನೆ ಕಲ್ಲುಟ್ಟಿಂದು ಲೆಪ್ಪ ಪಂಜುರ್ಲಿಂದು ಲೆಪ್ಪ ನೇನು ಆ ಭಾವನೆ ಎಂಚಂಡು ಅವು ಮುಖ್ಯ ದೇವರನ್ನ ನಮ್ಮ ಬಾರಿ ಪ್ರೀತಿಡು ಬಾರಿ ಕೈತಳ್ಡು ಮೋಕೆಡು ಉಳ್ಳಲ್ದಿಂದ ಪನ್ಪಿನುಂಡು ಬೇತೆ ಬೇತಿರೋದು ಈ ಎಂದು ಪನ್ಪಿನುಂಡು ಒಂದು ನಮ್ಮ ದೈವಾರಾಧನೆಡು
ನಮ್ಮ ಕೂಡುಗಾಟಿಟ್ಟು ನಮಕ್ ಭಾರಿ ನಮ್ಮ ಬೇರೆಸೊಂದು ಬರ್ತೀನಿ ದಯಕನ್ನಗ ದೈವಾರಾಧನದ ಕೊಡಿಯಡಿಟ್ಟು ನಮ್ಮ ಕುಟುಂಬದ ಪದ್ಧತಿಗೆ ಪೋಪನಲ್ಲ ಆ ಚಾವಡಿದ ವರ್ಗೋಡು ನಮ್ಮ ನಲಿಕೆ ನಮ್ಮ ತೇಲಿಕೆ ನಮ್ಮ ಮೋಕೆ ಇದೇನು ಆ ಹೊರಟು ದೈವದೊಟ್ಟಿಗೆ ನಮ್ಮ ಬೇರೆಸೊಮ್ಮ ಇದ್ದೀನಕಲು ಮೂಲ ಪರಂಪರೆ ಆಯ್ನೆಟ್ಟ ಹತ್ರ ಈ ದೈವದ ಮುಗ್ಧತೆಗೆ ನಮ್ಮ ಒಲಗಾಯನಕಲು ಮುಗ್ಧ ಸಮಾಜದಕ್ಕಲು ಆಯ್ನ ಹಿಡ್ದವರ ಆ ಮುಗ್ಧತೆಡೆ ಆ ದೈವನ ಆತ ಮೋಕೆ ಇಡ್ಲೆಪ್ಪ ನಮ್ಮ ಅದೇ ಪ್ರೀತಿ ಇಡ್ಲೆಪ್ಪ ಈ ಮೋಕೆ ಇತ್ತೀನಿ ಆತ ಮೋಕೆ ಲೆಪ್ಪು ನೆಟ್ಟು ಏಕವಚನ ಬಹುವಚನದ ವಿಚಾರ ಬರ್ಪಿ ನಡೆದ ಹತ್ರ ಕೆಲವು ಶಬ್ದ ಅಲ್ಪ ಭಾವನೆ ಎಂಚಂಡು ಪ್ರಕಟ ನಾವು ಮುಖ್ಯ ನಂಗೆ ಏಕವಚನ ಈ ಪನ್ಪಿನ ಶಬ್ದ ಈ ಪನ್ ಏರು ಸ್ವರ ಇಟ್ಟು ಪಾತಿರ್ನೆಕ್ಲ ఆయన మైండ్ కాన్సన్ట్రేట్ ఎంచుండు అವು ಮುಖ್ಯ అవి వర్క్ ఇత ఏకవచన శబ్దాలు ఉపయోగం వెళ్తామన్నగా ఈ పంపిన శబ్దాలు ఈ ఏరుదని ఇటు పాతిర్నేకల ఈత కొంచెం రాక్షಸನ ಸ್ವಭಾವ ಹೊಡಿತೀನಿ ರಾಕ್ಷಸ ಎಂದು ಮಣ್ಣ ಅಂಚನೆ ಬಾತಿರುಡೆ ಸಾತ್ವಿಕ ದೇವತೆಯನ್ನ ಸ್ವರೂಪವನ್ನಾಗ ದೇವತೆಯನ್ನ ಸ್ವರೂಪಡೆ ಬಾತಿರುಡು ಕರೆಕ್ಟ್ ವರ್ಕ್ ಮತ್ತೆ ಮುಗುಳು ಉಪ್ಪನ ವಿಚಾರದ ಅದಕ್ಕೆ ಅನ್ನಗ ಆರು ಒಂಜಿ ನೂಲು ಪಾರ್ನ ಒಂಜಿ ಸಂಸ್ಕಾರ ಭರಿತವಾಯಿನಂಚಿನ ಸಮಾಜ ಆಯ್ನ ಹತ್ರ ಇತ್ತು ಜ್ಞಾನೇಶು ಬ್ರಾಹ್ಮಣ ಆ ಜ್ಞಾನ ಇತ್ತಿನೆಟ್ಟ ಹತ್ರ ಸ್ವಲ್ಪ ಎಂಚ ಪಾತೆ ಹೊಡಿತನು ಆ ಸನ್ನಿವೇಶ ನೇರಲ್ಪ ಸೃಷ್ಟಿ ಮಲ್ತನ ಅಥವಾ ಗ್ರಾಮದೇವರನ್ನ ಕೋಪಶಾಪರದು ಹತ್ರ ಬೇರೆ ಈ ರೀತಿ ವರ್ತನೆ ಮಲ್ತ ಬರ್ತೀರ ಇಂಚಿನೇಕ ಸನ್ನಿವೇಶಕ್ಕೆ ದಾಯ ಕಾರಣ ಅನ್ಪೇನೆ ಅವೇನಾರು ಸಮರ್ಪಕವಾದ ಅವೇನು ಬಿರ ಸ್ಪಷ್ಟೀಕರಣ ಯಾನ್ ಪಾತೇನ ಶೈಲಿ ಅಂಚನೆ ಅಂತ ಪನ್ಪೇರ ಬೊಕ್ಕಲ ಇಂದು ಯಾನ್ ಇಂಚನೆ ಪಾತೇನ ಇಂಚನೆ ಮಲ್ತೊಂಬರ್ಪಿನಿ ಮರಣದ ಬಗ್ಗೆ ಎಟ್ಲ ಪೋಡಿಗೆ ಹೆಜ್ಜೆಂದು ಪುಟ್ಟಿನ ಮನುಷ್ಯ ಇನಿಯತ್ತನೆ ಎಲ್ಲ ಕೈಯೋಡು ಸಾಯು ನಿಶ್ಚಿತನೆ ಪುಟ್ಟು ಅನಿಶ್ಚಿತ ಅನುಮಾನ ಎಲ್ಲ ಪುಟ್ಟು ಅಂದ ಕೂತು ಅನ್ನೊಂದು ಮಾತ್ರ ಕಪ್ಪು ಚುಕ್ಕೆ ಅದೇ ಬರೀ ನನ್ನ ಜೀವನೋಡು ಪನ್ಪಿನಿ ಮಲ್ತೊಂಬರ್ತೀನಿ ಇಂದು ಈ ಸನ್ನಿವೇಶ ಇಡೀ ದೇಶ ಇಡೀ ವಿಶ್ವನೇ ತೂಪುಂಡು ಈ ವಿಚಾರನು ಒಂದು ಅರ್ನ ಜೀವನೋಡು ಕಪ್ಪು ಚುಕ್ಕೆ ಅದು ಬರೆಯುಡು ಆಯ್ನೆಟ್ಟ ಹತ್ರ ಆರೊಂದೊಂಜಿ ನನದ ಜನಾಂಗೋಗು ನನ್ನ ಇಂಚಲ ಪಾತಿರುಳಿ ಎಂಚನ ಪೋಲಿ ದೈವದ ಕೊಡಿ ಇಟ್ಟು ಪನ್ಪಿನೆಲ್ಲ ಆಯ್ನೆಟ್ಟ ಹತ್ರ ನಾನು ತಿದ್ದೊನ್ನ ಎಡ್ಡೆ ಸಮರ್ಪಕವಾದ ಆಯ್ನಾತಾರ್ನ ಎಂಕಲ್ಲ ಈ ನಟ್ಟೆಟ್ಟ ಒಂಜಿ ಪ್ರಾರ್ಥನೆದಾದ ಕೆನ್ನಗ ಆ ಶಂಕರಾನನ ದೇವಸ್ಥಾನ ಒಂಜಿ ಆಯ್ನಾತು ಬೇಗ ಜೀರ್ಣೋದ್ಧಾರ ಪಿಲಕ ಅನುಗ್ರಹ ಅವಡು ಆ ಊರು ದಕ್ಕಲಿಕ್ಕೆ ಎಂದ ಪ್ರಾರ್ಥನೆ ಸೊಲ್ಮೇಲೆ ಆಯ್ತು ಒಟ್ಟಿಗೆ ನಮ್ಮ ರಾಜರಾಮ್ ಸರ್ ಪಾತೇರಿಯರು ಪನಗಯ ಹಿಂದುತ್ವ ಬಗ್ಗೆ ಪಾತೇರಿಯರು ನಮ್ಮ ಧರ್ಮದ ಬಗ್ಗೆ ಪಾತೇರಿಯರು ಅಂಡ ಒಂಜಿ ವಿಚಾರ ನಮ್ಮ ಕಮಲಾಕ್ಷ ಸರ್ ಪಲ್ನಾಕನೆ ಈರು ದೈವದ ಕಲಟುಪ್ಪನಂಚಿನ ದೈವಗೆ ಕೇಂಡರ್ ದೈವ ನರ್ತಕ ಪಾತೇರ್ನ ದೈವ ಪಾತೇರ್ನ ಪಂಪನಂಚಿನ ವಿಚಾರ ಕೇಂಡರ್ ಅಂಚದಪ್ಪನಾಗ ಇರಗಿ ಹಿಂದೂ ಧರ್ಮದ ಮಿತ್ತು ನಮ್ಮ ಕಟ್ಟಕಟ್ಲದ ಮಿತ್ತು ಏತ್ ನಂಬಿಕೆ ಉಂಡು ಐಟು ಗೊತ್ತಾಪುಂಡು ಸರ್ ನಿಜವಾದಲ್ಲ ದಯಪನಾಗ ಅವನಿ ಪಾತ್ರ ಬಾರಿ ಬೇಜಾರಾಂಡ್ ಇರ್ ನಂಬಿಕೆ ಎತ್ತಿನಾರಣ್ಣ ಆ ಪಾತ್ರ ದಯಾರು ಅವು ಪಿಕ್ಚರ್ಗೆ ಮಾತ್ರ ಸೀಮಿತ ಆದಿತ್ತಿನ ಡೈಲಾಗ್ ಅಂಡ್ ಇರ್ನಾ ಬಾಯ್ಡ್ ಬರ್ಪನ ಬೊಡ್ಚಿತ್ತಿನ ಆ್ಯಕ್ಚುಲಿ ಅವನಿ ವಿಚಾರನ ಪಡೋದಿಲ್ಲ ದಯಪನಾಗ ಒಂದು ವೇಳೆ ಬಹುಶಃ ಅವನಿ ವಿಚಾರ ಇತ್ತಿನ ಪನಾಗ ದಯಮಲ್ತದವಿನ ಮನಸ್ಸು ದಿವಡ್ಸಿ ದಯಪನಾಗ ದಾಯಿ ದಿವಡ್ಸಿ ನಾನು ದಿತ್ತು ಪಡಲಿ ದಯಪನಾಗ ಈ ಆತ ಪಾತ್ರನಲ್ಲ ಪಾಪ ಆ ದೈವ ನರ್ತಕೇರು ಇರ್ನ ಎದುರು ಪಾತಿರ್ನಂಚಿನ ವಿಚಾರ ಆ ಸಮಚಿತ್ತುಡಾರ್ ಕುರ್ನಂಚಿನ ಒಂಜಿ ವಿಚಾರ ಅವೇನು ತೂನಗನೆ ಗೊತ್ತಾಪನ ಐದು ಬೊಕ್ಕಲ ಇರು ದೈವ ನರ್ತಕೆ ಪಾತೇರ್ನ ದೈವ ಪಾತೇರ್ನ ವಿಚಾರ ಪಂಡರ್ ಪನ್ನಾಗ ನಮ್ಮ ಧರ್ಮದ ಮಿತ್ತು ನಮ್ಮ ನಂಬಿಕೆದ ಮಿತ್ತು ನಮ್ಮ ಕಟ್ಟುಕಟ್ಲದ ಮಿತ್ತು ನಮ್ಮ ಶಕ್ತಿದ ಮಿತ್ತು ಏತು ನಂಬಿಕೆ ಉಂಡು ಪಂಡದು ಗೊತ್ತಾಪುಂಡು ಆ್ಯಂಡ್ ಎನಿವೇ ಸರ್ ಬಾರಿ ಬೇಜಾರಾಂಡ್ ಈ ಒಂಜಿ ಘಟನೆ ದಯಮಲ್ತು ನನ್ನ ದುಂಬಾಗಿ ಇಂಚಪುರ ಮಲ್ಪರ ಪೋಡ್ಚಿ ದಯಪನಾಗ ಒಂದು ನನ್ನ ದುಂಬುದ ನಮ್ಮ ಜವನೇರಿಗೆ ಏಪಲ ನಿಕಲಂಚಿನಕುಲು ದಾರಿದೀಪ ಅವಾರ್ಡ್ ನಿಕಲಂಚಿನಕುಲು ರೋಲ್ ಮಾಡೆಲ್ ಅವಾರ್ಡ್ ದೇಪಣಗ ಇರ್ ಮಸ್ತ್ ಸೇವೆ ಮಲ್ದಾರ ಸಂಘಟನೆ ನೆಟ್ಟೆಪುರ ತೂತಿನನೆ ಸ್ವಂಚದುಪ್ನಾಗ ಅವು ದಾರಿ ದೀಪ ಅದು ಪಡಿ ಏಪಗ್ಲ ಅಂಡ್ ಏಪಗ್ಲ ಇಂಚಿನ ಜವಾನಿಯರನ್ನ ದಾರಿ ತಪ್ಪುನಂಚಿನ ಕೆಲಸ ಆಪನ ಬಡ್ಚಿ ದೇಪಣಗ ಆರು ಪಾತಿರ್ದಿರು ಮಾರ ಎಂಕ್ಲೆದಾನ ಮಾರ ಪಾತಿರ್ರೆ ಎಂಕುಲ್ಲ ಇಂಚಿನ ಸೌಂಡ್ ಎಲ್ಲೇ ಕುಡುರು ಇಂಜನ ಬರ್ಪೇರು ನಾಲೆಂಜಿ ಅಕ್ಲಮ್ ಎನ್ನ ಸೌಂಡ್ ಇಂಚಿನ ಯಾನ್ ಪಾತಿರ್ ನಿಂಚಿನ ಸೌಂಡ್ ಮಲ್ಲ ಪುರ ಪಂಡು ಬಂಡಾಗ ಬಾರಿ ಬಂಗೊಂಡ ನನ್ನ ದುಂಬಾಗ ಸೊ ದಯಮಲ್ ತನ್ ಚಾಪಿನ ಬಡ್ಚಿ ಆರ್ಲ ಬಲ್ಲಿ ದೈವದ ಕಲಾ ಐಟ್ ಶ್ರದ್ಧಾ ಭಕ್ತಿ ಪ್ರಾಮಾಣಿಕತೆ ಆಯ್ತ ಒಟ್ಟಿಗೆ ನಮ್ಮ ಒಂಜಿ ನಂಬಿಕೆ ಆ ನಂಬಿಕೆ ಒರಿಯೋಡು ಆಯ್ನಾತ್ ಶರಣಾಗತಿ ಬಾವಡೆ ದೈವದ ಒಟ್ಟಿಗೆ ದೇವರನೊಟ್ಟಿಗೆ ನಮ್ಮ ಮಾತೆರ್ಲ ಉಪ್ಪುಗ ಆ್ಯಂಡ್ ಇಂಚಿನ ಪುರ ಅಹಂಭಾವ ಏಪಗ್ಲ ಎಡ್ಡೆತ್ ಉಪ್ಪೆರ್ಲ ಬಲ್ಲಿ ಪಂದು ಎಸ್ ಮಾತೆರೆಗ್ಲ ಎಡ್ಡಾವಡು ಆಯ್ನಾತ್ ಬೇಗ ಶಂಕನಾರಾಯಣ ದೇವೇರ್ನ ಬಾರಿ ಪುರ್ಲುದ ದೇವಾಲಯ ಆ ಕ್ಷೇತ್ರ ಆವಾಡು ಪಂದು ಅವೇ ಎಂಕುಲ್ಲಕ್ಕೇನು ದಯಪಣಗ ಎಂಕ್ಲೆಗ್ ದೇವೇರು ಮಲ್ಲ ದೈವ ಮಲ್ಲ ಅಂಚಿನ ಪುರ ವಿಚಾರ ಏಪಗ್ಲ ಬರೋವೆಲ್ಲಿ ನಮಗೆ ರಡ್ಡು ಕಣ್ಣಿತ್ತಿಲಕ ದೇವೆರ್ಲ ದೈವಲ್ಲ ಶಂಕರ ನಾರಾಯಣ ದೇವಸ್ಥಾನ ಆ ಕ್ಷೇತ್ರ ಆಯ್ನಾತ್ ಬೇಗ ಆವಾಡು ಆ ದೇವರನ ಅನುಗ್ರಹ ಮಾತೆರ್ನ ಮಿತ್ಲ ಉಪ್ಪಾಡು ಅಂಚನೆ ಕೊರತಿ ಅಪ್ಪೆನ ಕಾರಣಿಕ ಬಹುಶಃ ತುಳುನಾಡಿಗೆ ಗೊತ್ತಾಪುನಂಚಿನ ಒಂಜಿ ಸಂದರ್ಭಲ ಅಂದು ಪಂದು ಕಮಲಾಕ್ಷ ಸರ್ ಪನ್ನಂಚಿನ ವಿಚಾರ ಮಾತಕ್ಕೆ ಒಂಜಿ ಕಾರಣ ಬೋರ್ಡು ಪನ್ಪೇರು ಬಹುಶಃ ಆ ಕಾರಣಲ ಒಂಜಿ ಆದುಪ್ಪು ಸೊ ಅಂಚಾದುಪ್ಪನಾಗ
ಇನ್ನಿತ ಕಾರ್ಯಕ್ರಮ ಎಂಕಲೊಟ್ಟಿಗೆ ಕಮಲಾಕ್ಷ ಸರ್ ದೈವಾರಾಧನೆ ಕ್ಷೇತ್ರದ ಪ್ರಾಮಾಣಿಕವಾದ ಸೇವೆ ಮಲ್ಪನಂಚಿನ ವ್ಯಕ್ತಿ ಎಂಕಲೊಟ್ಟಿಗೆ ಇನ್ನಿತ ಕಾರ್ಯಕ್ರಮ ಇಟ್ಟಿರ ಬಾರಿ ಪೊರ್ಲುದ ಒಂಜಿ ಮದೀಪು ಕೊರಿಯರ್ ಸರ್ ಸೊಲ್ಮೇಲು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಚಿನ ಎಂಕಲೊಟ್ಟಿಗೆ ಇನ್ನಿತ ಕಾರ್ಯಕ್ರಮದ ದೀಪು ಶೆಟ್ಟಿಗಾರ ಸಾಮಾಜಿಕ ಹೋರಾಟಗಾರರ ಆಯ್ತು ಒಟ್ಟಿಗೆ ದೈವ ಭಕ್ತಿ ಇತ್ತಿನಾರು ಬಾರಿ ಮಲ್ಲ ಮಟ್ಟದ ದೈವ ಭಕ್ತಿ ಆಯ್ಕೊಂಜಿ ಕಾರಣ ನಿಕುಲ್ ತೂತಾರ್ ನಮ್ಮ AIDದಲ್ಲಿ ಪೋಪುನಂಚಿನ ರಕ್ತೇಶ್ವರಿ ಗುಡಿ ಆ ಕ್ಷೇತ್ರ ಬಾರಿ ಮಲ್ಲಮಠ ಹಿಡಿತೆ ಬೆಳಗೊಂದು ಪನ್ನಾಗ ಆಯ್ತು ಪಿರೌಡ್ಲ ಬಾರಿ ಬೆನ್ನಿ ಬಂತೇರು ನಮ್ಮ ದೀಪು ಶೆಟ್ಟಿಗಾರ ಮಸಿನ ಕೆಂಡೇರು ಸಾಮಾಜಿಕ ಹೋರಾಟಗಾರರಿಗೆ ಈ ವಿಚಾರ ಇಂಚಿನ ಗೊತ್ತುಂಡು ತುಳುನಾಡು ಪುಟ್ಟಿನ ಪ್ರತಿಯೊರಿಯ ಮಗಕ್ಕೆಲ್ಲ ಗೊತ್ತುಂಡು ದೈವ ಪಂಡದಾದ ಆ್ಯಂಡ್ ಆಯ್ತ ಉಪ್ಪುನಂಚಿನ ಒಂಜಿ ಅವಿನಾಭಾವ ಸಂಬಂಧ ಆ ಒಂಜಿ ಮೋಕೆ ಆ ಒಂಜಿ ತುಡಿತ ಆ ಒಂಜಿ ಮಿಡಿತ ಆ ಒಂಜಿ ನಂಬಿಕೆ ಆ ಒಂಜಿ ಶಕ್ತಿ ಐಕೆ ಏರಾಮಲ್ಲ ಬೋರ್ಡ್ ಬಾಡ್ದು ಬರ್ತದೆ PhD ಮಲ್ತದೆ ಡಾಕ್ಟರೇಟ್ ಮಲ್ತದೆ ಡಿಗ್ರಿ ಮಲ್ತದೆ ಮತ್ತು ಕುಲ್ಲೋಡೊಂದಲ್ಲ ಅವಶ್ಯಕತೆ ಹೆಂಚಿ ಮೂಲು ಸೊ ಅಂಚದ ಪುನಃ ಫ್ರಮ್ ಹಾರ್ಟ್ ಪಾತ್ರ ನಂಚಿನ ವ್ಯಕ್ತಿ ದೀಪು ಶೆಟ್ಟಿಗಾರ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್. ಅದೇ ರೀತಿ ದೈವ ದೇವರು ಇಂತಹ ವ್ಯಕ್ತಿಗಳಿಗೆ ಅಥವಾ ನಮ್ಮಂಥ ವ್ಯಕ್ತಿಗಳಿಗೆ ಎಲ್ಲ ವ್ಯಕ್ತಿಗಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಧನ್ಯವಾದಗಳು.